ನಿಮಗೆ ಯಾಕೆ ಭಾಗವತ್ರೆ ಪುಸ್ತಕ? ಅದು ಪುಸ್ತಕ ಭಂಡಾರವೇ? ಶೈಲಿಯಲ್ಲಿ ಹೇಳುದಿದ್ರೆ ನನಗೆ ಬೇಡ, ಯಾರಾದ್ರೂ ಕೇಳಿದರೆ ಕೊಡ್ಬೇಕಲ್ಲ. ಅಷ್ಟಭುಜ ದೇವಿಯ ಬ್ಯಾನರ್ ಕಾಣುದು ಬಿಟ್ರೆ ಬೇರೆ ಯಾವ ಪ್ರಸಂಗ ಇಲ್ಲ. ನಾನು ದುಃಖದಲ್ಲಿ ಹೇಳುದು ಅದು ಮೈಸೂತ್ರ ಮಾಲ್ಪಣೆಯರು, ಇಲ್ಲಿ ಪ್ರಸಂಗ ಕುರುಕ್ಷೇತ್ರ, ಅವಾಗ ಹೇಳುದು ಮೈಸೂತ್ರ ಮಾಲ್ಪಣೆಯರು ಅಂತ. ಈ ವಿಶ್ವಭವನಕ್ಕೆ ಬಂದ ಕೂಡಲೇ ಮಂಡ್ಯ ಭಾಗವತರ ಲೆಕ್ಕದಲ್ಲಿ ಚಾ ಕುಡಿಬೇಕೆಲ್ಲರೂ. ಹಾಗೆ ಬಂದೆವು ಮಧ್ಯ ನೆನಪಾಯ್ತು ನನಗೆ, ಮುನಿಪೋತ್ತವರ ಮಾತ ಕೇಳಿ ನಮ್ಮ ಮನೆಗೆ ಸಾದಿ ಖರ್ಚು ಕೊರಲೆ ಅಂತ ಹೇಳಿ 10 ರೂಪಾಯಿ ಕೊಟ್ರು. ದೊಡ್ಡ ದುಡ್ಡು. ಇವತ್ತು ಇಲ್ಲಿ 2 ದಿವಸದಲ್ಲಿ ಕಲಾವಿದರು ಆಗ್ತಾರೆ. ಹಾಗಾಗಿ ನಾವು ಯಕ್ಷಗಾನ ಸಣ್ಣದಾಯ್ತಲ್ಲ, ಅಷ್ಟು ಸಣ್ಣ ಕಾಲ ಎಲ್ಲ ಇದು. ಎಷ್ಟೋ ಮಂದಿ ಭಾಗವತರುಗಳು ತಮಾಷೆ ಮಾಡಿದುಂಟು ನಾನು ಬರೆಯುವಾಗ. ಬಿಡೋದು ವೀರರಸ ಬರುವಾಗಲ್ಲಿ ವೀರರಸ ಬೇಕು. ಈಗಿನ ಎಷ್ಟೋ ಹುಡುಗರಲ್ಲಿ ವೀರರಸವೇ ಇಲ್ಲ. ತಾಳಗಳು ಬೇರೆ ಬೇರೆ, ಅದರ ಗತಿ ಬೇರೆ, ಅದರ ನಡೆಗಳು ಬೇರೆ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಭಾಗವತರು ಮೊದಲಾಗಾರ ವೀರ ಹೋಯ್ತಾರೆ ಅಂತ, ಇವನಿಗೆ ಕೊಟ್ಟದ್ದು ಮಟ್ಟೆ ತಾಳ ಅಂತೆಲ್ಲ ಪ್ರಜ್ಞೆ ಇಲ್ಲ ಅಂತ. ನಾನು ಒಂದು ದಿವಸ ಕಟ್ಟದಿದ್ರೆ ಫೋನ್ ಬರ್ತದೆ, ಅದೆಂತ ಒಳ್ಳಣ್ಣ ನೀನು ಅದು ಕಟ್ಟಿದ್ದಿಲ್ಲ, ಮೀಸೆ ಲಾಯಕ್ ಆಗುತ್ತಿಲ್ಲ, ಚಂದ ಕಾಣುದಿಲ್ಲ. ಎಷ್ಟೋ ಮಾತಾಪಿತರಿಗೆ ಅವರ ಮಕ್ಕಳು ಅವರ ಕಸುಬಿನಲ್ಲಿ ಅಂದ್ರೆ ಅವರ ದುಡಿಮೆಯಲ್ಲಿ ಸಂತೋಷ ಪಡುವುದಿಲ್ಲ. ಒಂದು ಕ್ಷಣದಲ್ಲಿ ವಿಮರ್ಶೆ ಮಾಡಿಬಿಡ್ತೀರಿ ನೀವು. ಅಷ್ಟು ವಿಮರ್ಶೆ ಸುಲಭ ಇಲ್ಲ ಸ್ವಾಮಿ. ಕಲ್ಲಿನಂತೆ ಬಿದ್ದಿರದೆ, ಹುಲ್ಲಿನಂತೆ ಹಾರಾಡದೆ, ಸದಾ ಕಲಾ ಸೇವೆಯಲ್ಲಿ ಸಕ್ರಿಯರಾಗಿರುವ ಸುಬ್ರಾಯ ಹೊಳ್ಳರ ಯಕ್ಷಗಾನದ ಅನಾವರಣ, ಸುಬ್ರಾಯ ಸಂಕಥನ ನಿಮ್ಮ ಮುಂದೆ. ನನ್ನನ್ನು ಅಪಾರವಾಗಿ ಪ್ರೀತಿಸಿದ ನನ್ನ ಆತ್ಮೀಯ ಬಳಗಕ್ಕೆ ಹೃದಯ ತುಂಬಿದ ನಮಸ್ಕಾರಗಳು. ಇವತ್ತಿನ ವಿಶೇಷವನ್ನು ತಂದರೆ ನನ್ನ ಜನ್ಮದಿನ, ನನ್ನ 60ನೇ ವರ್ಷದ ಸಂಭ್ರಮದ ಪರ್ವ ದಿವಸ. ಸಂತಸದ ಜನುಮದಿನ, ಆನಂದ ತುಂಬಲಿ ಈ ಸುದಿನ. ನಾನೀಗ ನಿಮ್ಮ ಕರ್ನಾಟಕದ ಬಂಟ್ವಾಳ ವಾಸಿಯಾಗಿದ್ದೇನೆ. ಮೂಲತಃ ನಾನು ಇಲ್ಲಿಯವನಲ್ಲ, ನಾನು ಕಾಸರಗೋಡಿನವ. ಕಾಸರಗೋಡು ಸಿರಿಬಾಗಿಲು ಅಂತ ಹೇಳುವಲ್ಲಿ ನಮ್ಮ ಹಿರಿಯರು ವಾಸವಾಗಿದ್ದರು. ಅಲ್ಲಿಂದ ಕಾಸರಗೋಡು ಪೇಟೆಯಲ್ಲಿ ಬಂದು ನನ್ನ ಪೂರ್ವಿಕರು ಹೋಟೆಲ್ ಇತ್ಯಾದಿ ಉದ್ಯಮಗಳಲ್ಲಿ ಜೀವನ ಸಾಗಿಸುತ್ತಾ ಇದ್ದರು. ನನ್ನ ತಂದೆಯವರು ಶ್ರೀಯುತ ನಾರಾಯಣ ಹೊಳ್ಳರು ಅಂತ, ತಾಯಿ ಪದ್ಮಾವತಿ ಅಮ್ಮ, ಆಮೇಲೆ ಸಹೋದರರು 6 ಮಂದಿ ನನಗೆ. ಅವರೆಲ್ಲರ ಜೊತೆಗೆ ಒಂದು ಕೂಡು ಕುಟುಂಬವಾಗಿ ಜೀವನ ಸಾಗಿಸಿದವನು ನಾನು. ಆರಿಸಿಕೊಂಡಂಥ ಯಕ್ಷರಂಗದ ಜೀವನಕ್ಕೆ ಕಾಸರಗೋಡು ಬಹಳ ದೂರ ಆಗ್ತದೆಂಬ ಉದ್ದೇಶದಿಂದ ನಾನು ಈ ಬಂಟ್ವಾಳದಲ್ಲಿ ಒಂದು ಚಿಕ್ಕದಾದಂತಹ ಭೂಮಿಯನ್ನು ಖರೀದಿಸಿ ನಿವಾಸವನ್ನು ಕಟ್ಟಿಕೊಂಡು ಕಳೆದ 10 ವರ್ಷಗಳಿಂದ ನನ್ನ ಮಡದಿ, ನನ್ನ ಮಕ್ಕಳ ಜೊತೆಗೆ ಜೀವನವನ್ನು ಸಾಗಿಸುತ್ತಿದ್ದೇನೆ. ಯಕ್ಷಗಾನದ ಮೇಲಿನ ಅತೀವ ಆಸಕ್ತಿಗೆ ಮನೆಯಲ್ಲಿ ವಿರೋಧ ವ್ಯಕ್ತವಾದರೂ ಮನೆಯವರ ಮನವೊಲಿಸಿದ ಹೊಳ್ಳರ ಬಾಲ್ಯದ ನುಡಿಗಡನಕ್ಕಿದು ಈ ಹೊತ್ತು. ಯಾವ ತಂದೆ ತಾಯಿ ಆಗಲಿ ಹುಟ್ಟಿದಂಥ ಮಕ್ಕಳು ಯೋಗ್ಯವಾದಂಥ ವಿದ್ಯಾಭ್ಯಾಸವನ್ನು ಹೊಂದಿ ಅತ್ಯಂತ ಶ್ರೇಷ್ಠವಾದಂಥ ಪದವಿಯನ್ನು ಪಡೆಯಬೇಕು, ಕೈ ತುಂಬ ಸಂಪಾದಿಸಬೇಕೆಂಬಂತಹ ಭಾವನೆಯನ್ನು ಖಂಡಿತವಾಗಿ ಇಟ್ಟುಕೊಳ್ತಾರೆ, ಅಪರಾಧ ಏನೂ ಅಲ್ಲ. ಆದರೆ ನನಗೆ ಅತ್ತ ಚಿತ್ತ ಹರಿಯದೆ ಈ ಕಲೆಯ ಬಗ್ಗೆ ಅತ್ಯಂತ ವಿಶೇಷವಾದ ಆಕರ್ಷಣೆ ಮೂಡಿತು ಬಾಲ್ಯದಲ್ಲಿ. ನಾನು ಕಲಾವಿದನಾಗಬೇಕು, ಬಹಳಷ್ಟು ಹಿರಿಮಂದಿ ಕಲಾವಿದರಾದಂಥ ಪಾತ್ರ ನಿರ್ವಹಣೆಯನ್ನು ನೋಡಿ ನಾನು ಆಸಕ್ತನಾದ, ಇವರ ಹಾಗೆ ನಾನಾಗಬೇಕು ಅಂತ. ಆದರೆ ತಂದೆಯವರು ಹಾಗೂ ನನ್ನ ಮಾತೃಶ್ರೀಯವರು ನಮಗೆ ಯಕ್ಷಗಾನದ ನಾಟ್ಯ ಪ್ರಾಥಮಿಕವಾದ ಪಾಠ ಕಲೀಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ವಿನಃ ತಿರುಗಾಟಕ್ಕೆ ಹೋಗಲಿಕ್ಕೆ ಅವರು ಬಹಳ ವಿರೋಧಿಸಿದರು. ಆದರೂ ಕೊನೆಗೂ ನನ್ನನ್ನು ಬಿಟ್ಟರು. ಅಂದರೆ ನನ್ನ ಉತ್ಕಟ ಇಚ್ಛೆಯನ್ನು ನೋಡಿ ಮನೆಯಲ್ಲಿ ನಿಲ್ಲುವವನಲ್ಲ, ಸುಳ್ಳು ಹೇಳಿ ಆದರೂ ಹೋಗ್ತಾನೆ ಅಂತ ತೀರ್ಮಾನಿಸಿ ನನ್ನನ್ನು ಬಿಟ್ಟರು. ಹಾಗಾಗಿ ನಾನು ಪ್ರಥಮವಾಗಿ ಕಟೀಲು ಮೇಳದಲ್ಲಿ ಬಲಿಪ ನಾರಾಯಣ ಭಾಗವತರ ನೇತೃತ್ವದಲ್ಲಿ ತಿರುಗಾಟವನ್ನು 1984ರಲ್ಲಿ ಪ್ರಾರಂಭಿಸಿ ಈ ದೀರ್ಘಕಾಲದ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ಕಲಾವಿದ. ಹೊಳ್ಳ ನಿನ್ನೆ ಆಟಕ್ಕೆ ಹೋಗಿದ್ದಾನೆ ಟೀಚರ್ ಎಂದು ಬೈಯುವಂತೆ ಮಾಡಿದ ಶಾಲಾ ದಿನಗಳು, ಎಡನೀರಿನಲ್ಲಿರುವ ಅಜ್ಜಿ ಮನೆಯಲ್ಲಿ ಅರಳಿದ ಯಕ್ಷಗಾನಾಸಕ್ತಿಯ ಮಲ್ಲಿಗೆಯ ಘಮ ಮೆಲ್ಲಗೆ ನೆನಪಾದಾಗ ಹೊಳ್ಳರ ಭಾವದೀಪ್ತಿ.
ಯಕ್ಷಗಾನದ ಕುರಿತಾದಂಥ ವಿಶೇಷ ಆಸಕ್ತಿ, ಪ್ರದರ್ಶನಗಳನ್ನು ನೋಡಬೇಕೆಂಬಂಥ ಆಸೆ, ಅದು ನನಗೆ ಮನೆಯಿಂದ ವಿರೋಧ ಇದ್ದರೂ ನೋಡಬೇಕು. ಅದಕ್ಕೇನು ಮಾಡೋದು ಅಂದರೆ, ಎಡನೀರಿನಲ್ಲಿ ನನ್ನ ಅಜ್ಜಿ ಮನೆ, ನನ್ನ ತಾಯಿ ಮನೆ, ಅಲ್ಲಿ ನನ್ನ ಮಾವನು ಹಾಗೆ ನನ್ನ ಹಾಗೆ ಭಯಂಕರ ಒಬ್ಬ ಆಸಕ್ತ. ಆ ವಯಸ್ಸಿನಲ್ಲಿ ನನಗೆ ಸ್ವಲ್ಪ ದೊಡ್ಡವಾದರೂ ನಾನು ಅವನನ್ನು ಏಕವಚನದಲ್ಲೇ ಕರೆಯುವಂಥದ್ದು, ಅಷ್ಟು ನಮ್ಮ ಎರಕ ಜೀವನ. ಆಟಕ್ಕೆ ಹೋಗೋದು ಜೊತೆಗೆ. ಮನೆಯಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತೇನೆ ಅಂತ ಸುಳ್ಳು ಹೇಳಿ ನಾನು ಅಜ್ಜಿ ಮನೆಗೆ ಹೋಗೋದು, ಸಾಯಂಕಾಲ ನಾವಿಬ್ಬರು ಅಲ್ಲಿಂದ ಆಟಕ್ಕೆ ಹೋಗೋದು. ಅಂದರೆ ಆ ಪರಿಸರದಲ್ಲಿ ಬದಿಯಡ್ಕ, ನೀರು ಚಾಲು, ಆಮೇಲೆ ಎಡನೀರು ಮಠದಲ್ಲಿ ಅದ್ಭುತ ಉತ್ಕೃಷ್ಟ ಯಕ್ಷಗಾನ ನಡೀತಿತ್ತು. ಹೀಗೆ ನಾವು ಸುಳ್ಳು ಹೇಳಿ ಎಷ್ಟೋ ಬಾರಿ ಯಕ್ಷಗಾನಕ್ಕೆ ಹೋಗಿ ಮರುದಿವಸ ಬೆಳಗ್ಗೆ ಆಗುವಾಗ ಮನೆಗೆ ಬಂದು ಶಾಲೆಗೆ ಹೋಗಿ ಶಾಲೆಯಲ್ಲಿ ನಿದ್ರೆ ತೂಕಿದ್ದುಂಟು. ನಾನು ನಿದ್ರಿಸುವುದನ್ನು ನೋಡಿ ಟೀಚರ್ ಮನೆಗೆ ಕಳಿಸಿದ್ದಾರೆ, ಏನು ಆಟಕ್ಕೆ ಹೋಗಿದ್ಯಾ ನೀನು ಅಂತ. ಅಂದರೆ ನನ್ನ ಹತ್ತಿರ ಕೂತವ್ರು ಹೇಳೋದು, ಒಳ್ಳ ನಿನ್ನೆ ಆಟಕ್ಕೆ ಹೋಗಿದ್ದಾನೆ ಟೀಚರ್ ಅಂತ. ಆಗ ನಿದ್ರೆ ಮಾಡ್ತಾನೆ, ಎಬ್ಬಿಸೋದು ಟೀಚರ್, ನಿನ್ನೆ ಆಟಕ್ಕೆ ಹೋಗಿದ್ದೇನೆ, ನಡಿ ಮನೆಗೆ ಹೋಗು, ನಡಿ ಹೋಗು, ನಿದ್ರೆ ಮಾಡು ಹೋಗು ಅಂತ ನಾನು ಒಂದೆರಡು ಸಲ ಕಳಿಸಿ ಮನೇಲಿ ಬೈಗಳು ತಿಂದ ಕಥೆಗಳೆಲ್ಲ ಉಂಟು. ಹಾಗೆ ಅದೆಲ್ಲ ಸವಿ ನನಗೀಗ ಅಷ್ಟೇ. ಹೊಳ್ಳರು ಕುಂಜ ಭಟ್ರಾಗಿ ಚಹಾ ಮಾಡಿದ ಹೋಟೆಲಿನ ಹಬ್ಬ, ಮಾಯಾ ಸೀತೆಯಾಗಿ ಮಲಗಿದ ಕ್ಷಣ, ಮಾಣಿಯಾಗಿ ಬಿದ್ದು ಎದ್ದು ಸದ್ಯ ಗೆದ್ದ ಅಮಿತೋತ್ಸಾಹದ ಅನುಭವದ ಯಾನ ನಿಮಗಾಗಿ. ನಮ್ಮ ಮನೆಗೆ ನಮಗೆ ಒಂದು ಚಿಕ್ಕ ಹೋಟ್ಲು, ಆವಾಗ ಊಟದ ಹೋಟ್ಲು. ಸಾಧಾರಣ ಯಕ್ಷಗಾನ ಕಲಾವಿದರು ಹಿರಿಯರೆಲ್ಲ ಬಾರದವರು ಎಲ್ಲರೂ ವಿಠಲ ಶಾಸ್ತ್ರಿಗಳು ಕೂಡ ಬರ್ತಿದ್ರಂತೆ ನನ್ನ ಮನೆಗೆ, ಬಹಳ ಮಂದಿಗೆ. ಹಾಗೆ ಚೌತಿ, ಈಗ ಗಣೇಶೋತ್ಸವದ ಸಂದರ್ಭದಲ್ಲಿ, ನವರಾತ್ರಿ ಸಂದರ್ಭಗಳಲ್ಲೆಲ್ಲ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಯಕ್ಷಗಾನ ಕಾರ್ಯಕ್ರಮಗಳಾಗಿತ್ತು. ಅಷ್ಟು ವಿಶೇಷ ಆಸ್ಥೆಯಲ್ಲಿ ನಾನು ಹೋಗಿ ನೋಡ್ತಿದ್ದೆ. ಈ ಮಧ್ಯೆ ಆ ಕಲಾವಿದರಿಗೆ ಒಂದು ರಾತ್ರಿ ಒಂದು ಚಹಾ ಮಾಡಿ ತರ್ಬೋದಾ ಭಟ್ರೆ ಅಂತ ಹೇಳ್ತಿದ್ರು, ಕುಂಜಿ ಭಟ್ರೆ ಅಂತ ಹೇಳೋದು ನನ್ನನ್ನು, ಕೇರಳದ ಒಂದು ರೂಢಿ ಅದು ಕುಂಜಿ ಭಟ್ರೆ. ನಾನು ಆವಾಗ ಸತ್ಯಕ್ಕಾದರೂ ಚಾಯ ಮಾಡಿ ಒಂದು ಜಗ್ಗಿನಲ್ಲಿ ಕೊಂಡೋಗಿ ಎಲ್ಲ ಭಾಳ ಖುಷಿ ಅವರಿಗೆಲ್ಲ. ಆವಾಗ ಒಂದು ಚಹಾ ಅಂದರೆ ಅದು ನಾನು ಮೇಳಕ್ಕೆ ಸೇರುವ ಕಾಲದಲ್ಲಿ ಒಂದು ಚಹಾ ಕೊಡ್ತಾರೆ ಅಂದರೆ ದೊಡ್ಡ ವಿಷಯ ಅದು. ಅಂದರೆ ಅಷ್ಟು ಸಂಪಾದನೆ ಇರಲಿಲ್ಲ. ಹಾಗೆಲ್ಲ ಕೊಟ್ಟ ಕೂಡಲೇ ನನಗೊಂದು ವೇಷ ಕೊಡ್ತೀರಂತ ಒಂದು ಅವರಲ್ಲಿ ಹೋಗಿ ಕೇಳೋದು, ಕೊಡು ಅಂತ. ಹಾಗೆ ನಾನು ಒಮ್ಮೆ ಒಂದು ಮಾಯಾ ಸೀತೆ ಮಾಡಿದ್ದೇನೆ. ಅದಕ್ಕೆ ನಾಟ್ಯ ಏನಿಲ್ಲ, ಮಾಯಾಸೀತೆ ಒಂದು 3 ಪದ್ಯಕ್ಕೆ ಅರ್ಥ ಹೇಳಿಕೊಟ್ರು. ನಾನು ಮಾಯಾಸೀತೆ ಮಾಡಿ ಇಂದ್ರಜಿತ್ ತಲೆ ಕಡ್ದು ಹೋದ್ಮೇಲೆ ಸ್ಟೇಜಿನಲ್ಲಿ ಬೀಳುವಂಥದ್ದಲ್ಲ, ನನಗೆ ಅಲ್ಲಿ ಮಲಗಿ ನಿದ್ರೆ ಬಂತು. ಎಷ್ಟು ಹನುಮಂತ ಮುಟ್ಟಿದ್ರು, ವಿಭೀಷಣ ಮುಟ್ಟಿದ್ರು ನಾನು ಹೇಳುವುದಿಲ್ಲಂತೆ. ಕೊನೆಗೆ ಮೆಲ್ಲೋ ಅವರು ಹನುಮಂತ ಮಾಡಿದ್ರು, ಬಂದು ನನ್ನ ಮಲಗಿದ ಕೈಗೆ ಚೆನ್ನಾಗಿ ಒಮ್ಮೆ ತುಳಿದ್ರು. ನಿಜವಾಗಿ ಕೈಯೆಲ್ಲ ಆಗ ಸಿಪ್ಪಿ ಹೋಗಿ ರಕ್ತ ಬಂದಿದೆ. ತುಳಿದ ಗುಳ್ಳೆಚ್ಚರು, ನೀವು ಓಡಿಲಿಂದ ಓಡಿ ಅಂದರು. ಮತ್ತೆ ಎದ್ದು ಓಡಿದೆ. ಹಾಗೆ ಮರುದಿವಸ ಇವರು ಬಂದು ನಿದ್ರೆ ಮಾಡಿದ್ರಲ್ಲ ಸ್ಟೇಜಿನಲ್ಲಿ, ಆ ಚೆಂಡೆ ಮೊದಲ ಶಬ್ದಕ್ಕೆ ಅಂತ ನನ್ನ ತಂದೆಯವರಲ್ಲಿ ಹೇಳುವಾಗ ತಂದೆಯವರು ನೆಗಾಡ್ತಿದ್ರು. ಆಮೇಲೆ ಒಮ್ಮೆ ಅಡ್ಕ ಗೋಪಾಲಕೃಷ್ಣ ಭಟ್ರು ಅಂತ ಹೇಳಿದ್ರೆ 90 ಕಳಿದವರಿಗೆ, ಹಳೆಯ ವೇಷಧಾರಿ, ಒಳ್ಳೆ ಅನುಭವಿ ಅವರು. ಅವರು ಮೇಳದ ತಿರುಗಾಟ ಇಲ್ಲದಿದ್ದರು, ಹವ್ಯಾಸಿ ಆದರೂ ಒಳ್ಳೆ ತಾಳಮದ್ದಲೆ ಕೂಡ ಆಡ್ತಾರೆ. ಎಡನೀರು ಮಠದ ಸಂಘದಲ್ಲಿ ಎಲ್ಲ ಸಂಸ್ಥೆಯಲ್ಲಿ ತುಂಬ ವೇಷ ಎಲ್ಲ ಮಾಡ್ತಿದ್ದವರು. ಅವರ ಮಾಗದ ಬಹಳ ದೇಹ ಅವ್ರದ್ದು. ಅಲ್ಲಿ ಮಾಗದನಿಗೆ 3 ಬ್ರಾಹ್ಮಣರು ಹೋಗಬೇಕು, ಒಮ್ಮೆ ಹೋಗ್ತೀರಾ ಅಂತ ಕೇಳಿದರು. ನಾವು ಖುಷಿ ಆಯಿತು ನನಗೆ. ಕಚ್ಚಾಕಿ ಕಳಿಸಿದರು. ನಾನು ವಿರೋಧಿಗಳು ನಿನ್ನಲ್ಲಿ ಸತ್ಯ ಹೇಳಬಾರ್ದು ಅಂತ ಒಂದು ಕೃಷ್ಣ ವಾಕ್ಯ ಹೇಳಲಿಕ್ಕೆ ಉಂಟಲ್ಲ, ಹೇಳಿದ ಕೂಡಲೇ ರಥದಲ್ಲಿ ನಮ್ಮನ್ನು ಮೊದಲು ಕೂರ್ತುಗೊಳಿಸಿ ಪೂಜೆ ಮಾಡಿದವರು. ನನ್ನನ್ನು ಸಣ್ಣ ಹುಡುಗ ಎತ್ತಿ ಬಿಸಾಡಿದರು. ನಾನು ಹೋಗಿ ಎದುರು ಕಟ್ಟಿದ ದಾರದ ಮೇಲೆ ಬಿದ್ದು ನನ್ನ ಹೊಟ್ಟೆ ಮೇಲೆಲ್ಲ ಆ ದಾರದ ಗೀಟು ಬಂದಿದೆ. ಒಂದು ಕೆಲವು ದಿವಸ ಆಗಿದೆ ಅದು ಗುಣಾಗಲಿಕ್ಕೆ. ಅಂದರೆ ಅಷ್ಟು ರಭಸವಾಗಿ ಬಿಸಾಡಿದರು ಅವರು. ಹಾಗೆ ಅದೆಲ್ಲ ಮತ್ತೆ ಈಗ ಅದು ದುಃಖದಲ್ಲಿ ಹೇಳೋದಲ್ಲ, ಸಂತೋಷದಲ್ಲಿ ಹೇಳೋದು ನಾನು. ಹಾಗೆ ಅಂಥದ್ದು ಅನುಭವಗಳು ತುಂಬ ಕೆಲವಾಗಿದೆ. ಆಮೇಲೆ ನಾಟ್ಯ ಕಲ್ತದ್ದು ನಾನು. ಇದು ನಾಟ್ಯ ಕಲಿಯೋಕ್ಕಿಂತಲೂ ಮೊದಲ ವಿಷಯಗಳು. ಮನೆಯಂಗಳದ ರಂಗಸ್ಥಳದಲ್ಲಿ ನಡೆದ ನಾಟ್ಯ ತರಗತಿಯು ಯಕ್ಷ ಕಿರೀಟಿಯನ್ನಾಗಿಸಿದ ಬಗೆ ಸೋಜಿಗದ ಆಗರ. ಆ ಕಾಲದಲ್ಲಿ ನನಗಿದ್ದ ಉತ್ಕಟ ಹೆಚ್ಚು ಅಂದರೆ, ಯಕ್ಷಗಾನದ ಕೇಂದ್ರವನ್ನು ಶ್ರೀಯುತ ಧರ್ಮಸ್ಥಳದ ಕಾವಂದ್ರು ಪ್ರಾರಂಭ ಮಾಡಿದರು. ಲಲಿತ ಕಲಾ ಕೇಂದ್ರ ಅಂತ ಧರ್ಮಸ್ಥಳದಲ್ಲಿ. ಬಹಳಷ್ಟು ಮಂದಿಗಳಲ್ಲೇ ಕಲ್ತವ್ರು, ಈಗ ಇರುವಂಥ ಸೀನಿಯರ್ಸ್ ಎಲ್ಲ. ನಮಗೆ ಏನಾಯ್ತಂದರೆ, ನನಗೆ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಬೇಕು ಅಂತ ಒಂದು ಆಸೆ ಉಂಟು, ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು ಧರ್ಮಸ್ಥಳದಲ್ಲಿ ಕಲಿಸ್ತಾರೆ ಅಂತ? ಸಣ್ಣದಿರ್ಬೇಕಾದ್ರೆ ಗೊತ್ತಿರುವುದಿಲ್ಲ. ಅದು ಪೇಪರ್ನಲ್ಲೆಲ್ಲ ಎಲ್ಲ ಹೇಳ್ತಿದ್ರು. ಪೇಪರ್ನಲ್ಲಿ ಅದರ ಕುರಿತಾದಂಥ ಈ ಮೇಳ ಸೇವೆ ಪತನಜಾದ ಕೂಡಲೇ ಅದರದ್ದೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಸೇರುವ ಆಸಕ್ತ ವಿದ್ಯಾರ್ಥಿಗಳು ಬಂದೆ. ಮತ್ತು ಅಲ್ಲಿ ಅಷ್ಟು ಸುಲಭದಲ್ಲಿ ತಗೊಳ್ತಿರ್ಲಿಲ್ಲ. ಧರ್ಮಸ್ಥಳದಲ್ಲಿ ಒಂದು 3-4 ಮಂದಿ ಗುರುಗಳು ಅಲ್ಲಿ ಇದ್ದುಕೊಂಡು ಅದು ಅವರನ್ನು ಇಂಟರ್ವ್ಯೂ ಟೈಪ್ ಮಾಡ್ತಿದ್ರು. ನಿನಗೆ ಯಕ್ಷಗಾನದಲ್ಲಿ ಏನು ಪರಿಣತಿ ಉಂಟು, ಪೌರಾಣಿಕ ವಿಷಯದಲ್ಲಿ ಏನು ಗೊತ್ತುಂಟು, ಸಂಗೀತದಲ್ಲಿ ಎಷ್ಟು ಗೊತ್ತುಂಟು, ಇದನ್ನೆಲ್ಲ ಅವರು ಪರಿಗಣಿಸಿ ಮತ್ತೆ ತಗೊಳ್ತಿದ್ರು. ಅಂದರೆ 50 ಜನ ಬಂದರೆ 10 ಜನಕ್ಕೆ ಮಾತ್ರ ಅವಕಾಶ, ಆ ರೀತಿ ತಗೊಳ್ತಿದ್ರು. ಅದ್ರಲ್ಲಿ ನಾನು ಪಾಸ್ ಆಗ್ತಿದ್ದೇನೇನು. ಆದರೆ ನನಗೆ ಹೋಗಲಿಕ್ಕೆ ಅಂದರೆ ನಾನು ತಂದೆಯವರ ಜೊತೆಗೆ ನಮ್ಮ ಹೋಟ್ಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದೆ. ಅಂದರೆ ನಮ್ಮ ಒಂದು 10 ಜನದ ಜೀವನ ಹೋಗೋದು ಒಂದು ಹೋಟೆಲ್ನಲ್ಲಿ.
ಅದಕ್ಕೆ ತಂದೆಯವರಿಗೆ ಮತ್ತು ನಾನು ಸಹಕಾರಿ ಇಲ್ಲದಿದ್ದರೆ ಕೆಲಸದವ್ರನ್ನ ಇಟ್ಟು ಮಾಡುವಷ್ಟು ದೊಡ್ಡ ವ್ಯವಧಾನ ಇದು ಅಲ್ಲ. ಹಾಗಾಗಿ ಅವರಿಗೆ ಸಹಕಾರಿಯಾಗಿ ನಾನು ಶಾಲೆ ಬಿಟ್ಟು ಅವ್ರ ಜೊತೆಗೆ ಇದ್ದೆ. ಆದರೆ ಆವಾಗ ಅಲ್ಲಿ ಹೋಗಿ ನಾನು ಕೂತ್ರೆ 6 ತಿಂಗಳು ಅಲ್ಲಿ ಕೂತ್ಕೊಳ್ಬೇಕು, ತಂದೆಯವರಿಗೆ ಇಲ್ಲಿ ಆಸರೆ ಇಲ್ಲ ಅಂತ ಆಗ್ತದೆ. ಎಂತ ಮಾಡೋದು ಅಂತ ಅಂದಾಗ ನಮ್ಮ ಊರಿನಲ್ಲಿಯೇ ಒಂದು ಕಡೆಯಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಮುಂದೆ ಒಂದು ಯಕ್ಷಗಾನ ತರಬೇತಿ ನಡೀತದೆ ಅಂತ ಆಯಿತು, ಅಯ್ಯಪ್ಪ ಸೇವಾ ಸಂಘದಲ್ಲಿ. ಅಲ್ಲಿಗೆ ಹೋಗುವಂತ ನಾನು ನನ್ನ 2 ತಮ್ಮಂದರು, ಅವರಿಗೂ ಸಹ ಈಗ ವೇಷ ಮಾಡೋದು ಬಿಟ್ಟಿದ್ದಾರೆ. ಅವರಿಬ್ಬರು ಜೊತೆಯಾಗಿ ಕೂಡ್ಲು ಆನಂದ ಅಂತ ಹೇಳುವ ಒಬ್ಬ ಶ್ರೇಷ್ಠ ಕಲಾವಿದ. ಅವರು ಕೂಡ್ಲು ಮೇಳದಲ್ಲಿ ತಿರುಗಾಟ ಮಾಡಿದವರು, ಕಾವು ಕಣ್ಣನ ಪರಂಪರೆಯ ನಾಟಿದವರು. ಕಾವು ಕಣ್ಣನ ಪರಂಪರೆ ಇರುವುದಕ್ಕೆ ತೆಂಕುದಿಟ್ಟಿನಲ್ಲಿ ಎಲ್ಲಿ ನೋಡಿದರು. ಅಂದರೆ ಕುರಿಯ ವಿಠಲ ಶಾಸ್ತ್ರಿಗಳ ಮನೆಯಲ್ಲಿ ಕೂಡ ನಾಟ್ಯ ಕಲಿಸಿದವರು ಕಾವು ಕಣ್ಣನವರು. ಈಗ ಆಗಿ ಹೋದಂಥ ಹಿರಿಯ ಕಲಾವಿದರೆಲ್ಲ ಅಲ್ಲಿ ಕಲ್ತದ್ದು. ಹಾಗಾಗಿ ಆಮೇಲೆ ಪಡ್ರೆ ಚಾಂದವಣ್ಣ ಕೂಡ ಕಾವು ಕಣ್ಣನವರ ಶಿಷ್ಯ. ಪಡ್ರೆ ಚಾಂದವಣ್ಣನ ಶಿಷ್ಯರೇ ವಿಸ್ತಾರವಾಗಿರುತ್ತೆ ತೆಂಕುದಿಟ್ಟಿನಲ್ಲಿ ಹೊತ್ತು. ಹಾಗಾಗಿ ಕಾಸರಗೋಡು ಬದಿಯದ್ದಾದಂಥ ಒಂದು ನಾಟ್ಯ ಪರಂಪರೆ ಕಾವು ಕಣ್ಣನಿಂದ ಬಂದು ಚಂದವಣ್ಣನಿಂದ ಬಂದು ಹೀಗೆ ಅವರಲ್ಲಿ ಒಬ್ಬ ಶಿಷ್ಯ ನನ್ನ ಆನಂದಣ್ಣ. ಹಾಗೆ ಆನಂದಣ್ಣನಲ್ಲಿ ಕಲಿತಾ ಇದ್ದ ಹಾಗೆ ನಮ್ಮ ಕ್ಲಾಸಿನಲ್ಲಿ ಏನಾಯಿತು ಅಂದರೆ ಹೋಗಿ ಕೊನೆಗೆ 10 ಜನ ಇದ್ದವರು 3 ಜನ ಉಳಿದೆವು, ನಾನು ನನ್ನ ತಮ್ಮಂದರು ಮಾತ್ರ. ಇನ್ನು ಅಲ್ಲಿಗೆ ಹೋಗುದೇ ಅವರು ಬರೋದು ನಿಲ್ಲಿಸಿದ್ರು. ಅಂದರೆ ನಾವು 10 ಮಂದಿ ಒಬ್ಬೊಬ್ಬ 1 ರೂಪಾಯಿ ಕೊಟ್ಟು 10 ರೂಪಾಯಿ ಮಾಡಿ ಕೊಡೋದು ಅವರಿಗೆ, ಗುರುಗಳಿಗೆ ಫೀಸ್ ಅಂತ. ದೊಡ್ಡ ದುಡ್ಡು ಆ ಕಾಲದಲ್ಲಿ. ಇವರು ಯಾರು ಇಲ್ಲ ಅಂತ ಎಂತ ಮಾಡೋದು. ಅವಾಗ ತಂದೆಯವರಿಗೆ ಬೇಸರ ಆಯಿತು, ಅರ್ಧದಲ್ಲಿ ನಿಲ್ಲುವುದು ಬೇಡ, ಹೊರಟ ಕಲಿತ ದೇವಕಲೆ ಅಲ್ವಾ, ಮನೆಯಲ್ಲಿ ಬರಲಿಕ್ಕೆ ಅವರಿಗೆ ಅವಕಾಶ ಇದ್ದರೆ ಬರಲಿ, ಮನೆಯಲ್ಲಿ ಕಲಿಸಲಿ ಅಂತ. ಹಾಗೆ ನಮ್ಮ ಅಂಗಳದಲ್ಲಿ ಒಂದು ನಾನು ರಂಗಸ್ಥಳದಾಗಿ ಮಾಡಿದ್ದೆ, ನಮ್ಮ ಕಾಸರಗೋಡು ಅಂಗಳದಲ್ಲಿ ರಂಗಸ್ಥಳದಾಗಿ ಮಾಡಿ ಆನಂದಣ್ಣ ಕೇಳುವಾಗ ಬರುವ ಅಣ್ಣ ಅಂತ ಹೇಳಿದರು. ಹಾಗೆ ಮತ್ತೆ ಮನೆಯಲ್ಲಿ ನಾವು ಕಲಿತ ನಾಟ್ಯವನ್ನು ಪೂರ್ಣ ಮಾಡಿದ್ದು. ಆನಂದಣ್ಣನ ನಂತರ ನನಗೆ ಹಾರುವಂಥ ಗಿರ್ಕಿಗೆಲ್ಲ ಒಂದು ಬೇಕಾದಾಗೆ ಕೂಡ್ತಿರ್ಲಿಲ್ಲ. ಅದನ್ನು ನನ್ನ ಮತ್ತೊಬ್ಬರು ಗುರುಗಳು ನಾರಾಯಣ ಬಲ್ಯರು, ಅವರು ಕೂಡ ಕಾವಣನ ಶಿಷ್ಯನೇ. ಆ ನಾರಾಯಣ ಬಲ್ಯರು ಅತ್ಯಂತ ಶ್ರೇಷ್ಠ ಕಲಾವಿದ. ಕಿರೀಟ ವೇಷದಲ್ಲಿ ಅವರನ್ನು ಒಂದು ಸೋಲಿಸುವಂಥ ಇರಲಿಲ್ಲ ಜೋಡಾಟದಲ್ಲಿ ಆ ಕಾಲದಲ್ಲಿ. ಶಿವರಾಮ್ ಜೋಗಿಯ ಸಮ ಕಲಾವಿದವರು, ಅವರ ಶಿಷ್ಯರೇ. ನನ್ನ ಭಾವ ನೆಂಟನಾದಂಥ ರಾಧಾಕೃಷ್ಣ ನಾವಡ್ರು, ಉದಯ ನಾವಡ್ರು ಇವರೆಲ್ಲ ಅವರ ಶಿಷ್ಯರು. ಅವರು ಬರಲಿಕ್ಕೆ ಹೇಳಿದರು. ಅವರ ಮನೆಗೆ ಹೋಗಿ ನಾ ಹಾರುವುದೊಂದು ನ್ಯಾಕ್, ಅದೊಂದು ಬ್ಯಾಲೆನ್ಸ್ ಅಂತ ಉಂಟು, ಅದನ್ನು ಹೇಳಿಕೊಟ್ಟು ನನ್ನನ್ನು ಹಾರಲಿಕ್ಕೆ ಕೂಡ ತಯಾರು ಮಾಡಿದರು ಅವರು. ಹಾಗೆ ಮತ್ತು ನಾನು ತಯಾರಾಗಿ ಊರಿನಲ್ಲೆಲ್ಲ ವೇಷ ಮಾಡ್ತಾ ಇದ್ದ ಹಾಗೆ ಮುಂದುವರೆದು ಮತ್ತೆ ಹಾಗೆ ಗಟಿಲಿ ಮೇಳಕ್ಕೆ ಸೇರಿದೆ. ಬಲಿಪ ಭಾಗವತರನ್ನ ಪರಿಚಯಿಸಿದ ಅಜ್ಜಿಯ ಮಾತು, ಬಲಿಪಜ್ಜನ ಗಮಕಗಳ ತುತ್ತು, ಪುಸ್ತಕದ ಮಹತ್ವವನ್ನ ತಿಳಿಸಿದ ಬಲಿಪರ ನಡವಳಿಕೆ ಸರ್ವ ಕಾಲಕ್ಕೂ ಮಾನ್ಯ. ಕೋಡಿನಲ್ಲಿ ದಶಮಿಯ ದಿವಸ ಒಂದು ಬೆಳಗಿನ ತನಕ ಒಳ್ಳೆ ತಾಂಡದ ಆಟ ಆಗ್ತಿತ್ತು, ದೊಡ್ಡ ಸೆಟ್ಟು. ಅದಕ್ಕೆ ಭಾಗವತರಾಗಿ ಬರ್ತಿದ್ದದ್ದು ಬಲಿಪ ಭಾಗವತ್ರಿ, ಬೇರೆ ಯಾರು ಬರ್ತಿದ್ದು ಸ್ಪೇರ್, ಆದರೂ ಬಲಿಪ ಭಾಗವತರು ಪ್ರಧಾನ. ನನ್ನನ್ನು ನನ್ನ ಅಜ್ಜಿ ಮತ್ತು ನನ್ನ ತಾಯಿ ಅಂದರೆ ಕರ್ಕೊಂಡೋದ್ರು ಆಟಕ್ಕೆ. ಕರ್ಕೊಂಡು ಹೋಗಿರುವಾಗ ನಾನು ತುಂಬ ಚಿಕ್ಕವ, ಯಕ್ಷಗಾನ ನಾಟ್ಯ ಕೂಡ ಕಲೀಲಿಲ್ಲ. ಆವಾಗ ಹೋಗಿರುವಾಗ ಬಲಿಪ ಭಾಗವತರು ಬಂದು ಕೂತು ಆ ಒಂದು ಹಾಡುವಾಗ ನಾನು ಯಾವ ಲೋಕಕ್ಕೆ ಹೋಗಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಾನು ಕೇಳಿದೆ, ಅಜ್ಜಿ ಯಾರು ಅಜ್ಜಿ ಪದ್ಯ ಹೇಳ್ತಿರೋರು ಭಾಗವತರು? ಬಲಿಪ ಭಾಗವತರು ಅಂದರೆ ಇವರೇ ಅಂತ ಹೇಳಿದರು ನನ್ನ ಹತ್ರ. ಅಲ್ಲಿಂದ ನಾನು ಅವರ ನೀವು ನಿಮ್ಮ ಭಾಷೆಯಲ್ಲಿ ಹೇಳುವಾಗ ಫ್ಯಾನ್. ಬಲಿಪ ಭಾಗವತರು ಅಂದರೆ ನನಗೆ ಆಯಿತು. ನಾನು ಮತ್ತೆ ಅವರ ಹಾಗೆ ಗುನುಗುಡುದು ಮನೆಗೆ ಹೋಗಿ. ಅವರ ಏರು ಪದ್ಯ ಗಮಕ ಪ್ರಧಾನವಾದ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಲಿಪ ಭಾಗವತರ ಹಾಡಿನಲ್ಲಿಷ್ಟು ಗಮಕ ಉಳಿದವರ ಪದ್ಯದಲ್ಲಿ ಇಲ್ಲ ಅಂತ. ಎಷ್ಟು ಅಕಾರ ಗಗ ಯಾವ ವೀರರಥ ಪದ್ಯಕ್ಕಾದರೂ ಅಕಾರಗಳು ಅಷ್ಟು ಸ್ಪಷ್ಟ ಬಲಿಪ ಭಾಗವತರದ್ದು. ಈ ಮಟ್ಟ ತಾಳ ಆಗಲಿ ತ್ರಿಪುಟ ತಾಳ ಆಗಲಿ ಎಂಥ ತಾಳ, ಆ ತಾಳದ ಗತಿಯಲ್ಲಿ ಒಂದು ಅಲಗು ಕೊಡುವಂತ ಉಂಟಲ್ಲ, ಅದು ಅದ್ಭುತ ಅದು. ಹಾಗಾಗಿ ನಾನು ಅದಕ್ಕೆ ಮಾರು ಹೋಗಿ ಬಲಿಪ ಭಾಗವತರ ಹಾಡಿದರೆ ಮತ್ತು ಟೌನ್ ಹಾಲ್ ನಾಟಕವು ಬಿಡಿ ಕಾಸು ಒಟ್ಟು ಮಾಡಿ ಹೋಗಿ ಆಟ ನೋಡ್ತಿದ್ದೆ. ಆವಾಗ ನಮಗೆ ಕಾಸರಗೋಡಿನ 4 ರೂಪಾಯಿ ಟಿಕೆಟು ಮಂಗಳೂರಿಗೆ, ಬಸ್ ಟಿಕೆಟು. ಮತ್ತೊಂದು ವೆಚ್ಚಕ್ಕೆ ಒಂದು 10 ರೂಪಾಯಿಗಾದರೆ ಯಾರ ಕೈ ಕಾಲು ಹಿಡಿದು ಮಾಡಿ ಒಂದು 25 ರೂಪಾಯಿ ಮಾಡೋದು ಮಾಡಿ ನಾನು ಮಂಗಳೂರಿಗೆ ಹೋಗಿ ಅವರ ಪದ್ಯ ಕೇಳಿ ಅತಿಕಾಯ ಕಾಳಗ. ನಾನು ಮತ್ತೆ ಅತ್ಯಂತ ಮೆಚ್ಚಿದ ಅತಿಕಾಯ ಕಾಳಗ ಬಲಿಪ ಭಾಗವತರದ್ದು. ಅಲ್ಲಿಂದ ಪ್ರಾರಂಭ ಆಯಿತು ನನಗೆ ಬಲಿಪ ಭಾಗವತರು ಹಾಡಿದ ಹಾಡು ಗುನುಗುದು. ಅದು ಪೂರ್ಣ ಬರುವುದಿಲ್ಲ, ಅದಕ್ಕೋಸ್ಕರ ಪುಸ್ತಕ ಸಂಗ್ರಹ ಮಾಡೋದು. ಪುಸ್ತಕ ತಗೊಳ್ಳಿಕ್ಕೆ ದುಡ್ಡಿಲ್ಲ, ಪುಸ್ತಕ ಇರುವಲ್ಲಿಗೆ ಹೋಗುದು. ಮಧುರಿಗೆ ಉಳಿತಾರ ದನಿಗಳ ಮನೆಗೆ ಹೋಗಿ, ತಂತ್ರಿಗಳ ಮನೆಗೆ ಹೋಗಿ ಅವರಲ್ಲಿ ದಮ್ಮ ಹಾಕೋದು. ನಿನಗೆ ಯಾಕೆ ಪುಸ್ತಕ ಅಂತ ಹೇಳಿದವ್ರು. ನಾನು ಚಿಕ್ಕ ಹುಡುಗ ಅಲ್ವ, ನಾನೊಂದು ಪ್ರತಿ ಮಾಡಿ ಕೊಡ್ತೇನೆ. ಖುಷಿ ಆಯಿತು ಅವರಿಗೆ, ಕೊಟ್ಟರು. ಆಮೇಲೆ ಅತಿಕಾಯ ಕಾಳಗ ಇತ್ಯಾದಿ ನಾನು ಕಾಪಿ ಮಾಡಲಿಕ್ಕೆ ಶುರು ಮಾಡಿದೆ. ಅದೇ ಅತಿಕಾಯ ಕಾಳಗ ಪ್ರಸಂಗ ಬಂತು ನನಗೆ ಕಾಪಿ ಆಗುವಾಗ. ವೈಭಾಟ ಕಾಮಿನಿ ಮನೆ ಕೇಳುವಂತ ತೊಡಗಿ ಮನದಿ ರಾಮನ ನೆನೆದು ಬಾರಿಯ. ಆಮೇಲೆ ಜಾತ್ರೆಗೆ ಇದಕ್ಕೆಲ್ಲ ಹೋದರೆ ಆವಾಗ ಒಂದು ಪುಸ್ತಕ ಸಂತೆ ಬರ್ತಿತ್ತು. ಈಗ ದೊಡ್ಡ ಭಂಡಾರ ಬರುವುದು.
ಆ ಪುಸ್ತಕ ಸಂತೆ ಅವರು ಮಾರ್ಗದ ಬದಿಯಲ್ಲಿ ಒಂದು ಚಿಕ್ಕ ಟರ್ಪಲ್ ಹರಡಿಯಲ್ಲಿ ಮಾರ್ತಿದ್ರು. ಅಲ್ಲಿ ಪಂಚವಟಿ, ಅಂಗದ ಸಂಧಾನ 20 ಪೈಸೆಗೆ 25 ಪೈಸೆಗೆಲ್ಲ ಪುಸ್ತಕ ಬರ್ತಿತ್ತು. ಆವಾಗ ನಮಗೆ ಜಾತ್ರೆಗೆ ಖರ್ಚಿಗೆ ಕೊಟ್ಟ ದುಡ್ಡಿನಲ್ಲಿ ನಾವು ಚರ್ಮುರಿ ತಿಂದೆಲ್ಲ ಮುಗಿಸಲಿಕ್ಕಿಲ್ಲ, ನಾವು 4 ಪುಸ್ತಕ ತೆಗೆಯುವುದು. ಅದು ನನಗೆ ಅದಕ್ಕೆ ಕೂಡ ಗುರುಗಳು ಬಲಿಪ ಹೋತ್ರಿ. ಯಾಕಂದರೆ ನಾನು ಮೇಳಕ್ಕೆ ಸೇರಿದ ಮೇಲೆ ಕೂಡ ಬಲಿಪ ಭಾಗವತರು ನಾನು ಇಬ್ಬರು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು, ಈಗಿನ ಹಂಪನಕಟ್ಟೆಯಲ್ಲಿ ಬಸ್ ಸ್ಟ್ಯಾಂಡು, ಟೌನೊಳಗೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋಗುವಾಗ ಮಾರ್ಗದ ಬದಿಯಲ್ಲಿ ಇದೇ ರೀತಿ ಸಂತೆ ಉಂಟು. ಬಲಿಪ ಭಾಗವತರಲ್ಲಿಂದ ನೋಡಿ 2-3 ಪುಸ್ತಕ ತಗೊಂಡ್ರು, 25 ಪೈಸೆ 50 ಪೈಸೆ ಕೊಟ್ಟು. ನಾನು ಕೇಳಿದೆ, ನಿಮಗೆ ಯಾಕೆ ಭಾಗವತರೆ ಪುಸ್ತಕ? ಅದು ಪುಸ್ತಕ ಭಂಡಾರವೇ, ಅದು ಮಸ್ತಕದಲ್ಲಿ ಉಂಟು ಇಡೀ ಪುಸ್ತಕ ಅವರದ್ದು, ನಿಮಗೆ ಯಾಕೆ? ಅಲ್ಲ ನನಗೆ ಬೇಡ, ಅವರ ಶೈಲಿಯಲ್ಲಿ ಹೇಳುದಿದ್ರೆ ನನಗೆ ಬೇಡ, ಯಾರಾದರೂ ಕೇಳಿದರೆ ಕೊಡಬೇಕಲ್ಲ. ಯಾಕೆ? ಅಲ್ಲ ಪುಸ್ತಕ ಕೇಳಿಕೊಂಡು ಬರ್ತಾರೆ, ಅವರಿಗೆ ಕೇಳಿದರೆ ಅದು ಕೊಡಲಿಕ್ಕೆ ಬೇಕಲ್ಲ, ಅದು ಮರಳಿ ಬರ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ಅಂದರೆ ಇನ್ನೊಬ್ಬ ಕೇಳಿದರೆ ನಾನು ಪುಸ್ತಕ ಕೊಡಬೇಕು ಅಂತೇಳುವ ಒಂದು ಆ ಭಾವ ಇರುವ ಭಾಗವತರವರು. ಈಗ ಅವರಿಗೆ ಅಗತ್ಯ ಇಲ್ಲ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಬೇಕಾಗಿ ತೆಗೆದಿಡುವಂಥ ಒಂದು ಭಾಗವತರು ಬಲಿಪ ಭಾಗವತರು. ಅವಾಗ ನನಗೆ ಪುಸ್ತಕದ ಮಹತ್ವಕ್ಕೆ ಏನು ಅಂತ ಗೊತ್ತಾಯಿತು. ಹೀಗೆ ನಾನು ಆ ಪುಸ್ತಕ ಸಂಗ್ರಹದಲ್ಲಿ ತೊಡಗಿದೆ. ಇವತ್ತು ಸಾಧಾರಣ ರೂಢಿಯ ಪ್ರಸಂಗ ಎಲ್ಲ ಉಂಟು, ಪ್ರಿಂಟಿನದ್ದಲ್ಲ ಅಂತಂದರೆ ನಾನು ಬರಹ ಮಾಡಿದ್ದೇ ಉಂಟು. ಇತ್ತೀಚೆಗೆ ಒಬ್ಬರು ಹೇಳಿದರು, ನಾವು ಎಂಥದ್ದೊಂದು ಎಲ್ಲಿಯಪ್ಪ ಲೈಬ್ರರಿಗೆ ಕೊಡುವ ಅದನ್ನು, ಸುಬ್ರಾಯ ಒಳ್ಳರ ಬರಹದ ಪುಸ್ತಕಗಳು ಒಂದು 200-300. ನಾನು ಹೇಳಿದೆ, ಯಾಕೆ ಲೈಬ್ರರಿಗೆ ಕೊಡೋದು? ಅಗತ್ಯ ಇಲ್ಲ, ಇಲ್ಲಿ ನನಗೆ ಬೇಕು, ನಾನೇ ಒಂದು ಲೈಬ್ರರಿ ಮಾಡ್ತೇನೆ ಅಂತ ಹೇಳಿದೆ. ನಾನು ಸುಮ್ಮನೆ ನನ್ನ ಹೆಸರು ಹಾಕಿ ಹಾಕಿ ಇನ್ನು ಯಾರ್ಯಾರು ಹಾಳು ಮಾಡಿ ಹರಹರ ಮಾಡೋದು ಬೇಡ. ಎಲ್ಲ ಎಷ್ಟೋ ಕಡೆಯಲ್ಲಿ ಹಾಗಾಗಿದೆ, ಬೇಡ. ಎಷ್ಟು ಪುಸ್ತಕ ಅಂದರೆ ಬರೆದದ್ದಂದರೆ ಇನ್ನೊಬ್ಬ ಬರೆದ ಪುಸ್ತಕಗಳ ಪ್ರಿಂಟಾದ ಪುಸ್ತಕಗಳನ್ನು ನಾನು ಕೈ ಬರಹದಲ್ಲಿ ಬರೆದಿಡುವಂಥದ್ದು. ಆವಾಗ ಅದು ಕೈ ಬರಹ ಮಾಡೋದು ಯಾಕೆ ಅಂತ ಕೇಳಿದರು ಒಬ್ಬರು, ಒಳ್ಳೆ ಹಿಮ್ಮೇಳವಾದಕರ ಕೇಳಿದರು. ಒಳ್ಳೆ ಜೆರಾಕ್ಸ್ ಮಾಡಿದರೆ ಈಗ ಕೊಟ್ಟರೆ ಆಗುತ್ತಲ್ಲ ಮಾರಾಯ, ಸುಮ್ಮನೆ ಕೂತು ನಿಂಗೆ ಗೊತ್ತಿಲ್ಲ, ಜೆರಾಕ್ಸ್ ಮಾಡಿದರೆ ಈಗ 5 ನಿಮಿಷದಲ್ಲಿ ಸಿಗ್ತದೆ. ನಾನೊಂದು ವಾರ ಕೂತು ಬರೀತೇನೆ, ನನಗೊಂದು ಪ್ರಸಂಗ ಮನದಟ್ಟ ಆಗ್ತದೆ. ಇದಕ್ಕಿರುವಂಥ ಒಂದು ಮೌಲ್ಯ ವಿದ್ಯೆ ನಮಗೆ ಆಗುವ ಜ್ಞಾನ ಉಂಟಲ್ಲ, ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಅಂತ. ಎಷ್ಟೋ ಮಂದಿ ಭಾಗವತರುಗಳು ತಮಾಷೆ ಮಾಡಿದ್ದುಂಟು ನಾನು ಬರೆಯುವಾಗ ಬಿಡೋದು. ಇವ ಪದ್ಯ ಬರೋದು ನೋಡುವ ಮಾರಿ ದೊಡ್ಡ ಭಾಗವತಪ್ಪ ಅಂದಾಜಿದ್ದಲ್ಲ ಅಲ್ಲ ಹೇಳಿದ್ದಾರೆ. ನೀವು ಹೋಗಿ ನಿಮ್ಮಷ್ಟಕ್ಕೆ ಹೋಗಿ ಅಂತ ಹೇಳಿದೆ. ನಾನು ಬರೆದೆ ಹಾಗೆ ಬರೆದಿಟ್ಟದ್ದು. ಈಗಲೂ ಕೂಡ ನಾನು ಬೇಕಾದರೆ ಬರೀತೇನೆ ಪ್ರಸಂಗ ಕೆಲವು ಪದ್ಯಗಳು. ಅಂದರೆ ಯಾಕೆ ಗೊತ್ತುಂಟು, ಹಾಗೆ ಬರೆದ ಕಾರಣ ಪ್ರಸಂಗದ ನಟಗಳೆಲ್ಲ ಗೊತ್ತಾಯಿತು. ಆದರೆ ಒಂದು ಸುಮ್ಮನೆ ಪ್ರಸಂಗ ಪುಸ್ತಕ ತೆಗೆದಿಟ್ಟು ವರ್ತಮಾನಕ್ಕೆ ಪ್ರಯೋಜನ ಇಲ್ಲ. ಅಂದರೆ ಈಗ ಹೆಚ್ಚಿಗೆ ಎಲ್ಲಿ ನೋಡಿದರೂ ನಿಮ್ಮ ಕೋಡಿನ ದೇವಿ ಮತ್ತು ಅಷ್ಟಭುಜ ದೇವಿಯ ಬ್ಯಾನರ್ ಕಾಣೋದು ಬಿಟ್ಟರೆ ಬೇರೆ ಯಾವ ಪ್ರಸಂಗ ಇಲ್ಲ. ಯಕ್ಷಗಾನದ ತೆಂಕುತಿಟ್ಟು ಅಂದರೆ ಎಂಥದ್ದು, ನಾನು ದುಃಖದಲ್ಲಿ ಹೇಳೋದು ಅದು ದೇವಿ ಮಹಾತ್ಮೆ ಒಂದು ಬಿಟ್ಟರೆ ಬೇರೆ ಎಂಥ ಹಳ್ಳಿ ಸಾವಿರ ಗುಡಗಳು ತೆಂಗುದಿನ ಆಟ ಉಂಟು. ಮೈಸತ್ರ ಮಾಲ್ಪಣೆಯರು, ಇಲ್ಲಿ ಪ್ರಸಂಗ ಕುರುಕ್ಷೇತ್ರ, ಅವಾಗ ಹೇಳೋದು ಮೈಸತ್ರ ಮಾಲ್ಪಣೆಯರು ಅಂತ. ಈ ಮಟ್ಟಕ್ಕೆ ತೆಂಕುತಿಟ್ಟನ್ನು ತಂದು ಇಟ್ಟಿದ್ದಾರಲ್ಲ, ಜನರಿಗೆ ಬೇಕಾದನ್ನು ಕೊಡಲಿಲ್ಲ ಅಂತ ಭಾರಿ ಬೇಜಾರುಂಟು ನನಗೆ. ಎಂಥದಕ್ಕೆ ಅಂತ ಕಾಣ್ತದೆ ಪುಸ್ತಕ ಅಷ್ಟೇ. ಮಂಡೆಚ್ಚ ಭಾಗವತರ ಮುಂದಿಟ್ಟ ಕಲಾಯಾನದ ಬೇಡಿಕೆ, ಅಲ್ಲಿ ಬಲಿಪ ಭಾಗವತರ ಪಾತ್ರ, ಸೇವೆಯ ದಿನ, ದೊರೆತ ಪುಣ್ಯಾವಕಾಶದ ಪ್ರಥಮ ಪಾದ, ಕೈ ಸೇರಿದ ಕಾಣಿಕೆಯ ಹಿಂದಿರುವಂತಹ ನಡೆ ನುಡಿಯ ಬೆಡಗು ತಿಳಿಸಿದ ಅವರ ಮಾತು ಇದೀಗ. ವಿಠಲ್ ಶೆಟ್ರು, ಕಲ್ನಾಡು ವಿಠಲ್ ಶೆಟ್ರು ಅಂದರೆ ನಿಜವಾದ ಯಜಮಾನರಿಗಳು ಇರೋದಲ್ಲಿ ಹೇಳೋದು, ಅವರನ್ನು ಯಜಮಾನರೇ ಅಂತಲೇ ಹೇಳೋದು. ಮೇಳದ ಯಜಮಾನ ಯಾರು ಅಂತ ಹೇಳಿದರೆ ನಾನು ಮೊದಲಿಗೆ ಹೆಸರು ಹೇಳ್ದು ಅವರದ್ದೇ. ಅಷ್ಟು ಒಂದು ಪ್ರಾಜ್ಞವರು, ಪ್ರತಿಯೊಬ್ಬನ ಪ್ರತಿಭೆಯನ್ನು ಗುರುತಿಸಿ ಅವನಿಗೆ ಅವಕಾಶ ನೀಡುವಂಥ ಯೋಗ್ಯತೆ ಇದ್ದವರು. ಅವರು ನರಸಿಂಹ ಭಟ್ರು, ಹಿರಭಾಗವತರು, ಬಲಿಪ ಭಾಗವತರ ಮುಂದೆ ಹೇಗಿರ್ತಿದ್ರು, ಉಳಿದ ಕಾಲದಲ್ಲಿ ಹೇಗಿರ್ತಿದ್ರು ಎಲ್ಲ ನೋಡಿದವ ನಾನು. ನರಸಿಂಹ ಭಟ್ರ ಹತ್ರ ಅತ್ಯಂತ ವಿನೀತ ಭಾವ ಅವರಿಗೆ, ದಾನಿಗಳಿಗೆ. ಸಾಮಗ್ರ ಹತ್ರ ಎಲ್ಲ ಕರ್ನಾಟಕ ಮೇಳದಲ್ಲಿ ಅಷ್ಟು ವಿನೀತ ಭಾವನೆ. ಆ ಯಜಮಾನರು ತಗೊಳ್ತಾರೋ ಇಲ್ವೋ ಅಂತ ಹೆದರಿಕೆ ಇತ್ತು ನನಗೆ. ಆವಾಗ ನಾನು ಬಲಿಪ ಭಾಗವತರ ಸೆಟ್ಟಿಗೆ ಹೋಗಬೇಕು ಅಂತ ಹೇಳುವಾಗ ಬಲಿಪಾತ್ರನ್ನು ಎಲ್ಲಿಗೆ ನೋಡ್ತಾ ಊರಿನಲ್ಲೆಲ್ಲ ಬಂದಿರುವಾಗ ಮಳೆಗಾಲದಲ್ಲಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅವರು ಅವರಿಗೆ ಬಲಿಪ ಭಾಗವತರಿಗೆ ನಮ್ಮ ಮನೆ ಗೊತ್ತುಂಟು, ಹಾಗೆ ಬಲಿಪ ಭಾಗವತರ ತಂಡಕ್ಕೆ ಹೋಗಬೇಕು ಅಂತ ಆಶೆ ನನಗೆ. ಅದು ಈಡೇರ್ತದೆ ಇಲ್ಲೋ ಗೊತ್ತಿಲ್ಲ. ಆವಾಗ ಕಟೀಲು 3 ಮೇಳ ಆಗಿದೆ, 83ರಲ್ಲಿ 3 ಮೇಳ ಆಗಿದೆ. ಇದು ನಾನು 84ರಲ್ಲಿ ಸೇರುವಂಥದ್ದು. ಆವಾಗ ಬಲಿಪ ಭಾಗವತರು ಹೇಳಿದರು, ವಿಠಲ್ ಶೆಟ್ಟರ ಮುಂದೆ ನಡೆಯುವುದಿಲ್ಲ, ಅವರೇ ಸ್ವತಃ ನೋಡಿ ಆಯ್ಕೆ ಮಾಡಬೇಕು. ಆದರೆ ಒಬ್ಬರು ಹೇಳಿದರೆ ನಡೀತದೆ, ಮಂಡೇಶ ಭಾಗವತರು. ಮಂಡೇಶ ಭಾಗವತರು ಹೇಳಿದರೆ ದನಿಗಳು ಅವರಿಗೆ ಸೋಲುದೆ.
ಅವರು ಹೇಳಿದರು, ಅವರು ವಿಶ್ವಭವನದಲ್ಲಿ ರೂಮು ಮಾಡಿಕೊಂಡಿರುವುದು ಮಂಡ್ಯ ಭಾಗವತರು, ಅವರು ಬ್ರಹ್ಮಚಾರ್ಯದಲ್ಲಿ ಇದ್ದದ್ದು ಕಡೆಯವರೆಗೆ. ಆವಾಗ ಅಲ್ಲಿಗೆ ಕಲಾವಿದರೆಲ್ಲ ಅಲ್ಲಿಗೆ ಹೋಗೋದು, ಅಲ್ಲಿಂದ ಗಾಡಿ ಬರೋದು, ಕರ್ನಾಟಕ ಮೇಳದ ವ್ಯಾನ್ ಅಲ್ಲಿಗೆ ಬರೋದು. ಅತ್ಯಂತ ಮರ್ಜೆ ಮೇಳ ಅಲ್ವ ಕರ್ನಾಟಕ ಮೇಳದ. ಅಲ್ಲಿಂದ ಸೇವೆಗೆ ಹೋಗೋದು ಗಾಡಿಯಲ್ಲೆಲ್ಲ ಕೂತ್ಕೊಂಡು. ಈ ವಿಶ್ವಭವನಕ್ಕೆ ಬಂದ ಕೂಡಲೇ ಮಂಡ್ಯ ಭಾಗವತರ ಲೆಕ್ಕದಲ್ಲಿ ಚಹಾ ಕುಡಿಬೇಕು ಎಲ್ಲರೂ. ಅದು ನಾವು ಹೇಳಲಿಕ್ಕಿಲ್ಲ. ಹೋಗಿದ ಕೂಡಲೇ ಅವ ಸಪ್ಲೈಯರ್ ಸ್ವೀಟ್ ಭಾಗವತರನ ಜನನ ಸ್ವೀಟು ಖಾರ ಇಂಥ ದೋಸೆ ಅದು ಇದು ಐಟಮ್ ಅವನೇ ಕೇಳೋದು. ಅಂದರೆ ಮಂಡ್ಯಚರೊಮ್ಮೆ ಹೀಗೆ ಸಿಗ್ನಲ್ ಮಾಡೋದು ಅಲ್ಲಿಂದರೆ, ನನಗೆ ಬೇಡ ಬೇಡ ಅಂತ ಹೇಳ್ಕೊಂಡು ಅವ್ರಿಗೆ ಕೋಪ ಬರ್ತದೆ. ಅಂಥ ಗುಣ, ಮುಗ್ಧ ಗುಣ ಅವ್ರದ್ದು. ಆ ಮಂಡ್ಯ ಭಾಗವತರು ಚಹಾ ಕುಡಿದ ಕೂಡಲೇ ಬಲಿಪ ಭಾಗವತರು ಸಹ ಅಲ್ಲಿಗೆ ಬಂದರು. ನನ್ನನ್ನು ಕೈವರ್ತಿಸಿದ್ದು ಬಲಿಪ ಭಾಗವತರು ಅವರಿಗೆ. ಇವ ನಮ್ಮ ಹುಡುಗ ಕಾಸರಗೋಡಿನವ, ಅವನಿಗೆ ಆಟಕ್ಕೆ ಬರಲಿಕ್ಕೆ ಬಹಳ ಮನಸ್ಸುಂಟು, ಹಾಗಾಗಿ ಒಂದು ದನಿಗಳ ಹತ್ರ ಅಲ್ಲೊಂದು ವೇಷಕ್ಕೆ ಅವಕಾಶ ಕೊಡಿ. ನನಗೆ ಮನಸ್ಸಲ್ಲಿ ಧೈರ್ಯ ತಳಮಾಳ ಉಂಟು, ಆಗ್ತದ ಇಲ್ವಾ ಅಂತ. ಅಲ್ಲಿಗೆ ನಾವು ಹೋಯ್ತು, ಇರಕ್ಕೆ ಹೋದ ಕೂಡಲೇ ಅವತ್ತು ಅಶ್ವಮೇಧ ಪ್ರಸಂಗ. ಅಂದರೆ ಇಡೀ ಇಲ್ಲ, ಅವತ್ತು ಇಂದಿರಾ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ತೀರೋದ ದಿವಸ. ಸೇವೆ ದಿವಸ ಇಟ್ಟಾಗಿ ಮಾಡಿದೆ, ಅರ್ಧದವರೆಗೆ ಮಾಡೋದು ಅಂತ. ಮರು ದಿವಸ ಅರ್ಧ, ಹಾಗೆ 3 ದಿವಸ ಅಲ್ಲಿದ್ದದ್ದು, ಅಲ್ಲಿಂದ ಹೊರಡಲಿಕ್ಕೆ ಬಿಡಲಿಲ್ಲ ಆ ಶೋಕಾಚರಣೆಯಿಂದಾಗಿ. ಅಲ್ಲಿಗೆ ಹೋದ ಕೂಡಲೇ ಬಲಿಪ ಭಾಗವತರು ವಿಶ್ವಭವನದಿಂದ ನನ್ನನ್ನು ಮಂಡ್ಯಚರಿಗೆ ಒಪ್ಪಿಸಿ ಅವರು ಮನೆಗೆ ಹೋದರು ಮೂಡುಬಿದಿರೆಗೆ. ನಾನು ಕೂತ್ಕೊ ಗಾಡಿಯಲ್ಲಿ ಅಂತ ಹೇಳಿದರು ಮಂಡ್ಯಚರು. ಕೂತ್ಕೊಂಡು ಅಲ್ಲಿಗೆ ಹೋದ ಕೂಡಲೇ ದನಿಗಳನ್ನು ಕರೆದಂತ ಮಾತಾಡ್ತಾ ಇದ್ದಾರೆ. ನಾವು ದೂರದಲ್ಲಿ ನೋಡುದು, ಹೀಗೆ ಇದಾಗ್ತದೋ ಇಲ್ವ, ಹಣ್ಣಾಗ್ತದೋ ಅಲ್ಲಿಂದ ಕಾಯಿ ಆಗ್ತದೋ ಅಂತ. ಅಷ್ಟಕ್ಕೂ ಆ ದನಿಗಳಂತ ಒಪ್ಪಿಗೆ ಕೊಟ್ಟರು ವಿಠಲ್ ಶೆಟ್ಟರು. ನಾನು ಹತ್ತಿರ ಬಂದರು ಮಂಡ್ಯ ಭಾಗವತರು. ನೀನೊಂದು ಅರ್ಜುನನ ಬಲ ಮಾಡು ಆಯಿತಾ, ನೀಲಧ್ವಜ ಅಂತಾರೆ ಹೆಸರಿರಲಿ, ಹೇಗೆ ಪಕಡಿ ಕಟ್ಟಿ ಬೇಡ, ನೀನು ಉದ್ದ ಇದ್ದೆಲ್ಲ ಕಿರೀಟ ಕಟ್ಟಿ ಮಾಡು. ಅಲ್ಲೇ ಬರೋ ಚೌಕಿಯವ ಅಣ್ಣ ಅಂತ ಇದ್ದ, ಒಳ್ಳೆ ಚೌಕಿಯವರು ಅವರು, ಇಡೀ ಚೌಕಿ ಮ್ಯಾನೇಜ್ಮೆಂಟ್ ಅವರಿಗೆ. ಹಣ್ಣು ಕಿರೀಟದ ಮಾತ ಸಾಮಾನು ಅಂತ ಉಂಡತ್ತ, ನಿಮ್ಮ ಅಣ್ಣಿಗೆ ಒಂಜಿ ಕಿರೀಟದ ಸಾಮಾನು ಕೊರು, ಕಿರೀಟ ವೇಷ ಮಲ್ಪಾಡು ಅಂತ. ನಾನು ಮೇಕಪ್ ಮಾಡಿದೆ, ವೇಷ ಮಾಡಿದೆ. ನನಗೆ 2 ಪದ್ಯ ಕೊಟ್ಟಿದ್ದಾರೆ. ಮೇಕಪ್ ಮಾಡ್ಲಿಕ್ಕೆ ಅವಾಗ ಗೊತ್ತಿತ್ತು. ನಾನು ಅವಾಗ ಊರಲ್ಲಿ ಅದಕ್ಕಿಂತ ಮೊದಲು 2 ವರ್ಷ ಊರಿನ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡಿ ನಾನು ತಿರುವನಂತಪುರದ ಆಟಕ್ಕೆ ಮತ್ತು ಕ್ಯಾಲಿಕೇಟು ಕಣ್ಣನೂರು ಅಂತೆಲ್ಲ ಆಟಕ್ಕೆ ಹೋಗ್ತಿದ್ದೆ ಅವಾಗ. ಹಾಗೆ ಮಾಡಿ ಮೇಕಪ್ ಮಾಡಿ ಕಿರೀಟ ಕಟ್ಟಿ ವೇಷ ಮಾಡಿದೆ. ರಂಗದಲ್ಲಿ ಒಂದು ಬಬ್ರುವನ ಕಾಳಗದಲ್ಲಿ ಒಂದು ನೀಲಧ್ವಜ, ಒಂದು ಪದ್ಯ ಅರ್ಜುನ ಹತ್ರ ಹೇಳಲಿಕ್ಕೆ, ಇವ ನಿನ್ನ ಮಗ ಇಂದ್ರಜಾತ ಕೇಳು ಮಾತಲ್ಲಿ ಒಂದು ಅರ್ಥ ಹೇಳಿದೆ. ಮತ್ತು ಯುದ್ಧ ಭಾಗಕ್ಕೆ ಒಂದು ಪದ್ಯ, ಯುದ್ಧ ಭಾಗಕ್ಕೆ 2 ಪದ್ಯದ ಕೆಲಸ ಮಾಡಿದೆ. ನಾನು ಪಾಸ್ ಅಲ್ಲ. ಮಂಡ್ಯ ಭಾಗವತರು ದನಿಗಳು ಆಟ ನೋಡ್ತಾ ಇದ್ದಾರೆ, ವಿಠಲ್ ಶೆಟ್ಟರ್ ಆಟ ನೋಡಿದ ಕೇಳೋದು ಬೇಡ, ಅದ್ಭುತ. ಅವರು ಪಾಸ್ ಮಾಡೋದೆ, ಸರಿಯಲ್ಲದನ್ನು ಕಳಿಸೋದೆ ಮನೆಗೆ. ಅಲ್ಲಿ ನೋಡಿದ ಆಟ ನೋಡಿದ ಕೂಡಲೇ ನನಗೆ ಮತ್ತು ಸಂಶಯ ಉಂಟು, ಆಗಿದ ಇಲ್ವ ಅಂತ. ಇದೆಲ್ಲ ಆದ ಕೂಡಲೇ ಆಟ ಎಲ್ಲ ಮುಗಿದ ಕೂಡಲೇ ಅವತ್ತು ಮಾತಾಡಲಿಲ್ಲ. ಎಲ್ಲ ಪೋಯರಾಪಜಿ ಮಾಂತ ಮುಳ್ಳೆ ನಮಗೊಬ್ಬರು ಅಡುಗೆ ಭಟ್ರನ್ನಿಟ್ಟರು, ಎಲ್ಲ ಮಾಡಿ ನಮ್ಮ ಅಲ್ಲಿ ಅಡುಗೆ ಊಟ ಗಿಟ್ಟ ವ್ಯವಸ್ಥೆ ಎಲ್ಲ ಉಂಟು ಇರೋದಲ್ಲಿ. ಆವಾಗ ಎಲ್ಲ ಮಾಡಿಕೊಂಡು ಅಲ್ಲಿದ್ದೆವು. ಮರುದಿವಸ ನನಗೆ ಪುನಃ ಒಂದು ಅರ್ಧ ಪ್ರಸಂಗದ ಆಟ ಇತ್ತು. ಮಂಡ್ಯಚರು ಹೇಳಿದ್ರು, ನೀನು ಇವತ್ತು ವೇಷ ಮಾಡೋದು ಬೇಡ, ಆಟ ನೋಡು ಅಂತ ಹೇಳಿದರು. ಆವಾಗ ನಾನು ಲೆಕ್ಕ ಹಾಕಿದೆ, ನಾನು ನಿಘಂಟು ಆಗಲಿಲ್ಲ ಮೇಡಕ್ಕೆ. ಸುಮ್ಮನೆ ವ್ಯರ್ಥ ಆಯಿತು, ವ್ಯರ್ಥವಾಗಿ ಬಂದೆವು ಅಂತ ಪದ್ಯ ನೆನಪಾಯಿತು ನನಗೆ. ಮುನಿಪೋತ್ತವರ ಮಾತ ಕೇಳಿ ಅಲ್ಲಾಗಿ ಆಟ ಮುಗೀತು. 12 ಗಂಟೆ ಮುಗಿದು ಅಲ್ಲಿ ನಿದ್ರೆ ಮಾಡಿ ಬೆಳಿಗ್ಗೆ ಹೊರಡಲಿಕ್ಕೆ. ಆವಾಗ ಬಂದರು ದನಿಗಳು, ಮತ್ತೆ ಮಂಡ್ಯ ಭಾಗವತರು ಕರೆದ್ರು, ಹೊಳ್ಳ ಮರ ಇಲ್ಲಿ ಹೋದೆ. ಆಗ ದನಿಗಳು ಹೇಳಿದರು, ಎಲ್ಲಂಜಿ 14 ಸೇವೆ, ಇದು ನವಂಬರ್ 2ನೇ ತಾರೀಕು, ಎಲ್ಲಂಜಿ 14 ಗಂಟೆಲಿ ಸೇವೆ ಬಲೆ ಅಡಿಗೆ ಅಂತ. ಮತ್ತು ಮ್ಯಾನೇಜರ್ ಒಬ್ಬರನ್ನು ಕರೆದು ಮನೆಗೆ ಒಂದು ಸಾದಿ ಖರ್ಚು ಕೊರಲೆ ಅಂತೇಳಿ 10 ರೂಪಾಯಿ ಕೊಟ್ಟರು. ದೊಡ್ಡ ದುಡ್ಡು, ಇವತ್ತಿನ ಎಷ್ಟು ಸಾವಿರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಅಂದರೆ ಭಾರಿ ಖುಷಿ ಆಯಿತು. ನಾನು ಆಟದಿಂದ ಪಡೆಯೋದು ದುಡ್ಡು ಮಾರಿದ್ದು, ಅದು ಕೂಡ ದೊಡ್ಡ ದನಿಗಳ ಕೈಯಿಂದ 10 ರೂಪಾಯಿ ಪಡೆಯೋದು, ಪರಮ ಸಂತೋಷದಲ್ಲಿ. ಮತ್ತು ಈಗ ಮಲ್ಕೋ ಮಂಡ್ಯಚರು ಹೇಳಿದರು, ಬೆಳಿಗ್ಗೆ ಹೇಗೋ ಗಾಡಿ ಹೋಗಿ ನಿನಗೆ ದಾರಿ ಗೊತ್ತಾಗ್ಬೋದಾ ಮನೆಗೆ ಹೋಗಲಿಕ್ಕೆ, ಆಗಿನ ಕಾಲ ಅಲ್ವ. ನಾನು ಮಂಗಳೂರಿಂದ ಹೋಗ್ತೇನೆ ಭಾಗವತ್ರೆ ಅಂತ ಹೇಳಿದೆ. ಮಂಗಳೂರು ಬೇಡ, ನಿನ್ನ ತೊಕ್ಕೋಟೆಯಲ್ಲಿ ಇಳಿ, ನಾವು ಇದು ನೆಹರು ಮೈದಾನಕ್ಕೆ ಹೋಗೋದು, ನೀನು ಅಲ್ಲಿ ಇಳಿದು ಬಸ್ ಹತ್ತಿ ಮನೆಗೆ ಹೋಗು ಆಯಿತಾ, ಬೇಕಾದ ಸಿದ್ಧತೆ ಎಲ್ಲ ಹೇಗೆಲ್ಲ ಮೇಳಕ್ಕೆ ಬರಬೇಕು ಅಂತೆಲ್ಲ ಒಟ್ಟಿಗೆ ಇವ್ರ ಹತ್ರ ಕೇಳು ಬಂದೇಳಿ ಸಾಯಿ. ಮನೆಗೆ ಹೋದೆ. ಮತ್ತೆ ಹೊರಡುವ ಇದ್ವಿ, ಸಿದ್ಧತೆ ಮಾಲ್ಕೊಳ್ಳಿಕ್ಕೆ ಅದಾಗಬೇಕು, ಒಂದೇ 4 ಡ್ರೆಸ್ ಆಗಬೇಕು, ಬ್ಯಾಗ್ ಆಗಬೇಕು, ಹೀಗೆಲ್ಲ ಮಾಡಿ ಅಮ್ಮನನ್ನು ಅಪ್ಪನನ್ನ ಹೇಗಾದ್ರೆ ತಂದೆಯವರಿಗೆ ವಿರೋಧವೇ, ನೀನು ಅದರಲ್ಲಿ ಹೋಟ್ಲ್ ನಡೆಸೋದು ಯಾರು ಅಂತ. ದುಡ್ಡು ಕೇಳಿದ್ರು ನಾನು, 50 ರೂಪಾಯಿ ಕೊಡಿ ನನಗೆ ಬ್ಯಾಗ್ ತೆಗಿಗುಂಟು. ಅದು 50 ರೂಪಾಯಿ ಅಲ್ಲ, ನೀನು ಆಟಕ್ಕೆ ಆಯಿತು ಹೋಗ್ತಾ ಇಲ್ಲಿ ಯಾರು ಮತ್ತೆ ಯಾರು ಅಂತ, ಆಟೋಲೆಲ್ಲ ಎಂತ ಸಂಪಾದನೆ ಅಂತ ತಂದೆಯವರು ನನಗೆ ಗಾಳಿ ಹಾಕೋದು. ಅಂದರೆ ನಾನು ಎಲ್ಲರೂ ಬೇಡ ಬಿಟ್ಟು ಬಿಡ್ತೇನೆ ಅಂತ.
ನಾನು ಕಡೆಗೆ ನಾನು ಮಾಡೋದೆಲ್ಲ ಮಾಡಿದೆ, ಬ್ಯಾಗು ಅದು ಇದೆಲ್ಲ ಸಿದ್ಧತೆ ಮಾಡಿದೆ. ಕಟೀಲು ಮೇಳದ ಸೇವೆಗೆ ಈಗ ಆಮೇಲೆ ಕೊನೆಗೆ ನಾನು ಸಾಯಂಕಾಲ ಹೊರಟದ್ದುಂಟು, ವೇಷ ಮತ್ತೆ ಅಲ್ವ. ಆವತ್ತು ಬೆಳಿಗ್ಗೆ ಹೋಗಿದ್ದೇನೆ, ಶುರು ಒಂದು ಹೋಗೋಯ್ದಲ್ವ, ಮಧ್ಯಾಹ್ನದೊಳಗೆ ಕಟೀಲು ಎತ್ತಿ ಅಲ್ಲೆಲ್ಲ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಸಾಯಂಕಾಲದ ನಮಗೆ ಯಾವ ಸೆಟ್ಟು ಮತ್ತು ಸಹ ಗೊತ್ತಿಲ್ಲ, 3 ಮೇಳ ಉಂಟಲ್ಲ, ನನಗೆ ಬಲಿಪಾರ ಸೆಟ್ಟಿನದ್ದೇ ಎಳಿತದೆ ಆಚೆಗೆ ಆಕರ್ಷಣೆ. ಆಗುವಾಗ ಹೇಳಿದರು, ಸಾಯಂಕಾಲ ಆಗುವಾಗ ಇಡೀ ಲೀಸ್ಟ್ ಹಾಕಿದರು ಯಾವ ಸೆಟ್ಟಿಗೆ, ಬಲಿಪಾರ ಸೆಟ್ಟಿಗೆ. ಅಬ್ಬ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಆಯಿತು. ಬಲಿಪಾರ ಸೆಟ್ಟಿಗೆ ಹೋದೆ. ಆವತ್ತಿನ ದಿವಸ ನನಗೇನೋ ಒಂದು ಬಲದಂಥದ್ದೊಂದು ವೇಷ ಕೊಟ್ಟಿದ್ದಾರೆ ಅವತ್ತು. ಮರು ದಿವಸದಿಂದ ನನಗೆ ಪೀಠಿಗೆ ಸ್ತ್ರೀ ವೇಷ ಕೊಟ್ಟರು. ನಾನು ಕೊನೆಯವರೆಗೆ ಪೀಠಿಗೆ ವೇಷ ಮಾಡಿದ್ದೇನೆ ಆ ವರ್ಷ ಬಲಿಪಾರ. ಮತ್ತು ನನಗೆ ಕಿರೀಟ ವೇಷ ಕೊಟ್ಟಿದ್ದಾರೆ, ಪುಂಡು ವೇಷ ಕೊಟ್ಟು, ಸ್ತ್ರೀ ವೇಷ ಜಾಸ್ತಿ ನಾನು ಮಾಡ್ತಿದ್ದೆ ಆ ವರ್ಷ. ಎಲ್ಲವನ್ನು ಮಾಡಿಕೊಂಡು ಬಂದೆ. ಪ್ರತಿಭಾನ್ವಿತ ಯಜಮಾನರ ಕರಕಮಲದಲ್ಲಿ ಅರಳಿದ ಯಕ್ಷ ರಾಜೀವ ಅನೇಕ ಕಿರೀಟ ವೇಷದ ಪಾತ್ರಗಳಿಗೆ ಜೀವ ಭಾವ ತುಂಬಿದ ರಸ ಋಷಿಯ ಯಾನಗಾನವಿದು. ಇಲ್ಲಿ ಮೇಳ 1 ವರ್ಷ ಆಮೇಲೆ ನನ್ನ ಗುರುಗಳಾದ ನಾರಾಯಣ ಬಲ್ಯಾರ ಒತ್ತಾಯಕ್ಕೆ ನಾನು ಮಾಡಿದ್ದು, ನಾನು ಅಲ್ಲಿಂದ ಪುತ್ತೂರು ಮೇಳ, ಅವರು ಪುತ್ತೂರು ಮೇಳದ ಶ್ರೀಧರ ಭಂಡಾರಿಗಳು ಮಾಡಿದ ಪುತ್ತೂರು ಮೇಳಕ್ಕೆ ಹೋದೆ. ಅಲ್ಲಿ ಅಷ್ಟೇ 1 ವರ್ಷ. ಮತ್ತು ರಘುರಾಮ ಹೊಳ್ಳರು ನನ್ನ ಬಂಧುಗಳಿದ್ದಾರೆ, ಅವರ ಒತ್ತಾಯದಲ್ಲಿ ಕದ್ರಿ ಮೇಳಕ್ಕೆಲ್ಲ ಒಬ್ಬೊಬ್ಬರು ಒತ್ತಾಯಕ್ಕೆ ಹೋದ್ದು ಅಂತ. ಆ ಕಾಲಕ್ಕೆಲ್ಲ ಹುಡುಗರಲ್ಲ ನಾವು, ನಿನ್ನ ನಮ್ಮ ಮೇಳಕ್ಕೆ ಪಾಮಣಿ ಅಂತೇಳಿ ಕರೀದಲ್ವ. ಹಾಗೆ ಅದರಲ್ಲಿ 1-2 ವರ್ಷ. ಮತ್ತು ನನ್ನ ಕರ್ನಾಟಕ ಮೇಳಕ್ಕೆ ಕರೆದ್ರು ಮತ್ತಿನ ವರ್ಷ 1 ವರ್ಷ. ಕರ್ನಾಟಕ ಮೇಳಕ್ಕೆ ಹೋದ 1 ವರ್ಷ. ಆವಾಗ ವಿಠಲ್ ಶೆಟ್ಟರು ತನ್ನ ಮಗನಾದ ಈಗಿರುವ ಕಟೀಲು ಮೇಳದ ಯಜಮಾನರು ದೇವಿ ಪ್ರಸಾದ್ ಶೆಟ್ಟರಿಗೆ ಮೇಳವನ್ನು ಕೊಟ್ಟಾಗಿದೆ. ಅವರೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಅವರು ಕಟೀಲು ಮಾತ್ರ ನೋಡ್ತಿದ್ರು. ಹಾಗೆ ಅಲ್ಲಿ ಬಿರುವ ಬೀರ ಬೊಳ್ಳ ವೈದ್ಯ ಅಂತೇಳುವ ಒಂದು ಪ್ರಸಂಗ, ಅದಕ್ಕಿಂತ ಮೊದಲಿನ ವರ್ಷ ಪಟ್ಟದ ಪೆರುಮಳ ಅಂತೇಳುವ ಪ್ರಸಂಗ ಭಯಂಕರ ಹಿಟ್ಟಾದ ಕಾಲ ಅದು ಕರ್ನಾಟಕ ಮೇಳದಲ್ಲಿ. ಅದೇ 1 ವರ್ಷ. ಆ ನಂತರದ ವರ್ಷ ಏನಾಯ್ತು ಅಂದರೆ, ನನ್ನ ಭಾವ ನೆಂಟರು ರಾಧಾಕೃಷ್ಣ ಅವರು ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಮಧೂರು ಮೇಳ ಅಂತ ಮಾಡಿದರು. ಆ ಮೇಳಕ್ಕೆ ಹೋದೆ. ಮತ್ತು ಅಲ್ಲಿಂದ ಮತ್ತೆ ಮೇಳ ಸಾಕು ಅಂತ ನನಗೆ ಕಾಣಲಿಕ್ಕೆ ತೋರಾಗಿತ್ತು. ಅಂದರೆ ಇಲ್ಲಿ ಸಂಪಾದನೆ ಇಲ್ಲ, ಮನೇಲಿ ತಂದೆಯವರು ಬೈಲಿಕ್ಕೆ ತೊಡಗಿ, ಎಲ್ಲ 3 ನಾಮ ಮಾತ್ರ ಮನೆಗೆ ಹೋಗುವಾಗ. ದುಡ್ಡೆಲ್ಲಿ ಕೊಟ್ಟವ್ರು ಕರ್ನಾಟಕ ಮೇಳದಲ್ಲಿ ಲೆಕ್ಕ ಮಾಡಿದ್ದಾರೆ, ಕರೆಕ್ಟ್ ಕೊಟ್ಟಿದ್ದಾರೆ. ಈ ಮತ್ತೆ ಉಳಿದ ಮೇಳ ಉಂಟಲ್ಲ, ಇಲ್ಲಿ ನಾನು ಪಡೀಲಿಲ್ಲ, ದುಡ್ಡೇ ಪಡೀಲಿಲ್ಲ. ಅವಾಗ ತಂದೆಯವರು ಪುನಃ ಬೈಲಿಕ್ಕೆ ಶುರು ಮಾಡಿದ್ರು, ಹಿಂಗೆ ಹೋಟ್ಲಲ್ಲಿ ಕೂತ್ಕೊಂಡ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿ ಅವರಿಗೆ ನಾನು ಹೋಟ್ಲಲ್ಲಿ ನಿಲ್ಲಬೇಕು ತಂದೆಯವರಿಗೆ. ಆಮೇಲೆ ಅದು ಕಳೆದ ಮೇಲೆ ನಾನು ಬಪ್ಪನಾಡು ಮೇಳಕ್ಕೆ ನನ್ನನ್ನು ಸೀತಾರಾಮ್ ಕುಮಾರ್ ಕರ್ಕೊಂಡೋಗಿ ಸೇರಿಸಿದರು. ಅಲ್ಲಿ ಶಂಕರ ಆಳ್ವರು ಯಜಮಾನರಾಗಿರುವಾಗ ನಂಗೆ ಅಡ್ಡೆ ಕಿರೀಟ ವೇಷ ಕೊರಪೆ ಅಂತೇಳಿ ನನ್ನನ್ನು ಕರ್ಕೊಂಡೋಗಿ ಕೊಟ್ಟರು. ನಾನಾದರೂ ಕಿರೀಟ ವೇಷ ಕಟ್ಟಿ ತುಳು ಪ್ರಸಂಗದಲ್ಲಿ ಎಲ್ಲಿ ಅಪರೂಪಕ್ಕೆಲ್ಲ ಮಾಡ್ತಿದ್ದದು. ಅಲ್ಲಿಂದ ನಾನು ನಿಜವಾಗಿ ಬದಲಾವಣೆ ಆದೆ. ನಾನು ನಿಜವಾದ ನನಗೆ ವೇಷ, ನನಗೆ ಸಂತೋಷ ಕೊಟ್ಟ ತಿರುಗಾಟ 3 ವರ್ಷ. ಹೊಸ ಇತ್ತಲು ಮಾಲಿಂಗ ಭಟ್ರು, ಕೋಳೂರು ರಾಮಚಂದ್ರ ರಾಯರು, ಕರೋಳು ದೇರಣ ಶೆಟ್ಟರು, ಪೆರುವಡಿ ಹಾಸ್ಯಗರೆಲ್ಲ ಕುರಿಯದವರ ಶಿಷ್ಯರು ನೋಡಿ. ಮತ್ತು ಮೊನ್ನೆ ತೀರಿಕೊಂಡವರು ಮ್ಯಾನೇಜರು ಸದಾಶಿವ ಶೆಟ್ಟರು ಮುಂಡಾಜೆ, ನಾವೆಲ್ಲ ಒಟ್ಟಿಗೆ ತೆಂಕಬಲ್ಲಿ ಶಾಸ್ತ್ರಿಗಳು ಭಾಗವತರು, ಪದ್ಮನಾಭ ಉಪಾಧ್ಯಾಯರಂಥವರು, ಲೀಲಾವತಿ ಬೈಪಾಡ್ತಿಯವರು. ಆ ತಂಡದಲ್ಲಿ ಡೈಲಿ ಪುರಾಣ ಪ್ರಸಂಗ. ನಾನು ಮತ್ತು ನನಗೆ ಒಳ್ಳೆ ದಾರಿ ಸಿಕ್ತು. ಹಿರಿಯ ಕಲಾವಿದರೆಲ್ಲ ನಾನು ತಿದ್ದಿ ಹೇಳಿಕೊಟ್ಟು, ಹೊಸ ಇತ್ತಲು ಮಾಲಿಂಗ ಭಟ್ರಿಂದ ಕೋಳೂರು ಗುರುಗಳಿಂದೆಲ್ಲ ನಾನು ಪಡೆದದ್ದು ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಅಷ್ಟು ನನಗೆ ಹೇಳಿಕೊಟ್ಟಿದ್ದಾರೆ ಅಂತ ಅವರು. ಆ ಗುರುಗಳನ್ನು ನಾನು ಯಾವಾಗಲೂ ಪ್ರಾತಸ್ಮರಣೆಯರು ನನಗೆ. ಅವರು ಪೆರುವಡಿ ಹಾಸ್ಯಗಾರೇ ನನ್ನನ್ನು ಋತುಪರ್ಣ ಮಾಡಿಸಿದ್ದು. ನಾನು ಋತುಪರ್ಣ ಇವತ್ತು ಮಾಡುವುದಿದೆ, ಅದು ಪೆರುವಡಿ ಹಾಸ್ಯಗಾರ ಪ್ರಸಾದ ನನಗೆ. ನಾನು ಮಾಡುವ ಕಿರೀಟ ವೇಷಗಳು ಯಾವುದು, ಕಾರ್ತವೀರ್ಯ, ಇಂದ್ರಜಿತು, ಹಿರಣ್ಯಾಕ್ಷ ಇತ್ಯಾದಿ ಪಾತ್ರಗಳು, ಸೌದಾಸ, ಇದೆಲ್ಲ ನನಗೆ ಹೊಸ ಇತ್ತಲು ಮಾಲಿಂಗ ಭಟ್ರ ಕೊಡುಗೆ. ತಾಮ್ರಧ್ವಜ ಮರಿಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಈಗ ನಿಮ್ಮ ಇದರಲ್ಲಿ ಒಂದೀಗ ಮೇಳಕ್ಕೆ ಸೇರಿದ ಮೇಲೆ ನೀವು ಪೂರ್ಣ ಪ್ರಮಾಣದ ಒಂದು ವೇಷ ಮಾಡಿದ್ದು ಯಾವಾಗ ಅಂತ, ಒಂದು ರಾಜವೇಷ ಹೇಳಿದ್ರೆ ಇಂದ್ರಜಿತ್ತು, ಅತಿಕ, ಹೀಗೆ ಮೇಯ್ನ್ ವೇಷ ಪೂರ್ಣ ಪ್ರಮಾಣದಲ್ಲಿ ನಿಮ್ಗೆ ಒಂದು ಕೊಟ್ಟದ್ದು ಅಂತ ಯಾವಾಗ, ಯಾವ ಮೇಳದಲ್ಲಿ ಮಾಡಿದ್ರಿ? ಪೂರ್ಣ ಪ್ರಮಾಣ ಅದೇ ಬಪ್ಪನಾಡಿನಲ್ಲಿ ಆಗೋ ನಾನು ಪೂರ್ಣ ಪ್ರಮಾಣ ವೇಷದಲ್ಲಿ ಆಗಲಿಕ್ಕೆ ತೊಡಗಿದೆ. ಈ ಮಧ್ಯೆ ನೆನಪಿದೆಯಾ ಫಸ್ಟ್ ನಿಮ್ಗೆ ಕೊಡು ಅದೊಂದು ಹೆದರಿಕೆ ಇರ್ತದೆ, ಸಡನ್ ಆಗಿ ನಿಮ್ಗೆ ಒಂದು ಕೊಟ್ಟರು ಅಂದಾಗ ವೇಷ? ಈಗ ಅದೇ ಬಪ್ಪನಾಡಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ನನಗೆ ಇಂದ್ರಜಿತ್ ಹಿರಣ್ಯಾಕ್ಷ ಎಲ್ಲ ಕೊಡಲಿಕ್ಕೆ ತೊಡಗಿದ್ದಲ್ಲಿ. ಅಂದರೆ ಹೊಸ ಇತ್ತಲು ಮಾಲಿಂಗ ಭಟ್ರಿಗೆ ಲೀಸ್ಟ್ನಲ್ಲಿ ಬರೀತಿದ್ರು ವೇಷ. ಅವರು ನನಗೆ ಹೇಳೋದು, ಈಗೆಲ್ಲ ನೋಡಿವತ್ತು ಪೂರ್ಣ ನೋಡುತ್ತಾ, ಅಲ್ಲಿನ ನೋಡಿದ ಮೇಲೆ ಬೇರೆ ಬರೀಲಿಕ್ಕಿಲ್ಲ, ಪದ್ಯ ಅರ್ಥ ಬರಿಬೇಕು ಅಂತಲಿಲ್ಲ. ಅಂದರೆ ಅವರು ಹೇಳುವಂಥದ್ದು ಅಷ್ಟು ಚಂದವಾಗಿ 4 ವಾಕ್ಯಗಳು ಅಷ್ಟು ಚಂದವಾಗಿ ನನಗೂ ಸಹ ಮನದಟ್ಟಾಗ್ತಿತ್ತು. ವೇಷಧಾರಿ ನಮಗೆ ನಾವು ಅದು ತಯಾರಾಗುವ ಕಾರಣ ಎಂತ ಗೊತ್ತು ನಿಮಗೆ? ನನಗೆ ಪ್ರಸಂಗದ ಪದ್ಯಗಳೆಲ್ಲ ಬರ್ತದೆ ಅಂತ ಬಾಯಿಪಾಠ ಆವಾಗಲೇ. ಮತ್ತು ಹಿರಿಯರದ್ದು ನಾನು ತುಂಬ ನೋಡಿದ್ದೇನಲ್ಲ. ಈಗ ಒಬ್ಬ ಇಂದ್ರಜಿತ್ ಹಿರಣ್ಯಾಕ್ಷ ಮಾಡೋದು ಹೇಗೆ ಅಂದರೆ,
ಬಹಳ ಮಂದಿಗಳ ಹಿರಣ್ಯಾಕ್ಷ ಇಂದ್ರಜಿತ್ ನಾನು ಅದಕ್ಕೆ ಮೊದಲು ನೋಡಿದ್ದೇನೆ. ಈಗಿನವರಾಗೆ ಮೊಬೈಲ್ ನೋಡಿ ವೇಷ ಮಾಡುವ ಕಾಲ ಅಲ್ಲ ಅದು. ನಾವೀಗ ಒಂದು ಕಾರ್ತವೀರ್ಯ ಮಾಡುವಾಗ ನಾರಾಯಣ ಹೆಗಡೆ ಅವ್ರದ್ದು, ಗೋವಿಂದ ಭಟ್ರದ್ದು, ಲಿಂಗಣ್ಣಮ್ಮ ಒಂದು, ಪುತ್ತೂರು ಕೃಷ್ಣ ಭಟ್ರದ್ದು ಒಂದು 10 ಮಂದಿದು ಕಾರ್ತವೀರ್ಯ ನೋಡಿದ ಮೇಲೆ ನಮಗೆ ಒಂದು ಬಟ್ಟಿಲಿಸಿ ನಮ್ಮದೇ ಒಂದು ಕಾರ್ತವೀರ್ಯ ತಯಾರು ಮಾಡಲಿಕ್ಕೆ ಆಗ್ತದೆ. ಹಾಗೆ ನಾನು ನೋಡಿದ್ದಕ್ಕೆ ಅವಕಾಶವಾಗಿ ಇಲ್ಲಿ ಪಾತ್ರಗಳು ಸಿಕ್ಕಿತು ನನಗೆ. ಮತ್ತು 1 ವರ್ಷ ಮೊದಲು ಮೇಳ ನಮ್ಮ ಊರಿನ ಒಬ್ಬ ಮಾಡಿದ್ದ, ಅವನಲ್ಲಿದ್ದೆ. ಇದು ಮಧ್ಯೆ ನನಗೆ ನಮ್ಮ ಮನೆಗೆ ಪೆರುವಾಯಿ ನಾರಾಯಣ ಶೆಟ್ಟರು ಬಂದರು. ನನಗೆ ಪೆರುವಾಯಿ ನಾರಾಯಣ ಶೆಟ್ಟರ ಬಗ್ಗೆ ಅತ್ಯಂತ ಅಭಿಮಾನ. ಬಾಲ್ಯದಿಂದಲೇ ಅವರ ಕಠಿಣ ಮೇಳದ ಆಟದಲ್ಲಿ ವೇಷ ನೋಡಿ ನನಗೆ ಅವರು ಬಂದವರು ನಮ್ಮ ಹೀಗೆ ಬ್ರಾಹ್ಮಣರ ಭಾಷೆಯಲ್ಲಿ ಮಾತಾಡೋದು. ಬೇರೆ ಆಲೋಚನೆ ಮಾಡಲಿಲ್ಲ. ಬಪ್ಪ ವರ್ಷ ಯಜಮಾನರು ಕಳಿಸಿದ್ದು ಅಂದರೆ ವಿಠಲ ಶೆಟ್ಟರು ಅಂತ, ಕಟೀಲು ಮೇಳಕ್ಕೆ ಬಪ್ಪದು ಸೆಟ್ಟೆಲ್ಲ ಮತ್ತೆ ಮಾತಾಡುವಂತ. ಅವಂಗ ಮನೆಯವರು ಸಹ ಹೇಳಿದ್ರು, ಇನ್ನು ನೀನು ಹೋಗಿದ್ರೆ ಕಟೀಲಿಗೆ ಹೋಗು ಅಂತ. ಸರಿ, ಕಟೀಲಿಗೆ ಹೋದೆ. ನನ್ನನ್ನು 1ನೇ ಮೇಳಕ್ಕೆ ಪೀಠಿಗೆ ವೇಷದ ಜಾಗದಲ್ಲಿ ಕೂತುಗೊಳಿಸಿದ್ದಾರೆ ದೊಡ್ಡ ದನಿಗಳು. ಅಂದರೆ ಅವರು ಹೊರಗಿನ ಆಟ ಕೂಡ ಎಷ್ಟು ನೋಡ್ತಾರೆ ಅಂತ ಹೇಳೋದಕ್ಕೆ ಅದು ಸಾಕ್ಷಿ. ವಿಠಲ್ ಶೆಟ್ಟರು ಒಬ್ಬನ ಪ್ರತಿಭೆ ಗುರುತಿಸಲಿಕ್ಕೆ ತಾನು ಪ್ರತಿಭಾನ್ವಿತನಾಗಿರ್ಬೇಕು ಯಜಮಾನ. ಅದರಲ್ಲಿ ಅವರು ನಾನು ನೋಡಿ ಈ 10 ವರ್ಷದಲ್ಲಿ, ಇದು 10 ವರ್ಷ ಆಯ್ತು ಈಗ, 84ರಿಂದ ಇದೀಗ 94ಕ್ಕೆ ಬಂದೆ. 94ಕ್ಕೆ ಬರುವಾಗ ನಾನು ಕಿರೀಟ ವೇಷಕ್ಕೆ ಪೂರ್ಣ ತಯಾರಾಗಿದ್ದೇನೆ ಅಂತ ಒಬ್ಬ ಯಜಮಾನನಿಗೆ ಮನದಟ್ಟಾಗಬೇಕು. ಅವ್ರು ಎಷ್ಟು ಆಟ ನೋಡಿರ್ಬೋದು. ಆವಾಗ ನಿಮಗೆ ಮಾಧ್ಯಮದ ಕಾಲ ಅಲ್ಲ ಅದು. ಆಟ ಆಗುವಲ್ಲಿಗೆ ಹೋಗಿ ನೋಡುವಂಥದ್ದು. ಬಪ್ಪನಾಡು ಮೇಳದ ಆಟ ಅಲ್ಲೆಲ್ಲೆಲ್ಲೆಲ್ಲಿ ಆಗ್ತಿತ್ತು ನೋಡಿ ನನ್ನನ್ನು ಅಲ್ಲಿ ಕೂತುಗೊಳಿಸಿದರು. ನಾನು ಅದೇ ಸೇವೆಗೆ ಅರ್ಜುನ. ನಾನು ಅವತ್ತು ಪ್ರಮೀಳಾರ್ಜುನಕ್ಕೆ ಅರ್ಜುನ ಸುರುವಿಗೆ. ಅಲ್ಲಿ ನಮ್ಮದು ಯಾನ ಪುನಃ 12 ವರ್ಷ ನಾನು ಅದರಲ್ಲಿ ಇದ್ದೆ. ಮತ್ತು ಅನ್ಯ ಮೇಳಗಳಲ್ಲಿ ತಿರುಗಾಟ ಮಾಡಿದ ಕಥೆಲ್ಲ ನಿಮಗೆ ಗೊತ್ತುಂಟು ಬೇರೆ ಬೇರೆ. ಅಂದು ಕಾವೇರಿ ನದಿಯ ತೀರದ ಸೊಬಗು ಸೆಳೆದ ಹೊತ್ತು ಯಕ್ಷರಂಗದಿಂದ ವಿಮುಖನಾಗುವ ಬಗ್ಗೆ ಯೋಚಿಸಿದಾಗ ದೇವ ಕಲೆಯ ಬಗ್ಗೆ ಮೂಡಿದ ಜ್ಞಾನೋದಯದ ಕಥನ ನಿಮ್ಮ ಮುಂದೆ. ನಾನು ನಿಡ್ಲೆ ಗೋವಿಂದ ಭಟ್ರ ಸೆಟ್ಟಿನಲ್ಲಿ ಮಳೆಗಾಲದಲ್ಲಿ ಟೂರ್ ಹೋಗ್ತಿದ್ದೆ. ಇಡೀ ನಮ್ಮ ದಕ್ಷಿಣ ಭಾರತ ಎಲ್ಲ ಹೋಗ್ತಿತ್ತು, ಅದು ಆಂಧ್ರದವರೆಗೆ ಹೋಗ್ತಿತ್ತು. ಮೈಸೂರಿನಲ್ಲಿ ಒಂದು 10-20 ಆಟ ಆಗ್ತದೆ. ಒಂದು ಒಳ್ಳೆ ಆಶ್ರಮದ ಪರಿಸರದಲ್ಲಿ, ಕಾವೇರಿ ನದಿ ತೀರ ಒಂದು ಆಶ್ರಮದ ಪರಿಸರದಲ್ಲಿ ಯಕ್ಷಗಾನ. ನಾನು ಆಗಲೆಲ್ಲ ನನಗೆ ಒಂದು ಅಲ್ಲಿದ್ದ ತಿರುಗುವ ಕ್ರಮ ಉಂಟು. ನಾನು ಅಲ್ಲಿ ಆಶ್ರಮದ ಹಾಗೆ ದೇವರು ಅದೇ ತಿರುಗಾಡ್ತಾ ಹೋಗ್ತಾ ಇರುವಾಗ ಅಲ್ಲಿ ಉಸ್ತುವಾರಿ ನೋಡೋರು ಈಗಲಿದ್ದಾರೆ, ಮೋಹನ್ ರಾಯರು ಅಂತ. ಅವರು ನನ್ನ ಎಂಥ ಒಳ್ಳಣ್ಣ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗೆ ಒಂದು 3-4 ಜನಕ್ಕೆ ಇರುವುದಕ್ಕೆ ಒಂದು ಸಣ್ಣ ಮನೆ ಕೊಟ್ಟರೆ, ಇಲ್ಲಿ ಶಾಲೆಯಲ್ಲಿ ಇಲ್ಲೇ ಉಂಟು ಒಳ್ಳೆಯದು, ನಾನು ಇಲ್ಲಿ ನಾನು ಚಾಕರಿ ಮಾಡಿಕೊಂಡು ಇಲ್ಲಿರ್ತೇನೆ, ನನಗೆ ಪರಿಸರ ಅಷ್ಟು ಖುಷಿಯಾಗಿದೆ ಅಂತ ಹೇಳಿದೆ. ಅವರು ಬೇಡಪ್ಪ, ಯಾಕೆ ಗೊತ್ತುಂಟ, ನಿನಗೆ ಒಂದು ದೇವರು ಅದ್ಭುತ ಕಲೆ ಕೊಟ್ಟಿದ್ದಾರೆ ನಿನ್ನ ಹತ್ರ. ನನಗೆ ಗೊತ್ತಿಲ್ಲ, ಅದು ಕಲೆ ಕೊಟ್ಟಿದ್ದಾರೆ. ನಿನ್ನಲ್ಲಿರುವ ಈ ಕಲಾ ಪ್ರತಿಭೆ 1000 ಜನರನ್ನು ಸಂತೋಷಪಡಿಸ್ತದೆ. ಅದಕ್ಕಿಂತ ಮೊದಲು ಅವರು ಅವತ್ತಂತ ರಕ್ತಬೀಜನ ಅಂತ ಒಂದು ಬಾಲಿ ಅಂತ ಒಂದು ಪಾತ್ರ ನೋಡಿದ್ದು ನನ್ನದು. ಸಂತೋಷಪಡಿಸುವಂತಹ ಒಂದು ಕಲೆಯನ್ನು ಭಗವಂತ ನಿನಗೆ ಕೊಟ್ಟಿದ್ದಾರೆ. ನೀನು ಇಲ್ಲಿದ್ದರೆ ಅದು ಮುರುಟಿ ಹೋಗ್ತದೆ. ಅಷ್ಟು ಜನರನ್ನು ಸಂತೋಷಪಡಿಸುವ ನೀನು ಯಕ್ಷಗಾನದಲ್ಲಿರಬೇಕು, ಇಲ್ಲಿ ಇರಬಾರ್ದು ಅಂತ ಹೇಳಿದರು ನನ್ನ ಹತ್ರ. ನಾನು ಹೌದಪ್ಪ, ಹಾಗೆ ಅದನ್ನು ನಾನು ಮಾಡಬೇಕೇ ವಿನಃ ನನ್ನನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ನಾನು ಸಿದ್ಧನಿಲ್ಲ, ಅದು 1000 ಇರಲಿ. ಹಾಗೆ ಅಲ್ಲಿಂದ ನಾನು ಬಂದೆ, ಕಟೀಲು ಮೇಳದಿಂದ ಬಂದೆ, ಇಲ್ಲಿ ತಿರುಗಾಟ ಮುಂದುವರಿಸಿದೆ. ಹೊಸನಗರ, ಆಮೇಲೆ ಎಡನೀರು ಮೇಳ, ಆಮೇಲೆ ಹನುಮಗೇನಿಂತ ಮೇಳ ಆಯಿತು. ಈ 3 ಮೇಳಗಳಲ್ಲಿ ತಿರುಗಾಟ ಮಾಡಿ ಒಂದು 7 ವರ್ಷ ಹಾಗೆ ಸಾಗಿಸಿದೆ. ಕರೋನಾ ಬಂದಿರೋ ಕಾಲಕ್ಕೆ ಎಲ್ಲ ನಿಮಗೆ ಗೊತ್ತುಂಟಲ್ಲ, ಎಲ್ರಿಗೂ ಖಿನ್ನತೆ ಬಂದಿದೆ. ಸಾಕು ಅಂತ ಕಂಡು ಇರುವ ಕಾಲಕ್ಕೆ ಎಲ್ಲ ಬಿಟ್ಟು ಅಲ್ಲಿ ಋಣವನ್ನೆಲ್ಲ ತೀರಿಸಿ ನಾನು ಅಷ್ಟಕ್ಕೆ ಇರುವ ಸಂದರ್ಭದಲ್ಲಿ ನನಗೆ ಧರ್ಮಸ್ಥಳ ಮೇಳದಿಂದ ಒಂದು ಕಾರ್ಯ ಅವರದ್ದು, ಧರ್ಮಸ್ಥಳದ ಕರೆ ಅಲ್ಲ, ಬೇರೆ ಜನರ ಮೂಲಕವಲ್ಲ, ಒಂದು ಸಂಪರ್ಕ ಆಗಿ ಧರ್ಮಸ್ಥಳ ಮೇಳಕ್ಕೆ ಹೋಗೋದು ಅಂತ ಆಯಿತು. ಹಾಗೆ ಹೋದೆ. ಅಲ್ಲಿ ಒಂದು 4 ವರ್ಷ ತಿರುಗಾಟ ಮಾಡಿದೆ. ನನಗೆ ಇತ್ತೀಚೆಗೆ ಹೇಳಿ, ಧರ್ಮಸ್ಥಳ ಮೇಳ ಯಾಕೆ ಬಿಟ್ರಿ? ಧರ್ಮಸ್ಥಳ ಮೇಳ ನಿಜವಾಗಿ ಅಲ್ಲಿಯ ವ್ಯವಸ್ಥೆಗೆ, ಕಾವಂದ್ರ ಒಂದು ಪ್ರೀತಿಗೆ, ಆಮೇಲೆ ಹೋದಲ್ಲಿ ಸಿಗುವಂಥ ಗೌರವಕ್ಕೆಲ್ಲ ಏನು ಕೊರತೆ ಇಲ್ಲ. ಕಲಾವಿದರಿಗೆ ಒಳ್ಳೆ ಗೌರವವೇ. ಆದರೆ ನಮಗೇನಾಗ್ತದೆ ಅಂದರೆ, ಕುಂದಾಪುರ ತಾಲೂಕಿನಲ್ಲಿ ತುಂಬ ಹೈಯೆಸ್ಟ್ ಆಟ. ಕುಂದಾಪುರ ಪೇಟೆ ಅಲ್ಲ ಒಳಗಿನ ಜಾಗ ನಿಮಗೆ ಗೊತ್ತುಂಟಲ್ಲ, ಎಲ್ಲೆಲ್ಲಿ ಅಮಾವಾಸ್ಯೆ ಬೈಲಾಗಲಿ, ನಿಮ್ಮ ಎಡಮಗೆ ಕಾಮಲಶಿಲೆ ಎಲ್ಲ ಹೋಗಿ ಬರುವಂಥದ್ದು ಘಟ್ಟಕ್ಕೆ ಹೋಗುವಷ್ಟೇ ದೂರ ಆಗ್ತದೆ. ನನ್ನ ಮನೇಲಿ ಹೆಂಡ್ತಿ ನನ್ನ ಮಗಳು ಮಾತ್ರ, ನನಗೆ ಮನೆಯದೊಂದು ಸಂಪರ್ಕವೇ ಇಲ್ಲ ಅಂತ ಆಗ್ತದೆ. ಅಂದರೆ ಪೂರ್ವಕಾಲದಲ್ಲೆಲ್ಲ ಹಾಗೆ ಇದ್ದರು, ಹೋದರು 6 ತಿಂಗಳಾಗಿ ಬಂದದ್ದು ಉಂಟಂತೆ ಕಲಾವಿದರು. ಈಗ ಆಗಲ್ಲ. ಹಾಗಾಗಿ ಮನೆಗೆ ಬಂದು ಹೋಗುವಂಥದ್ದು. ಬಂದರೂ ನಾನು ಬೆಳಗ್ಗೆ ತಲುಪುವುದು, ಒಂದು ಊಟ ಗಂಜಿ ಊಟ ಮಾಡಬೇಕು, ಪುನಃ ಹೊರಡಬೇಕು ಇನ್ನೊಂದು ಕ್ಯಾಂಪಿಗೆ ತಲುಪಲಿಕ್ಕೆ. ಹಾಗಾಗಿ ತುಂಬ ತೊಂದರೆ ಆಯಿತು. ಅದಕ್ಕೆ ಹೋದಕ್ಕೋಸ್ಕರ 4 ವರ್ಷ ಚಂದ ತಿರುಗಾಟ ಮಾಡಿದೆ. ಅಲ್ಲಿ ಸಹ ಹಾಗೆ ಚಂದದಲ್ಲಿ ತಿರುಗಾಟ ಪೂರೈಸಿ ಕ್ಲೀನಾಗಿ ನಾನು ಬಂದೆ. ಇನ್ನು ಯಕ್ಷಗಾನ ಸಾಕು, 40 ವರ್ಷ ಆಯಿತು ತಿರುಗಾಟ. ಅವಾಗ ನನ್ನದು ಸಾಕು ಅಂತ ಇರುವ ಕಾಲಕ್ಕೆ
ನಿಮಗೆ ಗೊತ್ತುಂಟು ಸತೀಶ್ ಅಣ್ಣನ ಬಗ್ಗೆ. ಅವರು ನಾನು ಆಗ ಹೇಳಿದ ಹಾಗೆ ಪ್ರತಿಭೆ ಗುರುತಿಸಲಿಕ್ಕೆ ಪ್ರತಿಭಾನ್ವಿತ ಆಗಬೇಕು ಅಂತ. ನೀವು ಇಷ್ಟೆಲ್ಲ ತಿಳಿದು ಮಾಡಿದವ್ರು ಮನೇಲಿ ಕೂತ್ಕೊಳ್ಳೋದಾ? ನೀವು ಬನ್ನಿ, ನಿಮಗೇನು ತೊಂದರೆ ಆಗಲಿಕ್ಕಿಲ್ಲ, ಬನ್ನಿ ನಿತ್ಯ ಮನೆಗೆ ಹೋಗುವ. ಈಗ ಮನೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಉಂಟು. ಅಂದರೆ ಈ ಬದಿಯವರು ತುಂಬ ಮಂದಿ ಹುಡುಗರಿದ್ದಾರೆ, ಯಾರಿಲ್ಲದ್ರೆ ನನ್ನ ಪ್ರೀತಿಯ ಕೌಶಿಕ ಇದ್ದಾರೆ. ಇವರ ಜೊತೆಗೆ ನಾನು ಮನೆಗೆ ನಿತ್ಯ 2 ಗಂಟೆ ರಾತ್ರಿ 1 ಗಂಟೆ 2 ಗಂಟೆ ಒಳಗೆ ನಿನ್ನೆ ಬೇಗ ಬಂದಿದ್ದೇನೆ, ನಾನು ತಲುಪುತ್ತೇನೆ ಹೇಗಾದರೂ. ಹಾಗಾಗಿ ಈ ಒಂದು ಅನುಕೂಲತೆ ಇದ್ದರೆ ತಿರುಗಾಟ ಮುಂದುವರಿಸಲಿಕ್ಕೆ ಆಗ್ತದೆ. ನನ್ನ ಒಟ್ಟು ತಿರುಗಾಟ ನಾನು ಪ್ರಾರಂಭ ಮಾಡಿದ್ದು 10-16 ವರ್ಷದಲ್ಲಿ ಯಕ್ಷಗಾನ ತೊಡಗಿದ್ರು. 2 ವರ್ಷ ನಾನು ಊರಿನಲ್ಲಿ, ಅಂದರೆ ಅಲ್ಲಿ ಒಂದು ಭಗವತಿ ಮೇಳ ಅಂತ ಒಂದು ಮೇಳ, ನೀವೆಲ್ಲ ಕೇಳಿದಿರಲ್ಲೋ ಗೊತ್ತಿಲ್ಲ, ಸಂಘ ಸಂಸ್ಥೆಗಳಲ್ಲಿ ಹೀಗೆಲ್ಲ ವೇಷ ಮಾಡಿ ಅಧಿಕೃತವಾಗಿ ನಾನು ಗೆಜ್ಜೆ ಕಟ್ಟಿದ್ದು 84 ಕಟೀಲು ಮೇಳ ಬಲಿಪ್ರಭಾವತರ ತಂಡದಲ್ಲಿ. ಅಲ್ಲಿಂದ ನಾನು ತೊಡಗಿದ ಯಾನ ಈಗ ನಾನೆಲ್ಲ ಮೇಳಗಳ ಹೇಳಿಕೊಂಡು ಬಂದೆ. ಇಷ್ಟು ಕಾಲದಲ್ಲಿ 42 ವರ್ಷಗಳ ದೀರ್ಘ ತಿರುಗಾಟದ ಯಾನ ಪೂರೈಸಿದ್ದೇನೆ. ತೃಪ್ತಿ ಉಂಟು ನನಗೆ. ಅಂದರೆ ನಾನು ಏನಿಲ್ಲದೆ ಬಂದದ್ದು ಕಾಸರಗೋಡಿಂದ ಬರುವಾಗ. ಕೇವಲ 3,000 ರೂಪಾಯಿ ಕೈಲಿಟ್ಟುಕೊಂಡು ನಾನು ಕಾಸರಗೋಡಿಂದ ಬಂದವ. ಈರದಲ್ಲಿ ಒಂದು 3 ವರ್ಷ ಇದ್ದೆ. ಅಲ್ಲಿ ಒಬ್ಬರು ಕೃಪೆ ಬೀರಿ ನನಗೆ ಒಂದು ಮನೆ ಕೊಟ್ಟರು ಡಾಕ್ಟ್ರು. ಅಲ್ಲಿ ಇರ್ತಾ ಜೀವನ ಮಾಡ್ತಾ ಇದ್ದ ಹಾಗೆ ನನ್ನ ಮಕ್ಕಳು ಈಗಲೂ ಇರೋ ನೆನಪಿಸ್ತಾರೆ. ಅಂದರೆ ಅಲ್ಲೆಲ್ಲ ಮಳೆಗಾಲದಲ್ಲಿ ಮಡಿಕೇರಿಯಾಗಿ ಅಷ್ಟು ಚಳಿ ಖುಷಿ ಪ್ರದೇಶ ಅದು. ಅಲ್ಲಿ ನಮ್ಮ ಸ್ವಂತವಾದ ಭೂಮಿ ಹೊಂದಬೇಕು ಅಂತ ಹೇಳಿ ನನ್ನ ಬಂಧುಗಳೇ ಒಂದು ದೂರದಲ್ಲಿ ಅವರಿಂದ ಒಂದು 5 ಸೆಂಟ್ ಜಾಗ ಖರೀದಿಸಿ ನಾನು ಈಗ ಒಂದು ಮನೆ ಕಟ್ಟಿಕೊಂಡು ಕಳೆದ 10 ವರ್ಷಗಳಿಂದ ಈ ತೇಜೋಧಾಮದಲ್ಲಿ ಜೀವನ ಸಾಗಿಸ್ತಾ ಇದ್ದೇನೆ ನಮ್ಮವ್ರ ಜೊತೆಗೆ. ತೃಪ್ತ ನಾನು ಯಕ್ಷಗಾನ ಜೀವನದಲ್ಲಿ. ಕಾರ್ಕಳದಲ್ಲಿ ಯಕ್ಷಾಚಾರ್ಯನಾಗಿ ಪಾದ ಬೆಳೆಸಿದ ಗಳಿಗೆ ಅಪಾರ ಶಿಷ್ಯ ಸಂದೋಹಕ್ಕೆ ಮುನ್ನುಡಿ ಬರೆದ ಮೊದಲ ತಾಣದ ಕತೆ ಇದು. ನನ್ನ ಒಂದು 94 ಬಹುಶಃ ಕಾರ್ಕಳದಲ್ಲಿ ನಾನು ರಕ್ತ ಬೀಜ ಮಾಡ್ತಿದ್ದೆ. ನನ್ನ ಗುರುಗಳು ಸಮಾನರಾದಂಥ ಕೋಳಿ ರಾಮಚಂದ್ರ ಹರಿದೆ ದೇವಿ ಅವರಿಗೆ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಅತ್ಯಂತ ಹೆಚ್ಚಿನ ಗೌರವದ ಸ್ಥಾನ ಉಂಟು. ಅಲ್ಲಿದ್ದ ಜಯಂತ ಶೆಟ್ಟರು, ಪದ್ಮನಾಭ ಗೌಡರು, ರವೀಂದ್ರ ಮಲ್ಲಿಯವರು ಎಲ್ಲರೂ ಯಕ್ಷಗಾನ ಕಲಾವಿದರು ಸಹ, ಮತ್ತು ಯಕ್ಷಗಾನದ ಪೋಷಕರವರು. ಈಗಲಿದ್ದಾರೆ ಪದ್ಮನಾಭ ಗೌಡರು ಬಿಳಿಮಲೆ, ತುಂಬ ಒಳ್ಳೆಯವರು. ಇವರೆಲ್ಲ ನನ್ನ ರಕ್ತ ಬೀಜ ನಾನು ನೋಡಿ ಅಲ್ಲಿ ಮಳೆಗಾಲದಲ್ಲಿ ಯಕ್ಷಗಾನದ ತರಬೇತಿ ನಡೀತಿತ್ತು. ಅಂದರೆ ಪಡ್ರೆ ಚಂದಣ್ಣನಂಥವ್ರು, ನರಸಿಂಹಭಟ್ರಂಥವರು, ಕೋಳಿರು ಗುರುಗಳಂಥವರೆಲ್ಲ ಕ್ಲಾಸ್ ಮಾಡಿದ ಒಂದು ಕಾಲೇಜ್ ಅದು, ಭುವನೇಂದ್ರ ಕಾಲೇಜು. ತುಂಬ ಮಂದಿಗಳು ತಯಾರಾಗಿದ್ದಾರೆ ಅಲ್ಲಿ. ಅಲ್ಲಿ ಕೋಳಿರುಗಳ ಹತ್ರ ಹೋಗಿ ಹೇಳಿ ಹೇಗಾದರೂ ಮಾಡಿ ಇವರನ್ನು, ಈ ಸುಬ್ರಾಯವರನ್ನು ನಮ್ಮ ಬರುವರ್ಷದ ತರಬೇತಿಗೆ ಕಳಿಸಿಕೊಡ್ಬೇಕು ಅಂತ. ನನ್ನ ಕಾಸರಗೋಡೆಯಲ್ಲಿ ಕಾರ್ಕಳದಲ್ಲಿ ಅವಾಗ ಹೇಳಿದರು, ಇಲ್ಲ ನೀವು ಅಲ್ಲಿ ಲೆಕ್ಚರರ್ ಆಗಿ, ನಿಮಗೆ ಹಾಸ್ಟೆಲ್ನಲ್ಲಿ ರೂಮ್ ಉಂಟು, ಊಟ ತಿಂಡಿ ಕಾಫಿ ಎಲ್ಲ ಉಂಟು, ನೀವು ಅಲ್ಲಿ ಇರ್ಬೋದು, ಹಾಗೆ ಹೀಗೆ ಅಂತ. ನನಗೊಂದು ಭಯ. ಕಾಲೇಜಿಗೆ ನಾವು ಶಾಲೆಯದ್ದೇ ಅರ್ಧದಲ್ಲಿ ಬಂದು, ಇನ್ನು ಕಾಲೇಜಿಗೆ ಮೆಟ್ಲು ಹತ್ತಬೇಕಿದ್ರೆ ಅಲ್ಲಿ ಹುಡುಗರೆಲ್ಲ ಹೇಗಿರ್ಬೋದಪ್ಪ, ಇನ್ನು ಇಂಗ್ಲೀಷು ಹಿಂದಿ ಮಾತಾಡಿದರೆ ನಾನು ಎಂಥ ಉತ್ತರ ಕೊಡೋದು, ಈಗೆಲ್ಲ ತಲೆ ಬಿಸಿ ಮಾಡಿದೆ. ಸರ್ ನೀವು ಯಾರಲ್ಲಿ ಮಾತಾಡಲಿಕ್ಕಿಲ್ಲ, ನಿಮ್ಮನ್ನು ಗೌರವ ಕೊಡ್ತಾರೆ, ನಿಮಗೆ ನೀವು ನಿಮ್ಮಷ್ಟಾಗಿರ್ಬೋದು ಅಂತ ಹೇಳಿ ಅಂತೂ ಇಂತೂ ಒಪ್ಪಿದೆ ನಾನು ಅಲ್ಲಿ ಹೋಗಿ. ಹಾಗೆ ನಾನೊಂದು ಪ್ರಥಮ ಕ್ಲಾಸ್ ಅಂತ ಪ್ರಾರಂಭ ಮಾಡಿದ್ದು ಬಹುಶಃ ಅಲ್ಲಿ ಕಾರ್ಕಳ ಭುವನೇಂದ್ರ ಕಾಲೇಜಿನಲ್ಲಿ ಕ್ಲಾಸ್ ಮಾಡಿ ಆ ತಂಡ 3 ವರ್ಷ ನಾನು ಅಲ್ಲಿ ಮಾಡಿದ್ದೇನೆ. ಒಳ್ಳೊಳ್ಳೆ ಶಿಷ್ಯರು ತಯಾರಾಗಿದೆ, ಈಗಲೂ ಇದ್ದಾರೆ ಕೆಲವರು. ಮಾತ್ರ ಎಲ್ಲ ಉದ್ಯೋಗಿಗಳು, ಮೇಳಕ್ಕೆ ತಿರುಗಾಟಕ್ಕೆ ಬಂದವರು ಯಾರಿಲ್ಲ, ಆದರೆ ಒಳ್ಳೆ ಕಲಾವಿದರು ಎಲ್ಲರೂ. ಕೋಳಿಯೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಕ್ಲಾಸ್ ಮಾಡಿದ್ದೆ ನಾನು. ಮತ್ತು ಮಣಿಪಾಲ MITಯಲ್ಲಿ ಕ್ಲಾಸ್ ಮಾಡಿದ್ದೇನೆ 1-2 ವರ್ಷ. ಒಳ್ಳೆ ಕ್ಲಾಸ್ ಅದು. ಅವರೊಂದು 5 ಪ್ರಯೋಗ ವೇಷ ಎಲ್ಲ ಮಾಡಿದ್ದಾರೆ, ಒಳ್ಳೆ ಚಂದ ಇದು ಪಾತ್ರ ಎಲ್ಲ ಮಾಡಿದ್ದಾರೆ ಅಲ್ಲಿ. ಇವರವರೆಲ್ಲ ಎಲ್ಲ ವಿದ್ಯಾಭ್ಯಾಸ ಇದ್ದವರಲ್ಲ, ಅವರೆಲ್ಲ ತುಂಬ ಹೇಳಿಕೊಡ್ಬೇಕು ಅಂದರೆ ಅರ್ಥಗಾರಿಕೆ ಬಗ್ಗೆ ಎಲ್ಲ ನಾವು ಹೇಳಿಕೊಡೋದಕ್ಕೆ ಮತ್ತು ಅವರದನ್ನು ಸೇರಿಸಿ ಭಾಳ ಚಂದ ಮಾಡ್ತಾರೆ ಅವರು. ಹಾಗೆ ನಾನು ಕ್ಲಾಸ್ ಮಾಡಿದ್ದೇನೆ. ಕ್ಲಾಸ್ ಮಾಡೋರು ಕೂಡ ಸ್ವಲ್ಪ ಅಧ್ಯಯನಶೀಲರಾದರೆ ಹೇಳೋದು. ಕೇವಲ ಈಗ ಏನಾಗಿದೆ ಅಂದರೆ ಎಲ್ಲ ತಾಳಗಳ ಪಾಠ ಇಲ್ಲ. ನಾನು ತುಂಬ ಗಮನಿಸ್ತೇನೆ ಈಗ ಹೇಳಿಕೊಡೋರನ್ನು. ಎಲ್ಲರೂ ಆಕ್ಷೇಪಕ್ಕೆ ಆಪಾದನೆಗೆ ಇದಲ್ಲ, ಎಲ್ಲರ ಬಗ್ಗೆ ಆರೋಪ ಅಲ್ಲ. ಕೇವಲ ಒಂದು ಪ್ರವೇಶ ಹೋಗಲಿಕ್ಕೆ, ಒಂದು ಏರು ಪದ್ಯಕ್ಕೆ ಹೋಗಲಿಕ್ಕೆ ಹೇಳಿಕೊಟ್ರೆ ಆಯಿತು, ಅದಲ್ಲಲ್ಲ. ಏರು ಪದ್ಯದಲ್ಲಿ ಪದ್ಯ ಆಗಿ ಪುನಃ ಬಿಡ್ತಿಗೆ ಪುನಃ ಪದ್ಯ ಆಗ್ತಿರುವಾಗ ಹೆಜ್ಜೆಗಾರಿಕೆ ಕುಣಿಲಿಕ್ಕುಂಟು. ತ್ರಿವುಡೆ ಬೇರೆ, ಮಟ್ಟೆ ಬೇರೆ, ಮಾರವಿ ಬೇರೆ, ಭೈರವಿ ಬೇರೆ, ಅಷ್ಟ ಬೇರೆ, ಜಂಪೆ ಬೇರೆ. ಇದನ್ನೆಲ್ಲ ಕುಣಿಯುವುದೇ ಇಲ್ಲ ಹುಡುಗರು. ನನಗೆ ಆಶ್ಚರ್ಯ, ನಮಗೆ ಹೇಳಿಕೊಡಲಿಲ್ಲ ಅಂತ ಹೇಳ್ತಾರೆ. ಇತ್ತೀಚೆಗೆ ಕೌಶಿಕರು ಒಂದು ತ್ವರಿತ ಜಂಪೆ ಅಂತ ಹೇಳುವಾಗ ತ್ವರಿತ ಜಂಪೆ ಬಂಡೆ ಇಂಚಿನ ಅಂತ ಒಬ್ಬ ಹೇಳ್ತಾನೆ. ಇಷ್ಟು ದೊಡ್ಡ ದುರಂತ ನೋಡಿದರೆ ನೀವು. ಹಾಗೆ ಪ್ರತಿ ಪದ್ಯ ಏರು ಪದ್ಯ ಕುಣಿದ ನಂತರದ ಸಂದರ್ಭಗಳಲ್ಲಿ ಆ ಹುಡಿ ಹೆಜ್ಜೆಗಳನ್ನು ಮೊದಲಿನವರು ಕುಣಿತಿದ್ರು. ಇವರಿಗೆ ಗೊತ್ತಿಲ್ಲ, ಇವರೆಲ್ಲ ಒಂದೇ ರೀತಿ ಕುಣಿದ್ರು, ಆಚೆ ಈಚೆ ಕಾಲು ಎಳೆಯುವಂಥದ್ದು. ಇಂಥ ನಾಟ್ಯ ಅಂತ ನನಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಕಲಿಸುವವರು ಕೂಡ ಕೇವಲ ಒಂದು ಸ್ವಲ್ಪ ಹೇಳಿಕೊಡೋದಲ್ಲ,
ಯಕ್ಷಗಾನ ಪೂರ್ಣ ಪ್ರಮಾಣದಲ್ಲಿ ಕಲಿಯಲಿದ್ರೆ ಮಾತ್ರ ನೀವು ಶಿಷ್ಯವೃತ್ತಿ ತಗೊಂಡ್ರೆ ಸಾಕು ಅಂತ ಅವರಲ್ಲಿ ಮೊದಲು ತಾಕೀತು ಮಾಡಬೇಕು. ಅಷ್ಟು ಉಂಟು ಯಕ್ಷಗಾನ. ಸುಮ್ಮನೆ ಒಂದು 2 ದಿವಸದ ಕ್ಲಾಸ್ ಮಾಡಿಕೊಂಡು ವೇಷ ಮಾಡಿದ್ದು ಯಕ್ಷಗಾನ ಅಂತ ಹೇಳಿ ಉಳಿದ ಇನ್ನು ಭರತನಾಟ್ಯದವರ ಮುಂದೆ, ಕಥಕಳಿಯವರ ಮುಂದೆ ನಾವು ಯಾಕೆ ಹಾಸ್ಯಾಸ್ಪದರಾಗುವುದು? ಅಲ್ಲಿ ವಿಪುಲ ಅವಕಾಶ ಉಂಟು. ಆಮೇಲೆ ಅಲ್ಲಿ ವರ್ಷಗಟ್ಟಲೆ ಕಲಿಬೇಕು ಸೇರಿದರೆ. ಇಲ್ಲಿ 2 ದಿವಸದಲ್ಲಿ ಕಲಾವಿದರು ಆಗ್ತಾರೆ. ಹಾಗಾಗಿ ನಾವು ಯಕ್ಷಗಾನ ಸಣ್ಣದಾಯ್ತಲ್ಲ, ಅಷ್ಟು ಸಣ್ಣ ಕಲೆ ಎಲ್ಲ ಇದು. ಹಾಗಾಗಿ ಚಂದವಾಗಿ ಪೂರ್ಣ ಪ್ರಮಾಣದಲ್ಲಿ ಕಲಿಸುವ ಗುರುಗಳು ಸಿದ್ಧರಾಗಿ, ಶಿಷ್ಯರು ಅದಕ್ಕೆ ತಯಾರಾಗಿ ಹೋಗಿ, ಹಾಗಾಗಿ ಯಕ್ಷಗಾನದ ಈ ಕಲೆಯನ್ನು ಉಳಿಸಿ ಅಂತ ನಾನು ಹೇಳ್ತಾ ಇರೋದು. 5 ತಲೆಮಾರಿನ ಭಾಗವತರುಗಳನ್ನ ಕಂಡು ಅವರೊಡನೆ ಬೆರೆತ ಯಕ್ಷಗಾನದ ಅಮೃತ ಕಥನ. ಸಾಮಾನ್ಯ ಭಾಗವತರುಗಳ ಲೆಕ್ಕ ಹೇಳಿದ್ರೆ 5 ತಲೆಮಾರು ಆಗ್ಬೋದು. ನಾನು ಯಕ್ಷಗಾನ ನೋಡ್ತಿರುವ ಕಾಲಕ್ಕೆ ಹಿರಿ ಭಾಗವತರಾಗಿದ್ದವರು ಅಗರಿ ಶ್ರೀನಿವಾಸ ಭಾಗವತರು, ಆಮೇಲೆ ಮಾಂಬಾಡಿ ನಾರಾಯಣ ಭಟ್ರು, ಈಗ ಇರುವಂಥ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ತಂದೆಯವರು ಗುರುಗಳು. ಆಮೇಲೆ ಭಾಗವತರುಗಳು ಕಡತೋಗ ಭಾಗವತರು, ಮಂಡಚ್ಚ ಭಾಗವತರು, ಆಮೇಲೆ ಈಗಿನ ಈ ಬಲಿಪ ಭಾಗವತರು, ಈ ಮೊನ್ನೆ ತೀರ್ಕೊಂಡವರು ನಮ್ಮ ಗುರು ಸಮಾನರು. ನಾನು ಹೇಳಿದ ಅವರ ಅಜ್ಜನ ಕಾಲ, ದೊಡ್ಡ ಅಜ್ಜ ಬಲಿಪ ಭಾಗವತರು, ಆಮೇಲೆ ಮಾಂಬಾಡಿ ಭಾಗವತರು, ಆಮೇಲೆ ಅಗರಿ ಹಿರಿ ಭಾಗವತರು, ಹೀಗೆ ಅದೊಂದು ತಲೆಮಾರು ಆದಮೇಲೆ ಕಿರಿಯ ಬಲಿಪ ಭಾಗವತರು, ಮಂಡಚ್ಚ ಭಾಗವತರು, ಕಡತೋಗ ಭಾಗವತರು, ಹೀಗೆ ಒಂದು, ಆಮೇಲೆ ಅಗರಿ ರಘುಣಮ್ಮ ಭಾಗವತರು, ಇರಾ ಗೋಪಾಲಕೃಷ್ಣ ಭಾಗವತರು, ಹಾಗೊಂದು ತಲೆಮಾರು. 2ನೇದಾಯ್ತು. ಇವರದ್ದೆಲ್ಲ ಪದ್ಯಕ್ಕೆ ನಾನು ವೇಷ ಮಾಡಿದವ. ಬಲಿಭಾಗವತರೊಟ್ಟಿಗೆ ತುಂಬ ವೇಷ ಮಾಡಿದವ, ಹೀರಾ ಭಾಗವತರೊಟ್ಟಿಗೂ ಮಾಡಿದವ ವೇಷ, ಅಗರಿ ಭಾಗವತರೊಟ್ಟಿಗೂ ವೇಷ ಮಾಡಿದವ. ಹೀಗೆ ಅದೆಲ್ಲ ಮತ್ತು ಕಡತೋಗದವರಲ್ಲಿ ಅಪರೂಪಕ್ಕೆ ಕೆಲವು ವೇಷ ಮಾಡಿದ್ದೇನೆ. ಹೀಗೆ ಆ ಒಂದು ತಲೆಮಾರು ಕಳೀತು. ಆ ತಲೆಮಾರು ಕಳೆದ ಮೇಲೆ ಮತ್ತೆ ಬಂದವರು ಇವರು ಯಾರು, ನಮ್ಮ ರಘುರಾಮ ತ್ರಿಮೂರ್ತಿಗಳು. ರಘುರಾಮ ಪದ್ಯನ ಗಣಪತಿ ಭಟ್ರು, ಆಮೇಲೆ ಅಮ್ಮಣ್ಣಯ್ಯ ಭಾಗವತರು, ಆಮೇಲೆ ಆ ಕಾಲದ ಕುಬಣೂರು ಶ್ರೀಧರ್ ರಾಯರು, ಪೂಂಜ ಭಾಗವತರಂಥವರು, ಹೀಗೆ ಒಂದು ತಲೆಮಾರು. ಅವರದೆಲ್ಲ ಜೊತೆಗೆಲ್ಲ ಒಡನಾಟ ಉಂಟು, ತಿರುಗಾಟ ಉಂಟು, ವೇಷ ಮಾಡಿದ್ದು. ಅವರನ್ನೆಲ್ಲ ಎಲ್ಲ ಅದ್ಭುತ ಸಿದ್ಧಿ ಪ್ರಸಿದ್ಧಿ ಇದ್ದವರೇ, ಏನು ಕಡಿಮೆಯವರಲ್ಲ ಅವರೆಲ್ಲ. ಆ ನಂತರ ಬಂತು ನಮ್ಮ ಬಲಿಪವಾಯಿಯವರು, ಈಗಿನ ಇರುವಂಥ ಜನ್ರೇಷನು, ಪಟ್ಲ ಸತೀಶ್ ಶೆಟ್ಟರು, ಕನ್ನಡಿಗಟ್ಟೆ ರವಿಚಂದ್ರರು, ಮತ್ತು ಗಿರೀಶ್ ರೈ, ಕಕ್ಕೆಬೋದು ರಾಮಕೃಷ್ಣ ಮಯ್ಯರು, ಹೀಗೆ ಅದೊಂದು ತಲೆಮಾರು. ಅವ್ರದ್ದೊಂದು ಭಾಗವತಿಗೆ ಆಯಿತು. ಈ ಭಾಗವತಿಗೆ ನಡೀತಾ ಇರುವಾಗ ನಮಗೆ ದುಃಖ ಅಂತಂದರೆ 3ನೇ ತಲೆಮಾರು ಉಂಟಲ್ಲ, ರಘುರಾಮ ಹೊಳ್ರು ಮತ್ತು ಗಣಪಣ್ಣ, ಈ ಸಾಲಿನಲ್ಲಿ ಹೊಳ್ರೊಬ್ಬರೇ ಉಳಿದುಕೊಂಡಿದ್ದಾರೆ. ಉಳಿದವರೆಲ್ಲ ಅಕಾಲ ಮೃಗ, ಅಂದರೆ ಪೂರ್ಣಾಯುಷ್ಯ ಆಗಲಿಲ್ಲ ನೋಡಿ. ತುಂಬ ನೋವು ತಂದ ವಿಷಯ ನನಗೆ ಅದು. ಭಾಗವತಿಕೆಯಲ್ಲಿ ಕುಂಬಣೂರು ಶ್ರೀಧರರ ಪದ್ಯದಲ್ಲಿ ತುಂಬ ನಾನು ಮೆರೆದವ. ಭಾವಪೂರ್ಣ ಪದ್ಯ ಅವ್ರದ್ದು. ಅವರು ಹಾಗೆ ಸ್ವಲ್ಪ ಅವರ ಜೀವನದ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡಿ ಅವರು ಹೋಗಿಬಿಟ್ರು. ಔಷಧಿ ಮಾಡ್ತಿರು ಉಳಿತಿದ್ರೇನು. ಪೂಂಜ ಭಾಗವತರು ಹಾಗೆ ಅದ್ಭುತ ವಿದ್ವಾಂಸ, ಅಷ್ಟು ಪೂರ್ಣ ಪ್ರಮಾಣದ ಕಲಾವಿದರು ಸದ್ಯ ಭವಿಷ್ಯದಲ್ಲಿ ಬರಲಿಲ್ಲ. ಪೂಂಜ ಭಾಗವತರು ಅತ್ಯಂತ ಶ್ರೇಷ್ಠ ವಿದ್ವಾಂಸ. ಅವರಷ್ಟು ಸಾಹಿತ್ಯ, ಅವರಷ್ಟು ಪುರಾಣ ಜ್ಞಾನ, ಚೆಂಡೆ, ಮದ್ದಳೆ, ವೇಷಗಾರಿಕೆ, ಬರವಣಿಗೆ, ನಾಟ್ಯ, ಯಾವುದು ಬೇಕು ಭಾಗವತಿಗೆ ಪ್ರತಿಯೊಂದು ಅಂಗಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಂಥ ಒಬ್ಬ ಶ್ರೇಷ್ಠ ಭಾಗವತರು ಪೂಂಜ ಭಾಗವತರು. ಅದೇ ಕಾಲಕ್ಕೆ ನೋಡಿ, ನನಗಿಂತಲೂ ಚಿಕ್ಕವ ಬಲಿಪ ಭಾಗವತರ ಮಗ ಪ್ರಸಾದ ಭಾಗವತ. ಬಲಿಭಾವತರಿಗೆ ಅವ ಭರವಸೆ ಮೂಡಿಸಿದ್ದ ಪೂರ್ಣ ಪ್ರಮಾಣದಲ್ಲಿ. ನನಗೆ ನಿಮಗೆ ಉತ್ತರಾಧಿಕಾರಿ ನಾನು ಆಗ್ತೇನೆಪ್ಪ ಅಂತ ಹೇಳಿದಂಥ ಒಬ್ಬ ವಿಧಿಯ ಒಂದು ಕೈವಾಡ ನೋಡಿದರೆ, ಆ ಪುಣ್ಯಾತ್ಮನನ್ನು ವಿಧಿ ದವಡೆಗೆ ಎಳ್ಕೊಂಡಿತ್ತಲ್ಲ, ಅದೊಂದು ಭಯಂಕರ ದುಃಖದ ವಿಷಯ ನನಗೆ. ಈಗ ಇತ್ತೀಚೆಗೆ ಆಮೇಲೆ ಗಣಪಣ್ಣ 65 ವರ್ಷ ಎಲ್ಲ ಹೋಗುವ ಪ್ರಾಯ ಅಲ್ಲ ಅವ್ರದ್ದು. ಗಣಪಣ್ಣಂದು ಪದ್ಯಾಣ ಗಣಪತಿ ಭಟ್ರು ತೀರ್ಕೊಂಡ್ರು. ಮೊನ್ನೆ ಆಘಾತ ತಂದ ವಿಷಯ ಅಂತ ಹೇಳಿದರೆ ಅಮ್ಮಣ್ಣಯ್ಯ ಭಾಗವತರು. ಮಂಡಚ ಭಾಗವತರ ಉತ್ತರಾಧಿಕಾರಿಯಾಗಿ ತನ್ನತನವನ್ನು ಬೆರೆಸಿ ಒಬ್ಬ ಉತ್ತಮ ಭಾಗವತರಾಗಿ ಕಾಣಿಸಿಕೊಂಡವರು. ಅತ್ಯಂತ ಭಾವಪೂರ್ಣ ಭಾಗವತ ಅಲ್ಲದೆ ಒಳ್ಳೆ ಹಿಮ್ಮೇಳವಾದಕ ಅವರು. ಚೆಂಡೆ ಮೊದಲು ಅಷ್ಟು ಶ್ರೇಷ್ಠ. ಈ 3 ಭಾಗವತರುಗಳು ಕೂಡ ಚೆಂಡೆ ಮದ್ದಲಲ್ಲಿ ಕೂಡ ನಿಸ್ಸೀಮರೆ. ಹೊಳ್ಳರು, ಗಣಪಣ್ಣ, ಅಮ್ಮಣ್ಣಯ್ಯರು ಮೂವರು ಒಳ್ಳೆ ಚೆಂಡೆ ಮದ್ದಲೆ ಅವರು. ಹಾಗಾಗಿ ಅವರ ಪದ್ಯ ಅಷ್ಟು ಒಳ್ಳೆಯದದ್ದು. ಆಮೇಲೆ ಈಗ ಚಿನ್ಮಯ, ಭರತ್ ಶೆಟ್ಟಿ ಮತ್ತು ಪ್ರಕಾಶ್ ಶೆಟ್ಟರು, ಹೀಗೆ ಅಮೃತ ಹೀಗೊಂದು ಜನ್ರೇಷನ್. ಈಗ 5 ತಲೆಮಾರಿನ ಭಾಗವತರುಗಳನ್ನು ನಾನು ನೋಡಿದೆ. ಇದು ಈಗ ಒಂದು ವಾಹಿನಿಯಾಗಿ ಹರಿತಾ ಉಂಟು ಅಂತ. ಈಗ ಪೂರ್ಣ ನಾನು ನಿರಾಶೆ ಆಗಲಿಕ್ಕಿಲ್ಲ ಆ ವಿಷಯದಲ್ಲಿ. ಕೆಲವು ಪದ್ಯ ಕೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಅದೊಂದು ಅಪಸ್ವರ, ಅಪಶ್ರುತಿ ಮತ್ತು ಸಾಹಿತ್ಯದ ಕೊಂದು ಪದ್ಯಗಳು, ಸಾಹಿತ್ಯದ ಗಂಧಗಳಿಲ್ಲ ಪದ್ಯಗಳವರು ಇದ್ದಾರೆ.
ಸಾಹಿತ್ಯ ಅಂದರೆ ಎಂಥದಂತಲೇ ಗೊತ್ತಿಲ್ಲ ಅವರಿಗೆ. ಕೆಲವರು ಪದ್ಯ ತೋರಿಸುವಾಗ ಇದು ಏರು ಪದ್ಯನ ನಿಧಾನ ಪದ್ಯನ ಅಂತ ಕೇಳ್ತಾರೆ ಭಾಗವತರು ಪದ್ಯ ಹೇಳುವರು. ಅವನಿಗೆ ಪದ್ಯದ ಸಾಹಿತ್ಯ ನೋಡುವಾಗ ಸ್ಫುರಿಸಬೇಕು ಇದು ಏರು ಪದ್ಯ ಅಂತ. ಅಷ್ಟು ಗೊತ್ತಾಗದಿದ್ದರೆ ನಾವು ಎಂತ ಹೇಳಿಕೊಡೋದು ಅಂಥವರು ಇದ್ದಾರೆ. ಹಾಗೆಂತ ನಿಜವಾಗಿ ಭರವಸೆ ಮೂಡಿಸಿದವರು ಇದ್ದಾರೆ. ಆ ಏಳು ಬೀಳುಗಳನ್ನು ನೋಡ್ತಾ ನೋಡ್ತಾ ಸಾಗುತ್ತಾ ಇದ್ದೇನೆ ನಾನು. ಹೀಗೆ ನಿರಂತರವಾಗಿ ಒಳ್ಳೊಳ್ಳೆಯ ಕಲಾವಿದರನ್ನು ಮಹಾತಾಯಿ ಕೊಡಲಿ. ಜೊತೆಗೆ ನೀವೆಲ್ಲರೂ ಪ್ರಯತ್ನಶೀಲರಾಗಿ ಅಧ್ಯಯನಶೀಲರಾಗಿ ಈ ಕಲೆಯಲ್ಲಿ ನಿಜವಾಗಿ ಹೀಗಾಗಲಿಕ್ಕೆ ಒಂದು ಕಾರಣವೇ ಕಾಲಮಿತಿ. ಬೆಳಗಿನವರೆಗೆ ಯಕ್ಷಗಾನ ಪ್ರಯೋಗ ಇಲ್ಲದಿದ್ದದ್ದೇ ಒಂದು ಕಾರಣ ತಯಾರಾಗದಿರುವಂಥದ್ದು. ಒಂದು ಕಾಲಮಿತಿಗೆ ತಯಾರಾಗುವಂಥದ್ದು. ಆವಾಗ ಮೊದಲನೇದು ಎಷ್ಟೋ ಸೆನ್ಸರ್ ಆಯಿತು, ಕಟ್ಟಾಯಿತು. ಒಂದು ಹಾಗೆ. ಎರಡು, ಮೇಳದಲ್ಲಿ ಇದ್ದು ಕಲ್ತದ್ದು ನಾವೆಲ್ಲ. ಈಗ ಮೇಳದಲ್ಲಿ ಇದ್ದು ಕಲಿಯುವಂಥ ಒಂದು ಪರಿಸರ ಇಲ್ಲ. ನಾನು ಈಗಲೂ ಬಿಡಾರದಲ್ಲಿ ಇರ್ತೇನೆ. ನನ್ನ ಸ್ನೇಹಿತರು, ನನ್ನ ಆತ್ಮೀಯ ರಮೇಶ ಭಟ್ರಿದ್ದಾರೆ, ನಾವು ಬಿಡಾರದಲ್ಲಿ. ನಾವು ಎಂತ ಮಾಡೋದು, ನಾವು ಬಿಡಲ್ಲ. ನಾವು ಅಂದರೆ ನಮಗೊಂದು ಮೊದಲಿಂದಲೂ ಅಭ್ಯಾಸ ಅಂತ. ಬಿಡಾರದಲ್ಲಿ ಇದ್ದುಕೊಂಡು ಏನು ಪೇಪರು, ಅವತ್ತಿನ ಪತ್ರಿಕೆ ಓದೋದು, ಇವತ್ತಿನ ಪ್ರಸಂಗಕ್ಕೆ ತಯಾರಾಗುವಂಥದ್ದು, ಇದೆಲ್ಲ ಆ ಕಾಲಕ್ಕೆ ತಯಾರಾಗ್ತಿದ್ದದ್ದು. ಹಾಗೆ ತಯಾರಾದ ಕಾರಣಲ್ಲ ಕಲಾವಿದರು ತಯಾರಾದರು. ಎಂತೆಂಥ ಕಲಾವಿದರು ಬಿಡಾರದಲ್ಲಿ ನಾವು ಹೇಳಿಕೊಟ್ಟು. ನನ್ನ ಆತ್ಮೀಯ ರವಿಶಂಕರರು ಈಗಲೂ ಮಕ್ಕಳಿಗೆ ಪಾಠ ಮಾಡ್ತಾರೆ ಬಿಡಾರದಲ್ಲಿದ್ದರೆ. ಈ ಪದ್ಯಕ್ಕೆ ಅರ್ಥ ಹೀಗೆ ಹೇಳು, ಇದನ್ನು ಹೀಗೆ ಹೇಳು, ಹೇಳಿಕೊಟ್ಟು ತಯಾರು ಮಾಡೋದು. ರಂಗದಲ್ಲಿ ಹೀಗೆ ನಿಲ್ಲು, ಅಲ್ಲಿ ನಿಲ್ಲು, ಯುದ್ಧಕ್ಕೆ ಹೀಗೆ ನಿಲ್ಲು, ಅದೆಲ್ಲ ತಯಾರಾಗುವುದೇ ನಾವು ಬಿಡಾರದಲ್ಲಿ. ಹಾಗಾಗಿ ಅದರ ಒಂದು ಕೊರತೆ ತುಂಬ ಕಾಣ್ತದೆ ಯಕ್ಷಗಾನ ರಂಗದಲ್ಲಿ. ಆದರೂ ಅಲ್ಲಲ್ಲಿ ಕಲಾವಿದರು ಸಹ ತಯಾರಾಗ್ತಾರೆ, ಸಿದ್ಧರಾಗಿದ್ದಾರೆ ಎಂಬುದು ಒಂದು ತೃಪ್ತಿ. ಸುಬ್ರಾಯ ಹೊಳ್ಳರ ಶೈಲಿಯ ಹಿಂದಿರುವ ಅನುಕರಣೆ, ಅನುಸರಣೆ, ಅಭಿಮಾನಿಗಳ ನುಡಿತೋರಣದ ಹಿಂದಿರುವ ಹಸಿರು ಭಾವ, ಇದು ಹೆಸರನ್ನು ಉಳಿಸಿದ ರಂಗಾನುಭವ. ನಾನು ಮೊನ್ನೆ ನನ್ನ ಬಹಳ ಹಿಂದಿನ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು, ಚೆನ್ನೈಯವರು, ಶ್ರೀನಿವಾಸರಾಯರು. ಅವರು ನಾನು ಭಗವತಿ ಮೇಳದಲ್ಲಿ ಒಂದು ಆಶೆಯಲ್ಲಿ ಹೋಗ್ತಿದ್ದೆ. ಆವಾಗ ನಾಟ್ಯ ಕಲಿತ ಸಮಯ, ಒಂದು ದೇವೇಂದ್ರ ಬಲ್ಲಲ್ಲ ಮಾಡೋ ಹುಚ್ಚು ಆವಾಗ ಜೋರು. ಆವಾಗ ಅವರು ಸಹ ಅವರಿಗೊಂದು 21 ಹರೆ, ನನಗೊಂದು 10-16 ಹರೆ ಇರ್ಬೋದು. ಅವರು ಅಲ್ಲಿಗೆ ಪದ್ಯ ಹೇಳಲಿಕ್ಕೆ ಬರ್ತಿದ್ರು ಭಗವತಿ ಮೇಳಕ್ಕೆ. ಏನೋ ಕಲಿತಾ ಇದ್ರು ಕಾಣ್ತದೆ ಆವಾಗ. ಈಗ ದೊಡ್ಡ ಉದ್ಯಮಿ ಅವರು ಚೆನ್ನೈಯಲ್ಲಿ. ಅವರು ಬಂದು ಮಾತಾಡುವಾಗ ನನಗೆ ಆ ಪದ್ಯ ಕಾಲದ ಪದ್ಯ ಎಲ್ಲ ನೆನಪು ಮಾಡಿದೆ. ಒಳ್ಳೆ ಹಾಡ್ತಾರೆ ಅವರು, ಸಂಗೀತದ ಜ್ಞಾನ ಉಂಟು ಅವರಿಗೆ. ಈಗ ಹಾಡಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ. ನಾನು ಕಪ್ಪ 2ರಲ್ಲಿ ಹಾಡ್ತಿದ್ದದ್ದು. ಈಗೆಲ್ಲ ಬಿಳಿ 3 ಬಿಳಿ 4 ಶ್ರುತಿ ಇಟ್ಟು ಮಾಡ್ತಾರೆ. ನನಗೆ ಸಾಧ್ಯ ಇಲ್ಲ ಅಂತಲ್ಲಿ ಕುಶಾಲ್ ಮಾತಾಡ್ತಿರುವಾಗ ಅವಳು ನನಗೆ ನಿಮ್ಮನ್ನು ಖುಷಿ ಆಯಿತು. ಯಾಕೆ ಅಂತ ಅಂದರೆ ನಿಮ್ಮದೇ ಒಂದು ಸ್ಟೈಲು ತಯಾರಾಗಿದೆ ಅಂತ ಹೇಳಿದರು. ನನಗೆ ಎಂತ ಅಂತ ಕೇಳಿದೆ. ಅಲ್ಲ, ನಿಮ್ಮದೇ ಸುಬ್ರಹ್ಮಣ್ಯದೊಂದು ಶೈಲಿ, ಅದೊಂದು ಸ್ಟೈಲ್, ಅದನ್ನು ಅನುಕರಿಸ್ತಾರೆ ಜನರು, ಬಹಳ ಖುಷಿ ಪಡ್ತಾರೆ. ನನಗೆ ಇಲ್ಲ, ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಆದರೆ ನಿಮ್ಮದೇ ಒಂದು ಸ್ಟೈಲ್, ಅದೊಂದು ಬೇರೆ. ಬಹುಶಃ ಅದು ಕಾಸರಗೋಡಿನ ಸ್ಟೈಲ್ ಅಲ್ಲಪ್ಪ. ಕಾಸರಗೋಡಿನ ಸ್ಟೈಲು ಅಂತ ಹೇಳಲಿಕ್ಕೆ ನನಗೆ ಬರುವುದಿಲ್ಲ ಅಂತ ಹೇಳಿದೆ ನಾನು. ನನ್ನ ಸ್ಟೈಲು ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಅಂದರೆ ನಾನು ಅಳಿಕೆ ರಾಮಯ್ಯರೈಗಳದ್ದು, ಆಮೇಲೆ ಹೊಸೈತ್ಲು ಮಾಲಿಂಗ ಭಟ್ರು, ಇವರಿಬ್ಬರ ವೇಷವನ್ನು ತುಂಬ ಮೆಚ್ಚಿದವ. ವೀರರಸ ಬರುವಾಗಲ್ಲಿ ವೀರರಸ ಬೇಕು. ಈಗಿನ ಎಷ್ಟೋ ಹುಡುಗರಲ್ಲಿ ವೀರರಸವೇ ಇಲ್ಲ. ಏರು ಪದ್ಯಕ್ಕೆ ಸುತ್ತು ಬರ್ತಾರೆ, ಹಾರ್ತಾರೆ. ಅದು ಅಷ್ಟು ಮಾಡೋದು ಅವರೊಂದು ಯಾಂತ್ರಿಕವಾಗಿ ಮಾಡಿದ ಹಾಗೆ. ಈ ಯಾಂತ್ರಿಕವಾಗಿ ಮಾಡೋದು ಅಲ್ಲ, ಆಂಗಿಕವಾಗಿ ಮುಖಭಾವದಿಂದ ಅದು ಪ್ರಕಟ ಆಗಬೇಕಾ ಬೇಡುವ. ನಾನು ಹಾಗೆ ಆಲೋಚನೆ ಮಾಡಿದೆ. ಅದು ನಾನು ಅವರಲ್ಲಿ ನೋಡಿದ್ದೇನೆ. ಕ್ರಿಶ್ಚನ್ ಬಾಬು ಅಂತೇಳಿ ಒಬ್ಬ ಅದ್ಭುತ ಕಲಾವಿದರದು. ಒಂದು ವೀರರಸಕ್ಕೆ ಅವರು ಹೇಳುವಾಗ ಎದುರಿನ ವೇಷಧಾರಿಗಳು ಕಾಣಲಿಕ್ಕಿಲ್ಲ. ಅದ್ಭುತ. ಅವರೊಂದು ರಥದಲ್ಲಿ ಹೇಳುವಾಗ ರಥ ಗಡಗಡ ಅಲುಗಿದ್ದು ನಾನು ನೋಡಿದ್ದೇನೆ. ಏರು ಪದ್ಯಕ್ಕೆ ಒಂದು ಹೇಳುವಾಗ ನಿಜವಾಗಿ ಅವರಿಗೆ ಕಾಲೇ ಆವಾಹನೆ ಆಗಿದೆ ಅಂತ ನಾನು ತಿಳ್ಕೊಂಡೆ. ವೀರರಸ ಅಂದರೆ ಹಾಗೆ. ಬಿಡು ಸಾಕೆಲ್ಲೋ ಪಾರ್ಥ ಅಂತ ಒಬ್ಬ ಕರ್ಣ ಹೇಳಬೇಕಾದ್ರೆ ಅರ್ಜುನ ಸಹ ಹಾಗೆ ಹೇಳಬೇಕು ಮುಂದಿನವ. ಎಲ್ಲವೋ ಸೂತನ ಮಗನೇ ಪದ್ಯಕ್ಕೆ ಅರ್ಥ ಹೇಳಿ, ತಲೆಯನ್ನು ನೀಗಲಿಕಹುದು ಮಲೆತರೆ ಕಾಣಲಬಹುದು ಅಂತ ಅರ್ಜುನ ಕೇಳೋದು. ನೀನು ಯುದ್ಧ ಮಾಡಿದಂಥ ತಲೆ ಹೋದಿತ್ತು ಅಂತ ಹೇಳದಿದ್ದರೆ ಇವ ಕರ್ಣ ಬಿಡು ಸಾಕೆಲ್ಲ ಪಾರ್ಥ ಅಂತ ಎಂಥದ್ದು ಹೇಳೋದು. ಹಾಗೆ ಎಷ್ಟು ಮಂದಿ ಇದ್ದಾರೆ ಬಿಡು ಅಂತ. ಹಾಗೆ ನನಗೆ ಅದಲ್ಲಿ ಎಣಿಸಿ ನನಗೆ ಒಂದು ವೀರರಸದ ಆವೇಶ ಮನಸ್ಸಿಗೆ ಬಂತೋ ಏನೋ. ಹಾಗೆ ಮತ್ತು ತಾಳಕ್ಕೆ ನಾನು ಲಯಕ್ಕೆ ಕುಣಿಯುವಂಥದ್ದು. ಅದು ಲಯಕ್ಕೆ ಹೋಗುವಾಗ ಜಂಪೆ ಮಾರವೆಲ್ಲ ನನಗೆ ತುಂಬ ಪ್ರೀತಿ. ನನ್ನ ಜೊತೆಗಿರೋರಿಗೆಲ್ಲ ಗೊತ್ತುಂಟು. ಮಾರವಿ ಎಂದು ಕೊಟ್ಟರೆ ಅವನ ಮೇಲೆ ಬೀಳ್ತಾನೆ, ಅವನಿಗೆ ಖುಷಿ ಆಗ್ತದೆ ಅಂತ. ಹಾಗೆ ಮಾರವಿ ತಾಳಕ್ಕೆಲ್ಲ ಸುತ್ತು ಬರ್ತಾರೆ. ಎಲ್ಲ ತಾಳಗಳಿಗೆ ಒಂದೇ ರೀತಿ ಸುತ್ತು ಬಂದವರು ಇದ್ದಾರೆ. ತಾಳಗಳು ಬೇರೆ ಬೇರೆ, ಅದರ ಗತಿ ಬೇರೆ, ಅದರ ನಡೆಗಳು ಬೇರೆ ಅಂತ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಭಾಗವತಾರೆ ಮೊದಲಾಗಾರ ವೀರ ಹೋಯ್ತಾರೆ ಅಂತ, ಇವನಿಗೆಲ್ಲ ಕೊಟ್ಟದ್ದು ಮಟ್ಟೆ ತಾಳ ಅಂತೆಲ್ಲ ಪ್ರಜ್ಞೆ ಇಲ್ಲ ಅಂತ, ಪಾಠ ಇಲ್ಲ ಅಂತ ಅವರದ್ದು ಗುರುಗಳಿಂದ. ನನಗೆ ಅದು ಬೇಜಾರಾಗೋದು ಅಂತ. ಗುರುಗಳ ಪಾಠ ಬರುವಲ್ಲ, ಇದು ಮಟ್ಟಗೆ ಹೀಗೆ, ತ್ರಿಪಟಕ ಹೀಗೆ ಅಂತ ಹೇಳಿಕೊಡೋದಿಲ್ಲ.
ಅರೆಗಡ್ಡೆ ಕೊರಿಯರು ಪದ್ಯ ನನಗೆ ಮಾರವಿಯಾಗ ತಾಳದಲ್ಲಿ ಪದ್ಯ ಕೊಟ್ಟ ಕಣ್ಣ ನಾನು ಅಷ್ಟು ರಭಸವಾಗಿ ರಂಗದಲ್ಲಿ ತುಂಬಿಸಿ ಕೆಲಸ ಮಾಡಿದೆ. ಇವನಿಗೆ ಕೊಟ್ಟ ತಾಳದ ಗತಿ ಬೇರೆ ಅಂತ ಅವನಿಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಬೇಜಾರಾಗೋದು. ಹಾಗೆ ಇದೆಲ್ಲ ನಾನು ಎಣಿಸಿ ಒಂದು ಮನಸ್ಸಿನಲ್ಲಿ ಆವಾಹನೆ ಮಾಡಿಕೊಂಡು ವೀರರಸಕ್ಕೆ ಕುಣಿಯುವಂಥದ್ದು. ಹಾಗಾಗಿ ಅದೊಂದು ಒಳ್ಳೆ ಸ್ಟೈಲು ಇವರದೆಲ್ಲ ನೋಡಿ ಬಂತ ಏನೋ ನನಗೆ. ಅದು ನನಗೆ ಮನೆ ಶ್ರೀನಿವಾಸರಾಯರು ಹೇಳುವಾಗಲೇ ಗೊತ್ತದ್ದು, ನೀನು ಅದೊಂದು ಸ್ಟೈಲು ತಯಾರಾಗಿದೆ ಅಂತ. ನಾನು ಇವರ ಪದ್ಯಕ್ಕೆ ಸುತ್ತುವರೆದು ನಾನು ಕುಣಿಯುವುದು ಅಷ್ಟೇ. ಅಂತೂ ಲಯದಲ್ಲಿರಬೇಕು, ತಾಳ ಬಿಡಬಾರ್ದು ಅಂತ ಹೇಳುವ ಉದ್ದೇಶದಲ್ಲಿ ಕೆಲಸ ಮಾಡಿದೆ. ಇದನ್ನು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಗಣೇಶ್, ನಿಮಗೆಲ್ಲ ಗೊತ್ತು, ನರಳ ಗಣೇಶ ಅಂದರೆ ನನಗೆ ನನ್ನ ಪ್ರೀತಿಯ ಗಂಟ ಅಷ್ಟು ಅಂತ ನನ್ನನ್ನು ಹೊರ್ತಾನವ, ನನ್ನನ್ನು ದೇವರಾಗೆ ನೋಡ್ತಾನೆ ಆ ಪುಣ್ಯಾತ್ಮ. ಅವರೆಲ್ಲ ನಿಜವಾಗಿ ಶಿಷ್ಯರಾಗಬೇಕು. ಗುಣಗ್ರಾಹ್ಯ, ಅತ್ಯಂತ ಶ್ರೇಷ್ಠ ಗುಣ ಅವನದು. ಅಷ್ಟು ಅಭಿಮಾನದಲ್ಲಿ ಪ್ರೀತಿಯಲ್ಲಿ ಕಾಣುವಂಥ ಹುಡುಗರು ಶಿಷ್ಯರು ಬಂದರೆ ನನ್ನಲ್ಲಿ ಇದ್ದದ್ದೆಲ್ಲ ದಾರಿ ಎರಿತೇನೆ ಅವರಿಗೆ. ನಮಸ್ಕಾರ, ನಾನು ಅರಳ ಗಣೇಶ್ ಶೆಟ್ಟಿ, ಕಟೀಲು ಮೇಳದ ಕಲಾವಿದ. ಸಾಧಾರಣ 22 ವರ್ಷದಿಂದ ಕಟೀಲು ಮೇಳದಲ್ಲಿ ವ್ಯವಸಾಯ ಮಾಡ್ತಾ ಬರ್ತಾ ಇದ್ದೇನೆ. ನನ್ನ ಗುರುಗಳಾದಂಥ ಕಾಸರಗೋಡು ಸುಬ್ರಾಯ ಹೊಳ್ಳರ ಒಂದು 60ನೇ ಸಂಭ್ರಮ. ನನ್ನ ಒಂದು ಅಚ್ಚುಮೆಚ್ಚಿನ ಗುರುಗಳು ಮಾತ್ರವಲ್ಲ, ನನ್ನನ್ನು ಬಹಳ ಪ್ರೀತಿಯಿಂದ ಕಂಡವರು ನನ್ನ ಗುರುಗಳು. ಅವರ ವೇಷವನ್ನು ನಾನು ಬಾಲ್ಯದಿಂದಲೇ ಕಟೀಲು 1ನೇ ಮೇಳದಿಂದ ನೋಡಿ ಆಕರ್ಷಿತನಾಗಿ, ಆಮೇಲೆ ಒಂದು ಅವರ ಹಾಗೆ ಆಗಬೇಕು ಅಂತ ಮನಸ್ಸುಳ್ಳವನಾಗಿ ಇಷ್ಟು ಪ್ರಯತ್ನ ಮಾಡಿದ್ದೇನೆ. ಅವರ ಪೂರ್ಣ ಬೆಂಬಲ ಇದೆ ಎನ್ನುವ ಹಾಗೆ ನಾನು ನಂಬಿದ್ದೇನೆ. ಒಂದು ತೆಂಕುತಿಟ್ಟಿನಲ್ಲಿ ಕಿರೀಟ ವೇಷದಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥ ಅರ್ಹತೆಯನ್ನು ಹೊಂದಿದವರು ನಮ್ಮ ಗುರುಗಳು. ಯಕ್ಷಗಾನದ ಎಲ್ಲ ಅಂಗಾಂಗಗಳನ್ನು ಅರಿತವರು ಮಾತ್ರವಲ್ಲ, ತಾಳ ಲಯ ಭಾಗವತಿಕೆ ಮಾತ್ರವಲ್ಲ, ರಾಮಾಯಣ ಮಹಾಭಾರತ ಅನ್ನುವಂತಹ ಎಲ್ಲ ಪ್ರಸಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಸೂಕ್ಷ್ಮವಾಗಿ ಅರಿತವರು. ರಲ್ಲಿ ನಾನು ಪ್ರಥಮ ಗೆಜ್ಜೆ ಕಟ್ಟಿದ ವರ್ಷ. ನನಗೆ ತುಂಬ ಉಪಯೋಗ ಆದದ್ದು, ಅನುಕೂಲ ಅವಕಾಶ ಆದದ್ದು ಬಣ್ಣದ ಮಹಾಲಿಂಗಜ್ಜ ಜೊತೆಗಿದ್ದರು. ಮಹಿಷಾಸುರ ಮತ್ತು ಅತ್ಯಂತ ಬೇರೆ ಬೇರೆ ಪಾತ್ರಗಳು, ಅವರ ಕುಂಭಕರ್ಣ, ಅವರ ವೀರಭದ್ರ, ಬರವಣಿಗೆ ಮತ್ತು ಅವರ ರೇಖೆಗಳು ಅಷ್ಟು ಪ್ರಖರ ರೇಖೆ. ಅದು ಅದರಲ್ಲಿ ಜೀವ ರೇಖೆ ಅಂತ ಹೇಳೋದು ನಮ್ಮ ಕಪ್ಪಿನದ್ದು, ಕಾಡಿಗೆಯದ್ದು, ಅದನ್ನು ಪ್ರಖರವಾಗಿ ಬರಿತಿದ್ರು ಅವರು. ಅದು ಬರೆದು ಅದಕ್ಕೆ ಬೆರೆಸಿಕೊಡುವ ಬಣ್ಣಗಳಿಂದಲೂ ಆಗಿ ಅದು ರಂಗದಲ್ಲಿ ಮಿಂಚುವಂಥದ್ದು ಅಂತ. ಆ ರೇಖೆಯ ಸ್ಥಾನ ಜಾಗ ಮುಖದಲ್ಲಿ, ಇವನಿಗೆ ಮುಖ ಉಂಟು ಇಲ್ಲಿವರೆಗೆ ಗೀಟ ಹಾಕುವುದಲ್ಲ, ಅದಕ್ಕೆ ಅವರು ಮಹಾಲಿಂಗಜ್ಜನ ಬರವಣಿಗೆ ನೋಡಿದ್ರೆ ಗೊತ್ತಾಗ್ತದೆ ಯಾವ ಯಾವ ಸ್ಥಾನದಲ್ಲಿ ಯಾವ ರೇಖೆ ನಿಲ್ಲಬೇಕು ಅಂತ, ಅದರಲ್ಲಿ ಕಾಣುವಂಥದ್ದು ಬಣ್ಣ. ಇದೆಲ್ಲ ನೋಡ್ತಾ ಇದ್ದೆ. ಅಂದರೆ ನಾನು ಮೇಳಕ್ಕೆ ಸೇರುವಾಗಲ್ಲ, ಅದಕ್ಕಿಂತ ಮೊದಲೇ ಎಡನೀರು ಮಠದಲ್ಲಿ ಎಷ್ಟೋ ವೇಷ ನೋಡಿದ್ದೇನೆ. ಅವರು ಬರೆಯುವ ಕುಂಭಕರ್ಣ ಇವತ್ತು ಯಾರು ಬರೆಯುವುದಿಲ್ಲ, ಅದು ಬೇರೆ ಹತ್ತಿಯಲ್ಲಿ ಕಟ್ಟುವಂಥದ್ದು ಅವ್ರ ಮುಖ, ಅದೊಂದು ಕುಂಭಕರ್ಣ ಬೇರೆ. ರಾವಣ ಕುಂಭಕರ್ಣ ಅದರ ಗಡ್ಡ ಬರೆಯುವುದು ಒಂದೇ ರೀತಿ. ಅವರು ನಾನೊಂದು ಬರೆದಿದ್ದೇನೆ ಇಲ್ಲಿ, ಒಂದು ಕಾಮಠಕ್ಕೆ ಒಂದು ಕುಂಭಕರ್ಣ ಅನ್ನೋದು ಇರಬೇಕು ಪಟ, ಅದ್ಭುತ ಕುಂಭಕರ್ಣ ಮಹಾಲಿಂಗಜ್ಜಂದು. ಅವರ ಶಿಷ್ಯರೇ ನಾನು ಬರೆದದ್ದು ನೋಡಲಿಲ್ಲ ಹಾಗೆ ಕುಂಭಕರ್ಣ ಮಹಾಲಿಂಗಜ್ಜಂದು. ಆ ಮಹಾಲಿಂಗಜ್ಜನ ಜೊತೆಗೆ ಇರುವಾಗ ನಾನು ಕೆಳಗಿನ ಪೆಟ್ಟಿಗೆಯಲ್ಲಿರುವುದು, ಅಂದರೆ ನಾವು ಸೂರಿಗೆ ಮೇಳಕ್ಕೆ ಸೇರಿದ ಕಾಲ ಅಲ್ವ, ಇವರು ಮೇಲಿನ ಪೆಟ್ಟಿಗೆಯಲ್ಲಿರುವುದು. ಆವಾಗ ಬಣ್ಣ ಎಲ್ಲ ನಾವು ಮುಟ್ಲಿಕ್ಕಿಲ್ಲ, ಮೇಲೆ ಕಲಸಿ, ಈಗ ಎಲ್ಲ ಕೊಂಡೋಗ್ತಾರೆ, ಮೊದಲೇ ಬಂದು ಕಲಸಿ 3-4 ಪ್ರತಿ ಬಣ್ಣ ಇಡ್ತಾರೆ ಅಲ್ಲಿ, ಬಿಳಿ, ಆಮೇಲೆ ಅರಶಿನ, ಕೆಂಪು, ಪಚ್ಚೆ ಅಂತ. ಆ ಬಣ್ಣ ಮೇಲಿರುವಂಥ ದೊಡ್ಡ ವೇಷಧಾರಿಗಳು ಬೇಕಾದಷ್ಟು ಬರೆದ ಮೇಲೆ ಅವರು ಕೊಟ್ಟರೆ ಉಳಿದವರಿಗೆ ಕೆಳಗೆ ಬಣ್ಣ, ಇಲ್ಲದಿದ್ದರೆ ಬಣ್ಣ ನಾವೇ ಕಲಸಿಕೊಳ್ಬೇಕು ಅಲ್ಲಿ ಕೆಳಗೆ. ಆದರೂ ಬೈದಿದ್ರು ಚೌಕಿಯರು, ಎಂಥದಕ್ಕೆ ಬಣ್ಣ ಅಂತ. ಆದರೆ ಮಹಾಲಿಂಗಜ್ಜನಿಗೆ ಏನೋ ಪ್ರೀತಿ ಗೊತ್ತಿಲ್ಲ. ಅವರು ಬಾಲ್ಯದಲ್ಲಿರುವಾಗ ಎಡನೀರು ಮಠಕ್ಕೆ ಬಂದವರು ನಮ್ಮ ಅಜ್ಜಿ ಮನೆಗೆ ಬರ್ತಿದ್ರು. ನನ್ನನ್ನು ಆ ಕಾಲದಿಂದಲೇ ನೋಡಿ ಪ್ರೀತಿ ಅವರಿಗೆ. ಅವರು ನನ್ನನ್ನು ಪ್ರೀತಿಯಲ್ಲಿ ಕುಂಜಣ್ಣ ಅಂತ ಕರೀತಿದ್ದದು, ಕುಂಜಣ್ಣ ಬೇರಿದ್ದ. ಅವರು ಬಣ್ಣ ಬರೆದ ಮೇಲೆ ನನಗೆ ಧೂಮ್ರಾಕ್ಷರ ಪಾತ್ರ ಇತ್ತು ದೇವಮಾತ್ ಮೇಲೆ. ಅವರು ಕರೀಲಿ ಕುಂಜಣ್ಣ ಹಿಂಗೊಟ್ಟು ಬೇರಿ ಅಂತ ಹೇಳೋದು, ನಾನು ಅದಕ್ಕೆ ಬಣ್ಣ ಕೊಡೋದು. ಬಣ್ಣ ಕೊಟ್ಟು
ಆಮೇಲೆ ಅವರು ಹೇಳೋದು ರೇಖೆ ಬರೆಯುವಾಗ ರೇಖೆಗಳು ಹೀಗೆ ಮೇಲೆ ಹೋಗಬಾರ್ದು, ಹೀಗೆ ತುಂಬ ಆಗ್ತದೆ ಕುತ್ತ ಅಂದರೆ ಹೀಗೆ, ಅದು ವಿಕಾರ ಅಂತ ಬಣ್ಣ. ಬರವಣಿಗೆ ಗೀಟು ಹೀಗೆ ನೇರ, ಸ್ವಲ್ಪ ನೇರವಾಗಿರಬೇಕು, ಸ್ವಲ್ಪ ಮೇಲೆ ಹೋಗ್ಬೋದು, ಹೀಗೆ ನೇರ ಇರಬೇಕು ರೇಖೆಗಳು, ಕಿರೀಟ ವೇಷದ್ದು ಅಂತ ಹೇಳಿದವರು. ಸತ್ಯ ಹೌದಲ್ಲ ಅದು ನೋಡಿದರೆ, ಅದರಲ್ಲಿ ಮುಖ ಅಗಲ ಕಾಣುವಂಥದ್ದು ಅಂತ. ಹೀಗೆ ರೇಖೆ ಇದು ಹೀಗೆ ಕುತ್ತ ಹೋದರೆ ಮುಖ ಸಹ ಅದರ ಇದು ಬದಲಾವಣೆ ಆಗ್ತದೆ. ಅದು ಎಲ್ಲ ಮಾತ್ರಕ್ಕಲ್ಲ, ಈಗ ನಿಮ್ಮ ಬೇರೆ ಯಾವುದು ಮತ್ಸ್ಯ ಮತ್ತು ಬ್ರಾಹ್ಮರ್ ಇದೆಲ್ಲ ವೇಷಗಳಿಗೆ ಈಗ ಹೋಗ್ಬೋದು. ಆದರೆ ಕಿರೀಟ ವೇಷಗಳುಂಟಲ್ಲ, ಕಾರ್ತಬೀಜ, ರಕ್ತಬೀಜ ಇತ್ಯಾದಿ ಸಾಮಾನ್ಯ, ನಾನು ತುಂಬ ಈಗ ಕುತ್ತ ಹೋಗೋ ಕ್ರಮ ಇಲ್ಲ, ಈಗ ನೇರ ಬರೆಯುವುದು. ಹಾಗಾಗಿ ಆ ರೇಖೆ ಮೊದಲೇ ನಮ್ಮ ಮುಖ ಇರುವುದು ಅಷ್ಟಕ್ಕೆ, ಸಣ್ಣ ಮುಖ ಅಲ್ವಾ. ಈ ಸಣ್ಣ ಮುಖವನ್ನು ದೊಡ್ಡದು ಮಾಡಿ ತೋರಿಸಲಿಕ್ಕೆ ನಾನೊಂದು ಪ್ರಯತ್ನ ಪಟ್ಟದ್ದು ಅಂತ ಹೇಳ್ಬೋದು. ಆಮೇಲೆ ಮಾಲಿಂಗಜ್ಜನಿಗೆ ಈ ಕ್ರ್ಯಾಪರ್ ಈಗಿನ ಲೇಟೆಸ್ಟ್ ನಾಟಕೀಯ ಮೀಸೆಗಳು ಖಂಡಿತ ಇಡ್ತಿರಲಿಲ್ಲ, ಬಿಲ್ಕುಲ್ ಬೈತಿದ್ರು ಅವರು, ಅಲ್ವೇ ಅಲ್ಲ ಅಂತ ಹೇಳ್ತಿದ್ರು. ಕಾರಣ ಉಂಟು ಅದಕ್ಕೆ. ಯಕ್ಷಗಾನದ ಬರವಣಿಗೆ ಹೀಗೆ ರೇಖೆ ಬಂದ ಮೇಲೆ ಇದಕ್ಕೆ ಸರಿಯಾಗಿರುವಂಥ ಉಲ್ಲನ್ ಮೀಸೆ, ಈ ಜಾಗ ತುಂಬುವಂಥದ್ದು, ಅದಕ್ಕಿರುವ ಸೊಬಗು. ಈಗ ಹೇಳೋಲ್ಲ ಕೊಕ್ಕ ಮೀಸೆ ಕಟ್ಟ್ಯಾರ ಜಾವು ಕಟ್ಟೆ, ಅದು ನಮ್ಮ ಚೌಕಿಲಿ ನಮ್ಮವರೇ ಪಾರಿಹಾಸ್ಯ ಮಾಡ್ತಾರೆ. ಕೆಲವರನ್ನ ಹೇಳುವಾಗ ಅವ್ರಿಗೆ ಉತ್ತರ ಕೊಟ್ಟು ಸಾಕಾಗಿದೆ. ಆದರೆ ಈ ಕೇಳುವವರಿಗಿಂತ ಹೆಚ್ಚಿಗೆ ಉಲ್ಲನ್ ಮೀಸೆಯನ್ನು ಮೆಚ್ಚುವ ಒಂದು ದೊಡ್ಡ ಬಳಗ ಉಂಟು. ನನಗೆ ಸಂತೋಷ ಅದು. ನಾನು ಒಂದು ದಿವಸ ಕಟ್ಟದಿದ್ದರೆ ಫೋನ್ ಬರ್ತದೆ, ಅದೆಂತ ಒಳ್ಳಣ್ಣ ನೀನು ಅದು ಕಟ್ಟಿದ್ದಿಲ್ಲ, ಮೀಸೆ ಲಾಯಕ್ ಆಗುತ್ತಿಲ್ಲ, ಚೆಂದ ಕಾಣೋದಿಲ್ಲ ಹಾಗೆಂತ ಹೇಳೋರು ಯಾರು ಅಂದರೆ ಒಳ್ಳೆ ಯಕ್ಷಗಾನ ವಿದ್ವಾಂಸರೇ, ಗೊತ್ತಿಲ್ಲದವ್ರು ಹೇಳೋದಲ್ಲ. ಹಾಗೆ ನಾನು ಅದನ್ನು ಸಂತೋಷದಲ್ಲಿ ಒಪ್ಪಿಕೊಂಡು ಮಾಡೋದು. ಈಗ ಮೊನ್ನೆ ತೀರ್ಕೊಂಡ್ರು ಪಾತಾಳ ವೆಂಕಟರಮಣ ಭಟ್ರು, ಎಷ್ಟು ಮೆಚ್ಚುತ್ತಿದ್ರು ಅಂದರೆ ಅವ್ರು ಒಳ್ಳೆ ಶ್ರೀವೇಷಧಾರಿಗಳಲ್ಲ. ಒಂದು ದಿವಸ ನಾನು ಕೊಕ್ಕೆ ಮೀಸೆ ಕಟ್ಟಿದ್ದಕ್ಕೆ ಮಾತಾಡೋದಿಲ್ಲ ನಾನು ಅಂತ ಹೇಳಿದರು ಬಂದು ಕೋಪದಲ್ಲಿ. ನೀನು ಆ ಮೀಸೆ ಕಟ್ಟುದಾ, ನಿನ್ನ ಹತ್ರ ನನಗೆ ಪ್ರೀತಿ, ನಿನ್ನ ಇದೆಯಲ್ಲ ಪ್ರಾತಿನಿಧಿಕ ವೇಷಧಾರಿ, ನಿನ್ನ ಗಲ್ಲ ಮೀಸೆ ಅಷ್ಟು ಚೆಂದ ಕಾಣ್ತಿಲ್ಲ ಒಬ್ಬ ಅಂತ ಹೇಳಿ ನನಗೆ ಬೈದು ಹೋಗಿದ್ದಾರೆ. ವಿದ್ವಾಂಸರು ಹೇಳೋದೇ ನಮಗೆ ಖುಷಿ. ಈಗ ಸಾಮಾನ್ಯ ಬಿಡಿ ಇವರೆಲ್ಲ ಎಷ್ಟು ಹೇಳಿದ್ರಿ ಅಂತ ಬಿಟ್ಟರೆ ಅಂತದ್ದು. ಹಾಗಾಗಿ ಆ ರೀತಿಯಲ್ಲಿ ಬರವಣಿಗೆ ಬರೋದು. ಮತ್ತು ಗಡ್ಡ, ಈ ಎಲ್ಲ ಬರವಣಿಗೆ ನಾನು ಅದನ್ನೊಂದು ನನ್ನಷ್ಟಕ್ಕೆ ಒಂದು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕ್ಯಾಲ್ಕುಲೇಷನ್, ಒಂದು ತೀರ್ಮಾನ ಮಾಡಿ ಈ ಮುಖಭಾವಕ್ಕೆ ಈ ಗಡ್ಡಕ್ಕೂ ಇದಕ್ಕೆ ಸಂಬಂಧ ಇಲ್ಲದಿದ್ದರೆ ಹೋಯ್ತು. ಇದಕ್ಕೂ ಸಂಬಂಧ ಬೇಕು ಪ್ರತಿ ರೇಖೆಗಳಿಗೆ. ಮತ್ತು ಇಲ್ಲಿ ಅರಿಶಿನ ಕೊಟ್ಟು ಇಲ್ಲಿ ಅರಿಶಿನ ಕೊಡದಿದ್ದರೆ ಅದು ಹೋಯ್ತು. ಇಲ್ಲಿ ಯಾವ ರೇಖೆಗಳೆಲ್ಲ ಬಂದಿದೆ ಅದೆಲ್ಲ ಇಲ್ಲಿಂದ ಕೆಳಗೆ ಪೂರ್ಣ ಪ್ರಮಾಣದಲ್ಲಿ ಮುಖದಲ್ಲಿ ಮೂಡಿ ಬರಬೇಕು. ಹಾಗೆ ಬರಿತಾ ನಾನು ನನ್ನಷ್ಟಕ್ಕೆ ಒಂದು ಮಾಡ್ತಾ ಆರ್ಟಿಂದಾಯಿತು. ಕರ್ನಾಟಕ ಬ್ಯಾಂಕ್ಗೆ ನಾನು ನಿಜವಾಗಿ ಒಂದು ಧನ್ಯವಾದ ಹೇಳಬೇಕು ಅವರಿಗೆ. ನನಗೆ ತುಂಬ ಪ್ರಚಾರ ಕೊಟ್ಟ ಬ್ಯಾಂಕ್ ಅದು ಕರ್ನಾಟಕ ಬ್ಯಾಂಕು. ಮಾಡಿಕೊಟ್ಟವರು ನನ್ನ ಆತ್ಮೀಯರೇ ಇರ್ಬೋದು. ಅವರ ATM ಕಾರ್ಡಿನಲ್ಲಿ ನನ್ನೊಂದು ಹಿರಣ್ಯಾಕ್ಷನ ಫೋಟೋ ಚಿತ್ರ ಬಂದಿದೆ. ಅದರಲ್ಲಿ ವಿಶೇಷ ಅಂದರೆ ಹಿರಣ್ಯಾಕ್ಷನಿಗೆ ಮಾತ್ರ ನಾನು ಉಪಯೋಗ ಮಾಡುವ ಒಂದು ಬಣ್ಣ ಸುನೇರಿ ಅಂದರೆ ಗೋಲ್ಡ್ ಕಲರ್. ಅದು ನಿಜವಾಗಿ ಪೇಂಟೇ, ಅದರಲ್ಲಿ ಕಷ್ಟ ಆಗ್ತದೆ ನನಗೆ. ಆ ಪೇಂಟು ಬಳಸುವುದರಿಂದಲಾಗಿ ನಾನೊಂದು ಚರ್ಮದ ಕಾಯಿಲೆಗೆ ತುತ್ತಾಗಿದ್ದೇನೆ. ಅದು ಬಹಳ ಉಪದ್ರ ಕೊಡ್ತಾ ಉಂಟು ನನಗೆ. ಅದು ಈಗಲೂ ಉಂಟು. 10-12 ವರ್ಷಗಳಿಂದ ನನ್ನನ್ನು ಬಿಡಲಿಲ್ಲ. ನನ್ನ ನಂಟು ಭದ್ರವಾಗಿ ಇಟ್ಟುಕೊಂಡಿದೆ ಆ ಕಾಯಿಲೆ. ನಾನು ಅದಕ್ಕೆ ಔಷಧಿ ಕೊಡ್ತಾ ಇದ್ದೇನೆ, ಕಡಿಮೆ ಆದರೂ ಅದು ಬಿಟ್ಟು ಹೋಗೋದಿಲ್ಲ. ಹಾಗೆ ಈಗಲೂ ಉಂಟು, ಈಗಲೂ ಅನುಭವಿಸ್ತಾ ಇದ್ದೇನೆ. ಅಂದರೆ ನನಗೆ ಅರಶಿನ ಎಂಬ ಬಣ್ಣವೇ ನನಗೆ ವಿರೋಧ ನನ್ನ ಟೆಸ್ಟಿನಲ್ಲಿ ಬಂದಂತು. ಹಾಗೆಂತಲ್ಲಿ ಬರವಣಿಗೆ, ಯಕ್ಷಗಾನದ ಬರವಣಿಗೆಗೆ ಅರಶಿನ ಎಂಬ ಬಣ್ಣ ಇಲ್ಲದಿದ್ದರೆ ಏನು ಸೊಬಗಿಲ್ಲ. ಅರಶಿನ ಎಂಬುದು ಅರಳುವಂಥದ್ದು. ಹಾಗಾಗಿ ಅರಶಿನ ಬಣ್ಣ ನಾನು ಈ ಕಾಯಿಲೆ ಇರಲಿ ಅದರಷ್ಟಕ್ಕೆ, ವೇಷವನ್ನು ಯಾಕೆ ಹಾಳು ಮಾಡಬೇಕು ಅಂತ ಅದನ್ನು ಬಳಸಿ ಹಿರಣ್ಯಾಕ್ಷನ ಬಣ್ಣ ಬೇರೆ ಒಂದು ನಾನು ಕ್ರಿಯೇಟ್ ಮಾಡಿದ ಬಣ್ಣಗಳು, ನಾನೇ ತಯಾರು ಮಾಡಿದ ಬಣ್ಣಗಳು ಕೆಲವು ಉಂಟು. ನನಗೆ ಅದೀಗೆಲ್ಲ ನೆನಪು ಬರೋದಿಲ್ಲ. ಮಕರಾಕ್ಷನಿಗೆ ನನ್ನದು ಐಡಿಯಾ. ಅದರಲ್ಲಿ ನನ್ನ ಆತ್ಮೀಯರ ಶಂಭಯ ಭಟ್ರು ಮೊನ್ನೆ ಹೇಳಿದರು, ನಾನು ಹೊಸನಗರ ಮೇಳದಲ್ಲಿರುವಾಗ ಒಂದು ತಮಾಸುರ ಮಾಡ್ತಿದ್ದೆ. ನನಗೆ ಅತ್ಯಂತ ಅದು ಅವರು ಹೇಳಿದರು, ಆ ಬಣ್ಣ ಒಳ್ಳಣ್ಣನೊಂದು ಸಿಲೆಕ್ಷನ್ ಇದ್ದಾನೆ ಅಂತ ಅವರು ಹೊಗಳಿದರು. ಅದು ನಾನು ಒಂದು ಚಕ್ರದಾಗೆ ಬರೆದು ಮತ್ತು ಕಣ್ಣಿದು ಬರೆದು ಫುಲ್ಲು ಮುಖಕ್ಕೆ ಕಪ್ಪು ಬರೀತಿದ್ದೆ. ತಮಾಸುರನ ಕಲ್ಪನೆಯಲ್ಲಿ ಬರೆದಿದ್ದೆ ನಾನು. ಮುಖ ಎಲ್ಲ ಕಪ್ಪು ಮತ್ತು ಒಂದು ಕಣ್ಣು ಮಾತ್ರ ಕಾಣುವ ಹಾಗೆ ಬರೆದು ಮಾಡ್ತಿದ್ದೆ. ಅದೊಂದು ಹಸಿ ಬಣ್ಣವೇ. ಹಾಗೆ ಆ ಬಣ್ಣ ಸಹ ತುಂಬ ಪ್ರಸಿದ್ಧ ಆಯಿತು. ಹಾಗೆ ಹೀಗೆಲ್ಲ ಬರಿತಾ ಇದ್ದದನ್ನು ಉಳಿದವರು ಅನುಸರಿಸಲಿಕ್ಕೆ ತೋಡಿದರು. ಒಳ್ಳಣ್ಣನ ರೇಖೆ
ನನಗೆ ಎಷ್ಟು ಮಂದಿ ಬಂಧುಗಳು ಯಕ್ಷಗಾನದಿಂದಲಾಗಿ, ಹಾಗೆ ಅವರೆಲ್ಲ ಹೊಳ್ಳಮಾಮನ ಬಣ್ಣ ಅಂತ. ಈಗ ಮೊನ್ನೆ ಇವರ ಒಬ್ಬರು ಆತ್ಮೀಯ ಅನಿರುದ್ಧನು ಹೇಳಿದ್ದಾನೆ, ಹೊಳ್ಳಮಾಮ ನಿಮ್ಮ ಸ್ಟೈಲ್ ಮಾಡಿದೆ ಕಾಣಿ ಅಂತ ನನಗೆ ಕಳಿಸಿದ್ದಾನೆ ಮೊಬೈಲ್ಗೆ. ಆದರೆ ನನಗೆ ಸಂತೋಷ ಆದ್ವಿ. ಯಕ್ಷ ಕಿರೀಟಿ ಬಿರುದಿನ ಹಿಂದನ ಕಥೆಯ ಸೋಜಿಗ, ಆ ಬಿರುದು ಪಡೆಯಲು ದೊರೆತ ಯೋಗ್ಯತೆ ಅಮಲ ಪ್ರೀತಿಯ ದ್ಯೋತಕ. ಯಕ್ಷ ಕಿರೀಟಿ ಅಂತ ಒಂದು ಬಿರುದು ಬಂತು ನನಗೆ. ಇವತ್ತು ಆ ಹೆಸರಿನಿಂದಲೇ ಗುರುತಿಸಲ್ಪಟ್ಟಿದ್ದೇನೆ, ಯಕ್ಷ ಕಿರೀಟಿ ತುಂಬ ನನಗೆ ಅಭಿಮಾನಾಸ್ಪದವಾದ ವಿಷಯ ಅದು. ಯಾಕಂದರೆ ಕಿರೀಟ ಕಟ್ಟಿ ಯಕ್ಷಗಾನ ರಂಗದಲ್ಲಿ ಎಷ್ಟೋ ಮಂದಿಗಳು ಮೆರೆದರು, ಹೆಸರು ಮಾಡಿದರು. ಆದರೆ ಸುಬ್ರಾಯಣ್ಣನಿಗೆ ಅದು ಅನ್ವರ್ಥವಾಗಿ ಬರಬೇಕು ಅಂತಾದರೆ ಕಾರಣ, ನಾನು ನಿಡ್ಲೆ ಗೋವಿಂದ ಭಟ್ರ ತಂಡದಲ್ಲಿ ಬಹಳ ಸಲ ಹೈದರಾಬಾದ್, ಸಿಕಂದ್ರಾಬಾದ್, ವಿಶಾಖಪಟ್ಟಣಂ ಇಲ್ಲೆಲ್ಲ ಪಾತ್ರ ಮಾಡಲಿಕ್ಕೆ ಹೋಗ್ತಿದ್ದವ. ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಊರಿನವರೇ ಆದ ಮಾರಣಕಟ್ಟೆಯ ಅರ್ಚಕರ ಮನೆಯವರು ಶ್ರೀಯುತ ಕೃಷ್ಣಮೂರ್ತಿ ಮಂಜರು ಅವರು ಒಂದು ಕಾಲದಲ್ಲಿ ಊರು ಬಿಟ್ಟು ಹೋದರು. ಹೈದರಾಬಾದಿಗೆ ಹೋಗಿ ಹೋಟ್ಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಇವತ್ತು 10-15 ಹೋಟೆಲ್ಗಳಿಗೆ ಯಜಮಾನರು. ಎಲ್ಲಕ್ಕಿಂತ ಮಿಗಿಲಾಗಿ ದೊಡ್ಡ ದಾನಿಗಳು, ಕಲಾಪೋಷಕರು. ನಿಮಗೆಲ್ಲ ಗೊತ್ತುಂಟು, ಎಷ್ಟೋ ಮಂದಿಗಳಿಗೆ ಮಾನ್ಯ ಕ್ಷೇತ್ರಗಳು ಅದು ಇದೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟ ಪುಣ್ಯಾತ್ಮ. ಅಲ್ಲಿಗೆ ನಾವು ಕಲಾವಿದರು ಹೋದರೆ ನಮಗೆ ಸಂಭ್ರಮವೇ. ನಾವು 10 ದಿವಸ ನವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಹೈದರಾಬಾದ್ನಲ್ಲಿ ಇರ್ತಿದ್ದೆವು. ಅವರೇ ಫೋನ್ ಮಾಡಿ ಹೇಳ್ತಿದ್ರು ಗೋವಿಂದ ಭಟ್ರಿಗೆ, ನಾಳೆ ನನ್ನ ಸುಪ್ರಭಾತ ಹೋಟ್ಲಿಗೆ ಹೋಗಿ, ನಾಡಿದ್ದು ಸ್ವಾತಿಗೆ ಹೋಗಿ, ಮತ್ತೊಂದು ರಾಘವೇಂದ್ರ ಟಿಫಿನ್ಸಿಗೆ ಹೋಗಿ, ನಮಗೆ ನಿತ್ಯ ಒಳ್ಳೆ ಡಿಲಕ್ಸ್ ಹೋಟ್ಲಲ್ಲೇ ತಿಂಡಿ ಚಾಯ್ ಆಗ್ತಿದೆ. ಅಂದರೆ ಅವರ ಕೊಡುಗೆ, ಅವರ ಮೂಲಕ ಕಾರ್ಯಕ್ರಮಗಳಾಗ್ತಿತ್ತು. ಅವರೇ ಫುಲ್ಲು ವೀಳ್ಯ ಕೊಟ್ಟು ಒಂದು ಆಟ ಮಾಡ್ತಿದ್ರು. ಉಳಿದ ಕಡೆಯಲ್ಲೆಲ್ಲ ಅವರು ಸ್ವಲ್ಪ ಸಹಾಯ ಮಾಡ್ತಿದ್ದದು. ಅವರಿಂದಾಗಿ 10 ಆಟಗಳು ಹೈದರಾಬಾದ್ನಲ್ಲಿ ಆಗ್ತಿತ್ತು. ಅವರಿಂದಾಗಿ ಅವರು ಶಂಕರ ಮಠ, ನಲ್ಲಕುಂಟ ಶೃಂಗೇರಿಗೆ ಬ್ರ್ಯಾಂಚ್ ಮಠ ಶಂಕರ ಮಠದಲ್ಲಿ ನವರಾತ್ರಿ ಸಮಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಒಬ್ಬ ಕಲಾವಿದನನ್ನು ಆರಿಸಿ ಅವನಿಗೆ ಒಂದು ಸನ್ಮಾನ. ಅದು ಬರೇ ಒಟ್ಟು ಸನ್ಮಾನ ಅಲ್ಲ, ಒಂದು ಬಂಗಾರದ ಉಂಗುರ ಹಾಕಿ ಸನ್ಮಾನ ಮಾಡ್ತಿದ್ರು ಅವರು. ನನಗೆ ಉಂಗುರ ಕೊಟ್ಟಿದ್ದಾರೆ, ಅದಲ್ಲ, ಅದಕ್ಕಿಂತ ಮಿಗಿಲಾಗಿ ಕೊಟ್ಟ ಬಿರುದು ಯಕ್ಷ ಕಿರೀಟಿ ಅಂತ ಬಿರುದು ಕೊಟ್ಟದ್ದು ಅವರು ನನಗೆ. ಆ ಯಕ್ಷ ಕಿರೀಟಿ ಎಂಬ ಬಿರುದು ನಾನು ಮೊನ್ನೆ ಕೂಡ ಫೋನ್ ಮಾಡಿ ಹೇಳುವಾಗ ಅವ್ರು ನೆಗಾಡ್ತಾರೆ. ಆಯಿತು ಮಾರ್ರೆ, ನಿಮಗೆ ಹೆಸರು ಬಂದರೆ ನನಗೆ ಸಂತೋಷ ಅಲ್ವಾ ಅಂತ ಹೇಳ್ತಾರೆ. ಹಾಗೆ ಆ ಕೃಷ್ಣಮೂರ್ತಿ ಮಂಜರಿಂದಲಾಗಿ ನಾನು ಯಕ್ಷಗಾನ ಕಲಾವಿದನ ಕಿರೀಟ ವೇಷಧಾರಿ ಯಕ್ಷ ಕಿರೀಟಿ ಆದ ಅಲ್ಲಿಂದ ಮತ್ತೆ. ಹಾಗೆ ನನ್ನ ಯಕ್ಷ ಕಿರೀಟಿಯ ಕಥೆ ಹಾಗೆ ಅಲ್ಲಿಂದ ಇಲ್ಲಿವರೆಗೆ ಯಾನ ಮುಂದುವರಿಗೆ ಸಾಮಾನ್ಯ ಒಂದು 10-20 ವರ್ಷಗಳಿಗಿಂತ ಮೊದಲನ ಕಥೆ ಇದು ನಂದು. 10-15 ವರ್ಷಗಳಿಗೆ ಮೊದಲ ಕಥೆ. ಬಾಳ ಯಾನಕ್ಕೆ ಜೊತೆಯಾದ ಶಾರದೆಯ ಒಲವಿನ ರಾಗಸುದೆ, ಮಕ್ಕಳೊಂದಿಗೆ ಮಕ್ಕಳಾಗುವ ಹೊಳ್ಳರ ಕುಟುಂಬದ ಸೌಹಾರ್ದ ಮಿಲನ, ಇದೀಗ ಅದರ ಭಾವಾನುಸಂಧಾನ. ಸಹೋದರರ ಜೊತೆಗೆ, ನನ್ನ ಅಪ್ಪ ಅಮ್ಮ, ತನ್ನ ಮಾತಾಪಿತರ ಜೊತೆಗೆ ಜೀವನ ಸಾಗಿಸ್ತಾ ಇದ್ದೆ. ವೈಶಾಖದಲ್ಲಿ ತಿರುಗಾಟ ಮತ್ತು ಮಳೆಗಾಲದಲ್ಲಿ ತಂದೆಯವರ ಹೋಟ್ಲು, ಅಡಿಗೆ ಇತ್ತೆಲ್ಲ ಸೇರಿಸಿಕೊಂಡು ಹಾಗೆ. ಅಂದರೆ ಮಳೆಗಾಲದಲ್ಲೆಲ್ಲ ಅಷ್ಟು ಕಾರ್ಯಕ್ರಮ ಇರುವ ಕಾಲ ಅಲ್ಲ ಅದು. ಒಂದು ಮನೆಯವನಾಗಿ ಜೀವನ ಮಾಡ್ತಿದ್ದಂಥ ಸಂದರ್ಭ. ನನ್ನ 2 ಜನ ಸಹೋದರಿಯರು, ನನ್ನ ಅಕ್ಕಂದಿರು, ಯಕ್ಷಗಾನದ ತೆಂಗುತಿಟ್ಟಿನ ಪ್ರಸಿದ್ಧ ವೇಷಧಾರಿ ರಾಧಾಕೃಷ್ಣ ನಾವಡ್ರು ಅವರ ಹೆಂಡತಿ ನನ್ನ ದೊಡ್ಡಕ್ಕ. ಅವಳು ಕಾಸರಗೋಡಿನಲ್ಲಿ ಇತ್ತೀಚೆಗೆ DC ಆಗಿ, ಅಂದರೆ ಡೆಪ್ಯೂಟಿವ್ ಕಮಿಷನರ್ ಆಗಿ ರಿಟೈರ್ಡ್ ಆದವಳು. ನಮ್ಮಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಇದ್ದವಳು ಅವಳೊಬ್ಬಳೇ. ಅತ್ತೆಯವರೆಲ್ಲ ಎಷ್ಟು ಪ್ರಸಿದ್ಧರೇ ಸಮಾಜ ಸೇವೆಯಲ್ಲಿ, ಹೆಚ್ಚಿನವು ತನ್ನ ತಮ್ಮಂದಿರು. ತನ್ನ ಅಕ್ಕ ನಾನು ಕುಂದಾಪುರ ಕಡೆ ಕೊಟ್ಟು ಅವಳಿಗೆ ಕುಂದಾಪುರದಲ್ಲಿ ಚಂದ 2 ಮಕ್ಕಳ ಜೊತೆಗೆ ಜೀವನ ಮಾಡ್ತಾ ಇದ್ದಾಳೆ. ಕಾವೇರಿ ಅಂತ ಅವಳ ಹೆಸರು. 3ನೇವ ನಾನು, ಮನೆಗೆ ಹಿರಿ ಗಂಡು ಮಗ ನಾನೇ. ನನಗೆ ವರ್ಷ 33 ಆಗ್ತಾ ಬಂತು. ಮದುವೆಗೆ ಅಂತ ತಂದೆಯವರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಆದರೆ ಆ ಕಾಲದಲ್ಲಿ ದೊಡ್ಡ ತೊಡಕಾದ ಈಗಲೂ ಉಂಟು. ಈಗ ಅಂದರೆ ಯಕ್ಷಗಾನದವರಿಗೆಲ್ಲ ಎಲ್ಲರಿಗೂ ಉಂಟು, ಉಳಿದವರಿಗಾದ್ರೆ ಆಗ ಹೆಣ್ಣು ಸಿಗ್ತಿತ್ತು. ಈಗ ಅಂದರೆ ಯಾವಾಗ ಅಂದರೆ ಆಟದವ ಅಲ್ದವ ಹಂಗೆ ಕೊಡ್ತಿಲ್ಲ ಅಂತ ನಮ್ಮವರು. ಹತ್ತಿರದ ಸಂಬಂಧದ ಹುಡುಗಿಯರನ್ನು ಕೇಳಿ ಸಹ ಇಲ್ಲೇ ಹಿಂಗೆ ಕೊಡುವುದಿಲ್ಲ ಅಂತೇಳಿ. ಅದಕ್ಕೆ ನೇರ ಕಾರಣ ಹೇಳದಿದ್ದರೂ ಅರ್ಥ ಆಗ್ತದಲ್ಲ ನಮಗೆ. ಹತ್ತಿರ ಒಂದು ವೈರಾಗ್ಯವೇ ಬಂದಿತ್ತು ನನಗೆ ಆವಾಗ. ನನಗೊಬ್ಬ ಸ್ನೇಹಿತ ಈಗಲಿದ್ದಾನೆ, GK ನಾವಡ ಅಂತ ನನಗೆ ಬಂದು. ಅವ ನನ್ನ ರಘುರಾಮ ಹೊಳ್ಳರ ಅಳಿಯ, ಅವ ಅಕ್ಕನ ಮಗ. ಅವನ ಅಕ್ಕನನ್ನು ನನ್ನ ಚಿಕ್ಕಪ್ಪನಿಗೆ ಆದ್ದು, ಅಂದರೆ ನನ್ನ ಚಿಕ್ಕಮ್ಮನ ತಮ್ಮ ಆಗ್ತಾನೆ ಅವ. ಆ ಲೆಕ್ಕದಲ್ಲಿ ನನಗೆ ಮಾವ. ನಾನು ಹೇಳುವಾಗ ನೀನು ಬಾ ಮಾರ ಇಲ್ಲಿ ಬಾಯರಿಗೆ ಹೋಗುವ ಅಂತ. ಈ ಒಂದು ವೈರಾಗ್ಯ ಬಂತಲ್ಲ ಒಂದು ಎಂತಕ್ಕೆ 33 ಯಾಕೆ ನನಗೆ ಇಷ್ಟು ಸಮೃದ್ಧತೆ ಇದ್ದು ಕೂಡ ಒಂದು ಹೆಣ್ಣು ಕೊಡುವುದಿಲ್ಲ ಅಂದರೆ, ನಮ್ಮ ಹಿರಿಯರಿಗೆಲ್ಲ ಹೆಣ್ಣು ಕೊಡಲಿಕ್ಕೆ ಅವರ ಸಂಪತ್ತನ್ನೇ ನೋಡ್ತಿರ್ಲಿಲ್ಲ ಅವಾಗ.
ನನ್ನ ತಂದೆಯವರು ಬಡವರು ಅಂದರೆ ಬಡವರು, ಆದರೂ ಹೆಣ್ಣು ಕೊಟ್ಟರಲ್ಲ ಆ ಕಾಲಕ್ಕೆ. ಅದು ನೋವಾಯಿತು ಮನಸ್ಸಿಗೆ. ಆವಾಗ ಈಗ ನಾನು ಮದುವೆ ಆದ ಅವಳ ಮನೆಗೆ ಜಿ.ಕೆ. ನಾಡರು ಕರ್ಕೊಂಡೋದ್ದು ನನ್ನನ್ನು. ಸರಪಾಡಿಗೆ ಹೋಗುವ ದಾರಿಯಲ್ಲಿ ನಾವೂರ ಅಂತ ಹೇಳಲು ಚಿಕ್ಕ ಮನೆ ಮಾಡಿಕೊಂಡು ನನ್ನ ಶ್ರೀಮತಿಯ ತಂದೆಯವರು ಶ್ರೀನಿವಾಸ್ ಕಾರಂತರು ನೋಡಿ, ನನ್ನನ್ನು ನೋಡಿದ ಕ್ಷಣ ಯಾಕೆ ಏನು ಅಂತ ಗೊತ್ತಿಲ್ಲ ಮಾವನಿಗೆ. ಅದಕ್ಕಿಂತ ಮೊದಲು ಎಷ್ಟೋ ಸಂಬಂಧಗಳು ಬಂದಿದೆ ಮಾತಾಡಿ, ಅವರು ಒಪ್ಪಿಗೆ ಕೊಡಲಿಲ್ಲಂತೆ. ನಾನು ಹೋಗಿ ಮಾತಾಡಿ ಒಂದು 4 ಗಂಟೆಯನ್ನು ಕೂತು ಬಂದಿದ್ದೇನೆ. ಅವರು ಹೇಳ್ತಾರೆ ನಿಮಗೆ ಕೊಡ್ತದಂತ. ಅದು ಎಂಥ ದೈವ ಯೋಗ ಅಂತ, ನಿಜ ಋಣಾನುಬಂಧ ಅಂತ ಹೇಳೋದು ಅದನ್ನೇ ಅಂತ ಹೇಳಿದ್ರಲ್ಲ. ನಮ್ಮ ಒಳಗೆ ಆಗಬೇಕು, ನಮ್ಮ ಬಂಧುಗಳೊಳಗೆ ಆಗಬೇಕು. ಬೇರೆ ಈಗೆಲ್ಲ ಬೇರೆ ಬೇರೆ ಅನ್ಯ ಜಾತಿಯಿಂದೆಲ್ಲ ಮದುವೆ ಆಗೋ ಕಾಲ ಬಂದಿದೆ. ಹಾಗೆ ನನಗೆ ಅದಕ್ಕೆ ಖಂಡಿತ ಆ ಕಾಲಕ್ಕೂ ಮನಸ್ಸಿರಲಿಲ್ಲ. ಎಷ್ಟು ಸಂತೋಷ ಪಟ್ಟೆ ಅಂದರೆ, ಮಾವ ಕೊಡ್ತೇನೆ ಅಂತ ಹೇಳಿ ಮತ್ತೆ ಒಂದು ಅದೆಲ್ಲ ಜಿ.ಕೆ. ನೋಡ್ರಿ 1 ವಾರದ ಒಳಗೆ ನಾವೊಂದು ಒಂದೇ ಜೀಪು ಜನ ಹೋದದ್ದು. ಪುರೋಹಿತರು ಹೇಳಿದ್ರು ನಿಶ್ಚಯ ಮಾಡಿ ಬಾ, ಎಂಥದ್ದು ದಿನ ಒಳ್ಳೇದುಂಟು ಅಂತ. ನಿಶ್ಚಯಕ್ಕೆ ಅಂತ ಒಂದು ಈಗಿನಾಗೆ ಎಂಗೇಜ್ಮೆಂಟು 500 ಜನ ಸೇರೋದು, ಊಟ, ಅದು ಇದು ಉಪಚಾರ, ಇನ್ನು ಮದುವೆ ಖರ್ಚಿನಷ್ಟೇ ನಿಶ್ಚಯಕ್ಕೆ ಆಗ್ತದೆ ನೋಡಿ. ನನಗೆ ಇಲ್ಲವೇ ಇಲ್ಲ, ನನಗೆ ಒಂದು ಜೀಪು ಬಾಡಿಗೆ ಮಾತ್ರ. ನನ್ನ ಮಾವ, ಅತ್ತೆ, ನನ್ನ ಮನೆಯ ತಂದೆ ತಾಯಿಯವರು, ನನ್ನ ಸಹೋದರರು ಕರ್ಕೊಂಡು ನಾನು ನಾವೂರದ ಮನೆಗೆ ಬಂದೆ. ಎಲ್ಲ ಕೂತು ಮಾತನಾಡಿದೆವು. ಒಂದು ಚಹಾ ಕುಡ್ದದ್ದು. ನಿಶ್ಚಯವೇ, ಮದುವೆ ನಿಶ್ಚಯ. ಆಮಂತ್ರಣ ಪತ್ರಿಕೆ ಕೇವಲ 1-2 ತಿಂಗಳಿನ ಒಳಗೆ ಮದುವೆ ಆಗಿದೆ ನನಗೆ. ಅದೆಂಥ ಯೋಗ ಅಂತ ಗೊತ್ತಿಲ್ಲ. ಮಳೆಗಾಲದ ಪ್ರಾರಂಭದಲ್ಲಿ ತೊಡಗಿದ್ದು. ಸೆಪ್ಟೆಂಬರ್ 4ಕ್ಕೆ ನಂದು ಮದುವೆ. ಸೆಪ್ಟೆಂಬರ್ 6ಕ್ಕೆ ಚೌತಿ. ನಾನು ಚೌತಿ ಆಟಕ್ಕೆ ಹೋಗಿದ್ದೇನೆ. ಚೌತಿ ಮರುದಿನ ಇವಳನ್ನು ಕರ್ಕೊಂಡು ಹೋಗಿದ್ದೇನೆ ಆಟಕ್ಕೆ ಕುಂಬಳೆಯಲ್ಲಿ ಆಟಕ್ಕೆ ಕರ್ಕೊಂಡು ಹೋಗಿದ್ದೇನೆ. ಹಾಗೆ ಅವರ ಹೆಸರು ಮತ್ತು ಅವರನ್ನು ಕರಿ. ಅವಳ ಹೆಸರು ಶಾರದಾ ಅಂತ. ಶಾರದಾ ಬಾಯಲ್ಲಿ ನೋಡಿ, ಶೇನಿಯಜ್ಜ ಭಾಷಣ ಮಾಡುವಾಗ ಹೇಳಿದರು, ನನ್ನ ಸುಬ್ರಾಯನಿಗೆ ಶಾರದೆ ಸಿಕ್ಕಿದಳು ಅಂತ. ಇವಳ ಅಕ್ಕನ ಹೆಸರು ಲಕ್ಷ್ಮಿ ಅಂತ. ಅವರು ಈ ಮೊದಲು ಬಂಟ್ವಾಳ ಪರಿಸರದಲ್ಲಿ ಪಾಂಡುವಣ್ಣ ಅಂತ ತುಂಬ ಜನೋಪಯೋಗಿ ಜನ ಅವರು. ಅವರಿಗೆ ಅಲ್ಲಿದ್ದಾರೆ ತೀರ್ಥಹಳ್ಳಿ ಹತ್ರ ವಾರಹಳ್ಳಿ ಅಂತ. ಬೇಕಾದಷ್ಟು ಇರೋರು, ಜಮೀನು ಅದು ಇದು, ದೊಡ್ಡ ಶ್ರೀಮಂತ. ಅದಕ್ಕೆ ಅಲ್ಲಿ ಹತ್ತಿರದ ಒಬ್ಬರು ಮನೆ ಅವರು ಬ್ರಾಹ್ಮಣರನ್ನು ಕರೆದಿದ್ರು. ಒಂದ್ಸಲ ಹೋಗಿದ್ದೆ. ಮಾತಾಡುವಾಗ ಏನೋ ಶ್ರೀಮಂತಿಗೆ ವಿಷಯ ಬಂತು. ಆವಾಗ ನಾನು ಹೇಳಿದೆ ಅವ್ರ ಹತ್ರ, ಅದಕ್ಕೆಂತ ಮಾಡಲಿಕ್ಕೆ ಆಗೋದಿಲ್ಲ ಅಮ್ಮ, ಪಾಂಡುವಣ್ಣನಿಗೆ ಬೇಕಾದಷ್ಟು ಉಂಟು. ಅವರಿಗೆ ಲಕ್ಷ್ಮಿ ಸಿಕ್ಕಿದ್ದಲ್ವೋ, ನನಗೆ ಸಿಕ್ಕಿದ್ದು ಶಾರದೆ. ಲಕ್ಷ್ಮಿ ಸಿಕ್ಕಲಿಲ್ಲ, ನನಗೆ ಸಿಕ್ಕಿದ್ದು ಶಾರದೆ. ನನ್ನದು ಕಿಸೆಯಲ್ಲಿ ಏನಿಲ್ಲ. ಅವರೊಂದು ನೆಗ್ಗಾಡಿದ್ರು ಅಮ್ಮ. ಎಷ್ಟು ಹೊತ್ತಂದರೆ ಮೈಯವರು ಭಾಗವತರೆಲ್ಲ ಇದ್ರು, ಧರ್ಮಸ್ಥಳ ಮಠದಲ್ಲಿರುವಾಗ ಎಲ್ಲರೂ ನೆಗ್ಗಾಡಿದರು. ಫಸ್ಟಿಗೆ ಅವರಿಗೆ ಅರ್ಥ ಆಗಲಿಲ್ಲ. ಅವರಿಗೆ ಅರ್ಥ ಆಗಿ ಅದನ್ನು ಅನುಭವಿಸಿದ್ದಾರು ತುಂಬ ಹೊತ್ತು. ಹಾಗೆ ನನ್ನ ಶೇನಿಯಜ್ಜ ಮದುವೆ ದಿವಸ ಹೇಳಿದರು, ನಮ್ಮ ಸುಬ್ರಾಯನಿಗೆ ಶಾರದೆ ಸಿಕ್ಕಿದಳು, ಇನ್ನು ಅವನ ಕಲಾ ಕಾರ್ಯಕ್ರಮ ಮೆರೀಲಿ, ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ನಾನು ಮತ್ತೆ ಇವಳನ್ನು ಈಗ ಇದ್ದಾಳೆ ಅಂತ ಹೊಗಳುವುದಲ್ಲ, ಎಲ್ಲ ಮನೆಯಲ್ಲಿರುವಂಥ ಕಷ್ಟವೇ ಕಲಾವಿದನ ಮನೆಯಲ್ಲಿ. ತಿರುಗಾಟ ಮುಗಿಯುವಾಗ ತಿರುಗಾಟದ 6 ತಿಂಗಳ ದುಡ್ಡು ಮುಗೀತು. ಎಂತ ಇಲ್ಲ ಆವಾಗ, ಅಷ್ಟೇ 100 ರೂಪಾಯಿ 150 ರೂಪಾಯಿ ಸಂಬಳ ದಿವಸಕ್ಕೆ. 6 ತಿಂಗಳಿಗೆ ನಾವು ಮತ್ತೆ ಮಳೆಗಾಲಕ್ಕೆ ಎಂತ ಮಾಡೋದು? ಎಲ್ಲಿ ಅವ್ರಿನ ಅಡುಗೆ ಅವರು ಕರೀತಾರಮ್ಮ. ಮಳೆಗಾಲದಲ್ಲಿ ಅಡುಗೆ ಅವ್ರ ಹತ್ರ ಕೇಳಿದ್ರೆ ಅವತ್ತಿ ಮಳೆಗಾಲ ಅಲ್ಲ ಮಾರೆ, ಈ ಅಡುಗೆ ಇಲ್ಲಿಂದ ಅಂತ. ಆ ಮಧ್ಯೆ ನಾನು ನಿಡ್ಲೆ ಗೋವಿಂದ ಭಟ್ರು ಟೂರಿಗೆ ಕರೆದದ್ದು. ನಿಡ್ಲೆ ಅವರ ಸೆಟ್ಟಲ್ಲಿ ನಾನು ಸುಮಾರು 12 ವರ್ಷ ತಿರುಗಾಟ ಮಾಡಿದ್ದೇನೆ. ಒಳ್ಳೆ ದಕ್ಷಿಣ ಭಾರತದಲ್ಲಿ ಹೋಗ್ತಿತ್ತು. ಆದರೆ ಆ ಸಂದರ್ಭ ನಾನು ಹೋದರೆ ಯಾವಾಗ ಮನೆಗೆ ಬರ್ತೇನೆ ಅಂತ ಗೊತ್ತಿಲ್ಲ. ಅಂದರೆ ಮೆಡ್ರಾಸು, ಹೈದರಾಬಾದು, ಮಹಾರಾಷ್ಟ್ರ ಹೀಗೆ ಆಟಗಳಲ್ಲೋ. ಮಕ್ಕಳಿಬ್ಬರು, ನಾನು ಕಾಸರಗೋಡು ಬಿಟ್ಟು ಇರಕ್ಕೆ ಬಂದು ಕೂತ ಸಮಯ ಅದು. ಇರೋದಲ್ಲಿ ಒಬ್ಬರು ಡಾಕ್ಟ್ರು ನನಗೆ ಒಂದು ಮನೆ ಕೊಟ್ಟರು. ನಾನು ಅವರ ಮನೆಯಲ್ಲಿದ್ದೆ. ಮಕ್ಕಳಿಗೆ ಅಲ್ಲಿಂದ ಶಾಲೆಗೆ ಭಾಳ ದೂರ ಬರಬೇಕು, ಎಲ್ಲಿಗೆ, ನಮ್ಮ ಪಾಣೆಮಂಗಳೂರಿಗೆ ಬರಬೇಕು ಬಸ್ಸಿನಲ್ಲಿ. ಬಸ್ಸಿನ ದುಡ್ಡು ಕೊಡಬೇಕು ಮಕ್ಕಳಿಗೆ, ಮತ್ತು ಮನೆ ನಿಭಾಯಿಸಬೇಕು. ಇದನ್ನೆಲ್ಲ ನೋಡಿಕೊಂಡು ನಾನು ಇಲ್ಲದ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಮನೆಯನ್ನು ಅತ್ಯಂತ ಚೊಕ್ಕದಾಗಿ ನೋಡಿ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಕಲ ಸೌಕರ್ಯಗಳಿಗೆ ಕೈಯಲ್ಲಿ ಅವಳು ದುಡ್ಡಿಲ್ಲ ಅಂತಾದರೂ ಹತ್ತಿರದ ಮನೆಯವ್ರ ಹತ್ರ ಹೋಗಿ ಅಲ್ಲಿ ನನ್ನ ನಾಡ್ದವ್ರು ಬರ್ತಾರೆ, ಬಂದ ಮೇಲೆ ಕೊಡ್ತೇನೆ ಅಂತ ತಂದು, ಹಾಗೆ ಅಕ್ಕಿ ಬೇಳೆ ಕಾಳು ತಂದು ಮನೆಯನ್ನು ಚಂದ ನೋಡಿ ನನ್ನ ಮಕ್ಕಳು ಈ ಮಟ್ಟಕ್ಕೆ ಬಂದು ನಿಲ್ಲಲಿಕ್ಕೆ ನನಗಿಂತ ಹೆಚ್ಚಿನ ಶ್ರಮ ವಹಿಸಿದವಳು ಅವಳು. ಹಾಗಾಗಿ ನಾನು ಕಲಾರಂಗದಲ್ಲಿ ದೊಡ್ಡ ಎಲ್ಲ ವೇಷ ಮಾಡಿದೆ ಅಂತ ಅಲ್ಲದೆ, ಮನೆ ಕಡೆಗೆ ಗಮನ ನಾನು ಕೊಡ್ತಿದ್ರೆ ನನಗೆ ಅಲ್ಲಿ ವೇಷ ಮಾಡಲಿಕ್ಕೆ ಆಗ್ತಿತ್ತ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ
ನನ್ನ ವೇಷಕ್ಕೆ ಒಂದು ಬೆನ್ನೆಲುಬಾಗಿದ್ದದ್ದು ನನ್ನ ಮನೆಯನ್ನು ನೋಡುವಲ್ಲಿ ಅವಳ ಸಹಕಾರ ತುಂಬ. ಸಹಧರ್ಮಿಣಿ ಅಂದರೆ ಸಹಧರ್ಮಿಣಿಯಾಗಿ ಅವಳು ನನ್ನ ಮನೆ ನಿಭಾಯಿಸಿದ್ದಾಳೆ. ಹಾಗೆ 2 ಮಕ್ಕಳ ಬಗ್ಗೆ? ಮಕ್ಕಳು ಒಬ್ಬ ಗಂಡು ಒಬ್ಬ ಹೆಣ್ಣು. ನನ್ನ ಕಾಸರಗೋಡು ಮನೆಗೆ ಮೊದಲನೇ ಮಾಣಿ ಮಗ. ನನ್ನ ತಂದೆಯವರು ಭಾಳ ಸಂತೋಷಪಟ್ಟಿದ್ರು ಆವಾಗ. ಒಂದು ಸಾಯಂಕಾಲ 5 ಗಂಟೆಗೆ ನಾವು ಪ್ರಸವ ಆದದ್ದು ಇವಳಿಗೆ. ಅದನ್ನು ಮಾರ್ಗದಲ್ಲಿ ಎಲ್ಲ ಅವಳು ನನ್ನ ಶಾರದೆ ಎತ್ಲು ಅಂತ ಸಂಭ್ರಮಿಸಿದ್ದಾರೆ ನನ್ನ ಅಪ್ಪ ಯಾವಾಗ. ಮತ್ತು ಅವನನ್ನು ಚಿಕ್ಕದಿರುವಾಗಲೇ ಹಾಗೆ ನಿಮಗೆಲ್ಲ ಗೊತ್ತುಂಟಲ್ಲ, ಅಜ್ಜಂದಿರೆಲ್ಲ ಹೇಗೆ ಕುಣಿಸಿದ್ರು ಅಂತ, ತಲೆಯಲ್ಲಿಟ್ಟೆಲ್ಲ ಬಾರಿ ಕುಣಿಸಿದವರು. ಹಾಗೆ ನಾನು ಹಿರಿಯರಿಗೆ ಒಂದು ಆಸೆ ಇರ್ತದೆ, ಅವರ ಹೆಸರನ್ನೇ ಮೊಮ್ಮಕ್ಕಳಿಗೆ ಇಡಬೇಕು ಅಂತ, ಅದು ಮೊದಲಿಂದಲೂ ರೂಢಿ. ಹಾಗೆ ನನ್ನ ತಂದರು ನಾರಾಯಣ ಹೊಳ್ಳ ಅಂತ, ಅದಕ್ಕೆ ಒಂದು ಹರಿ ಸೇರಿಸಿದೆ, ಹರಿನಾರಾಯಣ ಅಂತ ಹೇಳಿ ಸಾಕಿ. ಸಾಮಾನ್ಯ 8ನೇ ಕ್ಲಾಸ್ನವರೆಗೇನೋ ಅಲ್ಲಿ ಕಾಸರಗೋಡಲ್ಲಿ ಕಲ್ತದ್ದು, ಇಲ್ಲಿ ಬರುವಾಗ ಇರಕ್ಕೆ ಬರುವಾಗ. ಮತ್ತು ನನ್ನ ವಿದ್ಯಾಭ್ಯಾಸ ಇಲ್ಲಿ ಬಾಣಮಂಗಳೂರಲ್ಲಿ ಕಲಿತು, ಮತ್ತು ಕಾಲೇಜೆಲ್ಲ ಬಂಟ್ವಾಳದ್ದೇ ಈಗ ಪ್ರಸ್ತುತ ಕಲಿತು. ಮತ್ತು ಪ್ರಸ್ತುತ MBA ಮಾಡಿ ನಿಟ್ಟೆಯಲ್ಲಿ. ಅದು MBA ಮಾಡುವಾಗಲೂ ಭಾಳ ಜನ ನನಗೆ ಸಹಕಾರ ಮಾಡಿದ್ದಾರೆ. ಈಗ JP Morgan ಕಂಪನಿ, ಅಮೆರಿಕನ್ ಕಂಪನಿಯಲ್ಲಿ ಇದರ ಬಗ್ಗೆ, ಈ ಫೋಟೋ ಬಗ್ಗೆ ಇದೆಲ್ಲ ನಮಗೆ ಅಭಿಮಾನ ಕೊಡುವಂಥದ್ದಲ್ಲ. ಮಕ್ಕಳು ಒಳ್ಳೆಯ ಸ್ಥಾನಮಾನ ಹೊಂದಿದ್ರು ಅಂದರೆ ಯಾವ ತಂದೆ ತಾಯಿ ಸಂತೋಷ ಪಡಲಿಕ್ಕಿಲ್ಲ. ಹಾಗೆ ಒಟ್ಟು ಏನೋ ಯಾವುದೋ ದಾರಿಯಲ್ಲಿ ಹೋಗಲಿಲ್ಲ ನನ್ನ ಮಕ್ಕಳು, ಸದುಪಯೋಗ ಮಾಡಿದರು. ನಾನು ದುಡ್ಡು ಮತ್ತು ನನಗೆ ಸಹಾಯ ಮಾಡಿದರು ತುಂಬ ಜನ ಮಕ್ಕಳ ಎಜುಕೇಷನ್ಗೆ ಅಂತ. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟರ ಟ್ರಸ್ಟಿಂದಲೂ ನಮಗೆ ಕೊಟ್ಟಿದ್ದಾರೆ ಆ ಕಾಲದಲ್ಲಿ ಸ್ಕಾಲರ್ಶಿಪ್ಪು ಮಕ್ಕಳಿಗೆ. ಅದನ್ನು ಪಡೆದು ನಿಟ್ಟೆಯಲ್ಲಿ ಪ್ರತಿಷ್ಠಿತ ಒಂದು ಕಾಲೇಜು, ಅಲ್ಲಿ MBA ಪದವಿ ಪಡೆದ ಸಂದರ್ಭ ಅದು. ನಾನು ಯಾವಾಗಲೂ ನೋಡ್ತೇನೆ ದೂರಿಟ್ಟದ್ದಾಗಿ ನನಗೊಂದು ನನ್ನ ಮಕ್ಕಳು ಮಕ್ಕಳ ವಿಷಯದಲ್ಲಿ ಮಾತಾಪಿತರ ಅಭಿಮಾನ ಹೊಂದುವುದು ಅಂತ. ಈಗ ಹಳೆ ನಮ್ಮ ಆಟದಲ್ಲಿ ರಂಗದಲ್ಲಿ ಹೇಳೋ ಕ್ರಮ ಇಲ್ಲ. ಅವ ತಂದೆಯನ್ನು ಸೋಲಿಸಿದ್ದಾನೆ ಅಂತ ಹೇಗೆ ಹೊಡೆದು ಸೋಲಿಸುವುದಾ? ಗುರುವನ್ನು ಸೋಲಿಸಿದ ಶಿಷ್ಯ ಗುರುವನ್ನು ಬಡ್ದದ್ದ ಅಲ್ವೆಲ್ಲ, ಮನಸ್ಸಿನಿಂದ ಗೆಲ್ಲುವಂಥದ್ದು ಅಂತ. ಹಾಗೆ ತನ್ನ ನಡತೆಯ ಮೂಲಕ, ಪ್ರೀತಿಯ ಮೂಲಕ ನನ್ನನ್ನು ಗೆದ್ದವ ನನ್ನ ಮಗ. ಹಾಗೆ ಸಂತೋಷ. ಮಗಳು ಹಾಗೆ ಅವಳು B.Com ಮಾಡಿ ಪದ್ಮಶ್ರೀ ಬಾಮಗ ನನ್ನ ಮಗಳು ಈಗ B.Com ಮಾಡಿ M.Com ಮಾಡಿ ಈಗ ಮನೆಯಲ್ಲಿದ್ದಾಳೆ. ನನ್ನ ಒಂದು ಆಟದ ಜೀವನಕ್ಕೆ ಈಗ ಇತ್ತೀಚೆಗೆ ಭಾರಿ ಬಲ ಇವಳೆ. ನನಗೆ ಹೆದರಿಕೆ ಆಗ್ತದೆ ರಂಗದಲ್ಲಿ ಮಾತಾಡಲಿಕ್ಕೆ. ಏನಾದ್ರು ಒಂದು ಅಪಸವ್ಯ ಬಂದಗುಳ್ಳೆ ಮನೆಗೆ ತಲುಪಲಿಕ್ಕೆ ಪುರ್ಸೋತಿಲ್ಲ. ಇವಳು ನಾನು 2 ಗಂಟೆಗೆ ಅದರಲ್ಲಿ ಕಾದು ಕೂತ್ಕೊಳ್ತಾಳೆ ಹೇಳಲಿಕ್ಕೆ. ನನಗೆ ಸಂತೋಷ ಏನು ಗೊತ್ತುಂಟ, ಎಷ್ಟೋ ಮಾತಾಪಿತರಿಗೆ ಅವರ ಮಕ್ಕಳು ಅವರ ಕಸುಬಿನಲ್ಲಿ ಅಂದರೆ ಅವರ ದುಡಿಮೆಯಲ್ಲಿ ಸಂತೋಷ ಪಡುವುದಿಲ್ಲ. ಯಕ್ಷಗಾನ ಕಲಾವಿದರನ್ನು ನೋಡಿದ್ದೆ ನಾನು. ತಂದೆ ಲೋಕ ಪ್ರಸಿದ್ಧ ಆದರು, ಮಕ್ಕಳಿಗೆ ಏನು ಆಸಕ್ತಿ ಇಲ್ಲ. ಯಾಕೆ ಅವರ ಜೀವನ ಮನೆಯವರಿಗೆ ಗೊತ್ತಿಲ್ಲದ ಆ ಕಷ್ಟ ಅದು ಎಂಥದಕ್ಕೆ. ಆದರೆ ನನ್ನ ಮಕ್ಕಳಿಬ್ಬರು ಕೂಡ ತುಂಬ ಅದನ್ನು ಅನುಭವಿಸ್ತಾರೆ. ಅದರಲ್ಲಿ ಒಂದು ಲಹರಿ ಬರ್ತದೆ ಅವರಿಗೆ, ಖುಷಿ ಆಗ್ತದೆ. ನನ್ನ ಅಪ್ಪ ಈಗ ಒಂದು ಲೋಕ ಮೆಚ್ಚಿದ ಕಲಾವಿದ, ಮತ್ತು ಆ ಕ್ಷಣದಲ್ಲಿ ತುಂಬ ಆಸಕ್ತಿ ಅವರಿಗೆ. ಈಗ ಮಗ ಆದರೂ ಅಲ್ಲಿ ಕೂತ್ಕೊಂಡು ಆಟ ನೋಡ್ತಾನೆ, ತುಂಬ ಪ್ರೀತಿ ಮಾಡ್ತಾರೆ. ಹಾಗೆ ಇವಳು ಹಾಗೆಯೇ ಮನೆಯವರು ನಮ್ಮ ಕಸುಬಿನ ಬಗ್ಗೆ, ನಮ್ಮ ದುಡಿಮೆಯ ಬಗ್ಗೆ ಪ್ರೀತಿ ಹೊಂದಿದ್ರು, ಅದನ್ನು ತಿಳಿತಾರೆ ಅಂತಾದರೆ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅಂತ, ಇದಕ್ಕಿಂತ ದೊಡ್ಡ ಒಂದು ಗ್ಲೂಕೋಸ್ ಇಲ್ಲ ದೇಹಕ್ಕೆ. ಅಷ್ಟು ಸಂತೋಷ ನನಗೆ. ನನ್ನವರು, ನನ್ನ ಮನೆಯವರು ಇದನ್ನು ಮೆಚ್ಚಿದ್ದಾರೆ. ಇಲ್ಲಿಯೂ ಅಷ್ಟೇ, ನನ್ನ ಕಾಸರಗೋಡಿನ ಮನೆಯವರು ಅಷ್ಟೇ. ಅವರಿಗೆ ಯಕ್ಷಗಾನ ಅಂದರೆ ಜೀವ. ನನ್ನ ಕಾಸರಗೋಡು ಮನೆಯ ಮಕ್ಕಳಿಗೆ, ತಮ್ಮಂದರಿಗೆಲ್ಲ ಎಲ್ಲರೂ ಪ್ರೀತಿ ಮಾಡ್ತಾರೆ. ಅದೇ ನನ್ನ ಒಂದು ಧನ್ಯತೆ ನನ್ನ ಜೀವನದಲ್ಲಿ. ಇದೊಂದು ಫೋಟೋ ಈಗ ಅದರಲ್ಲೇನು ವಿಶೇಷ ಉಂಟಂತೆ, ಅವ್ರು ಹೇಳ್ತಾರ, ನೀವು ಹೇಳ್ತೀರಾ? ಇವಳು ಶಾಲೆಗೆ ಹೋಗೋ ಕಾಲದಲ್ಲಿ ನನ್ನ ಮಗಳು ವೇಷ ಮಾಡ್ತೇನೆ ಅಂತ ಹೇಳಿದ್ಲು, ಎಂಥದೊಂದು ಡ್ಯಾನ್ಸು. ಆವಾಗ ನಾನು ಒತ್ತಾಯ, ನನ್ನ ತಮ್ಮಂದು ಹಾಗೆ ಇವಳದ್ದು ಹಾಗೆ, ಅಪ್ಪನೇ ಮೇಕಪ್ ಮಾಡಬೇಕು ಅಂತ. ಹಾಗೆ ನಾನು ಆಟದಿಂದ ಹೋಗಿ ಅವಳಿಗೆ ಮೇಕಪ್ ಮಾಡಿ ಹಾಗೆಲ್ಲೊಂದು ಮಾಡಿ ಒಂದು ಎಂಥದ್ದು ಡ್ಯಾನ್ಸು ಸ್ವಲ್ಪ ಹೊತ್ತು ಮಾಡಿದ್ದಾಳೆ. ನನಗೆ ಏನು ಬರೋದಿಲ್ಲ, ಒಂದು 4-5 ವರ್ಷದ ಪ್ರಾಯ ಇರ್ಬೋದು ಅಷ್ಟೇ, ಒಂದು ಅಷ್ಟೇ. ಹಾಗೆ ನನ್ನ ಮಗಳದ್ದು. ಇಬ್ಬರಿಗೆ ಯಕ್ಷಗಾನದ ಬಗ್ಗೆ ಹಾಗಾದರೆ, ಯಕ್ಷಗಾನದ ಬಗ್ಗೆ ಸತ್ಯ ಹೇಳೋದಿದ್ರೆ ನಾನೊಂದು ನನ್ನ ಆಗಿರುವ ವೇಷಧಾರಿಗಳನ್ನು ತಯಾರು ಮಾಡ್ತಿದ್ದೆ. ಅವರಿಗೆ ಅಷ್ಟು ಆಸಕ್ತಿ ಇತ್ತು ನನ್ನ ಮಕ್ಕಳಿಗೆ. ಸಣ್ಣ ವೇಷ ಕೂಡ ಮಾಡಿದ್ದಾರೆ ಅವರು. ಆದರೆ ಎಂತ ಗೊತ್ತುಂಟ, ನಾನು ಪಟ್ಟ ಪಾಡುಂಟಲ್ಲ, ನಮ್ಮ ಹಾಗೆ ಶ್ರಮ ವಹಿಸುವುದು, ನಮ್ಮ ಹಾಗೆ ನಡ್ಕೊಂಡು ಹೋಗುವುದು, ಯಕ್ಷಗಾನದಲ್ಲಿ ಪಟ್ಟ ಪರಿಶ್ರಮ, ಇದೆಲ್ಲ ಇಂದಿನ ಕಾಲದವರಿಗೆ ಸಾಧ್ಯ ಇಲ್ಲ. ಈಗಲೇ ಕಾಣ್ತದಲ್ಲ, ನಡೆಯುವ ಕಾಲ ಅಲ್ಲ,
ಲಾರಿಯಲ್ಲಿ ಹೋಗುವ ಕಾಲ ಅಲ್ಲ, ಹೊರಗಿನ ಮರದ ಗೆಲ್ಲಿನ ಪೆಟ್ಟು ಮುಳ್ಳಿನ ಪೆಟ್ಟು ತಿನ್ನುವ ಕಾಲ ಅಲ್ಲ. ಒಳ್ಳೆ ಬಸ್ಸುಗಳೆಲ್ಲ ಮೇಳದಲ್ಲಿ. ಹಾಗಂತ ಬಸ್ಸಿನಲ್ಲಿ ಜನ ಇರುವುದಿಲ್ಲ, ಎಲ್ಲ ಅವರವರ ಗಾಡಿಯಲ್ಲಿ ಮನೆಗೆ ಹೋಗಿ ಆಗ್ತದೆ. ಈ ಕಾಲ ಬಂದಿತ್ತು ನಾನು ನಿರೀಕ್ಷೆ ಕೂಡ ಮಾಡಲಿಲ್ಲ. ನಮ್ಮ ಕಾಲದಲ್ಲಿ ಅಷ್ಟು ಕಷ್ಟಪಟ್ಟಿದ್ದೇವೆ. ಮೈಲಿಗಟ್ಟೆ ನಡ್ಕೊಂಡು ಹೋಗೋದು, ಹಿರಿಯರ ಬಟ್ಟೆ ಒಗೆದು ಹಾಕುವಂಥದ್ದು, ಅವರ ಸೇವೆ ಮಾಡೋದು, ಅವರಿಗೆ ಬಿಸಿನೀರು ಕಾಯಿಸಿ ಕೊಡುವಂಥದ್ದು, ಚೆಂಡೆಂಬ ನಮ್ಮ ಮೊದಲೆಗಾರರಿಗೆ ಭಾಗವತರಿಗಳಿಗೆಲ್ಲ ಅವರ ಸೇವೆ ಎಲ್ಲ ಮಾಡಿ ಅವರಿಂದಲೇ ಕಲ್ತದ್ದಲ್ವ. ಇಷ್ಟೆಲ್ಲ ತಾಳ್ಮೆ, ಈಗ ಗುಣ ಇರಬಾರ್ದು ಅಂತಿಲ್ಲ, ತಾಳ್ಮೆ ಬರಲಿಕ್ಕಿಲ್ಲ ಈಗಿನವರಿಗೆ. ಅದಕ್ಕೆ ನಾನು ಇವರನ್ನು ದೂರ ಇಟ್ಟದ್ದು ಯಕ್ಷಗಾನದಿಂದ, ಬರಬೇಡಿ. ಈಗ ಅವರಿಗೆ ಒಮ್ಮೊಮ್ಮೆ ನೋವಾಗ್ತದೆ. ನನ್ನಲ್ಲಿ ತುಂಬ ಒಂದು ಮಕ್ಕಳೆಲ್ಲ ಪ್ರಶ್ನೆ ಮಾಡಿ ನನಗೆ ಗೊತ್ತಾಗ್ತದೆ ಅವರ ಮುಖ ನೋಡುವಾಗ. ನಾನು ಆ ಮಕ್ಕಳ ಹತ್ರ ತುಂಬ ಪ್ರೀತಿಯಲ್ಲಿ, ಈಗ ನನ್ನ ಪ್ರೀತಿಯ ಕೌಶಲ್ಯ ಬರ್ತಾನೆ, ಪುತ್ತಿಗೆ ಕೌಶಲ್, ಅವನ ಹತ್ರ ಭಯಂಕರ ಪ್ರೀತಿಯಲ್ಲಿ. ಅಂದರೆ ಅವ ನನಗೆ 5 ವರ್ಷದ ಹುಡುಗ ಆಗಿ ಬರುವಾಗಲೇ ಗೊತ್ತು ಮೈಸೂರಿನಲ್ಲಿ. ನಾನೆಲ್ಲ ಮಾತಾಡೋ ಇವರನ್ನು ಮುಖ ನೋಡೋದು ಮಕ್ಕಳದ್ದು. ಆದರೆ ಅಷ್ಟು ತಯಾರಾಗಲಿಕ್ಕೆ ಇವರಿಂದ ಸಾಧ್ಯವೂ ಇಲ್ಲ. ಮತ್ತು ನನ್ನಾಗೆ ಕಷ್ಟಪಡೋದು ಬೇಡ ಅಂತೇಳಿ ನಾನು ಮಕ್ಕಳನ್ನು ದೂರ, ಹಾಗೆ ಅವರೊಂದು ದಾರಿಗೆ ಬಂದ್ರಲ್ಲ, ಸಾಕು, ಅದೇ ತೃಪ್ತಿ ನನಗೆ. 1997ರಲ್ಲಿ ನಮ್ಮ ಮದುವೆ ಆಯಿತು. ಇವರು ದೊಡ್ಡ ಕಲಾವಿದರು ಅಂತ ನನಗೆ ಮತ್ತೆ ಗೊತ್ತಾಯಿತು. ಹಾಗೆ ಮತ್ತು ಇವರು ಇಷ್ಟು ಕಲೆಯಲ್ಲಿ ಮೇಲೆ ಬರಬೇಕು ಅಂದರೆ ಇವರ ಅಪ್ಪ ಅಮ್ಮನ ಆಶೀರ್ವಾದವೇ ಅಂತ ಹೇಳ್ತೇನೆ ನಾನು. 42 ವರ್ಷ ತಿರುಗಾಟ ಆಯಿತು ಅವರಿಗೆ. 28 ವರ್ಷ ಅವರೊಟ್ಟಿಗೆ ನಾನಿದ್ದು ಕಲಾ ಜೀವನಕ್ಕೆ ಸಹಕಾರಿಣಿಯಾಗಿದ್ದೆ. ಇದು ನನಗೆ ಹೆಮ್ಮೆಯ ವಿಷಯ. ಇನ್ನು ಮುಂದೆಯೂ ಅವರು ಕಲಾ ಸೇವೆಯನ್ನು ಮಾಡುವಂಥ ದೇವರವರಿಗೆ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಬೇಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ ಸುಬ್ರಾಯ ಹೊಳ್ಳ. ಎಲ್ಲರಿಗೂ ಅವರವರ ತಂದೆ ಹೇಗೆ ಅಚ್ಚುಮೆಚ್ಚೋ ಹಾಗೆ ನನಗೂ ನನ್ನ ತಂದೆ ಅಂದರೆ ಭಾರಿ ಪ್ರೀತಿ. ಬಾಲ್ಯದಿಂದಲೇ ನಮಗೆ ನಾವು ತಂದೆಯೊಟ್ಟಿಗೆ ಇದ್ದದಕ್ಕಿಂತ ಹೆಚ್ಚು ಸಮಯ ಕಳೆದದ್ದು ನಾವು ತಾಯಿಯೊಟ್ಟಿಗೆ. ತಂದೆ ಬಂದರು, ಬೆಳಿಗ್ಗೆ ಬಂದರು, ಅವರ ಕೆಲಸವನ್ನು ಮುಗಿಸಿ ನಿದ್ರೆ ಮಾಡಿ ಸಾಯಂಕಾಲ ನಾವು ಶಾಲೆಯಿಂದ ಬರಬೇಕಾದ್ರೆ ಅವರ ಮರಳಿ ಆಟಕ್ಕೆ ಹೋಗ್ತಾ ಇದ್ದರು. ಅಪರೂಪದಲ್ಲಿ ಶನಿವಾರ ಆದಿತ್ಯವಾರ ಎಲ್ಲ ಸಿಗ್ತಾ ಇದ್ದರು. ಮತ್ತು ಬೆಳಿಗ್ಗೆ ಹೊತ್ತಿಗೆ ಶಾಲೆಗೆ ಹೋಗುವ ಮುಂಚೆ ಬಂದರೆ ಆವಾಗ ಸಿಗ್ತಾ ಇದ್ದರು. ಮತ್ತು ನಾವು ಕಾಲಲ್ಲೇ ಜಾಸ್ತಿ ಮಾತಾಡ್ತಾ ಇದ್ದದ್ದು. ಆದರೆ ಈಗ ನಾವು ಯಾವಾಗ ಈಚೆ ಕರ್ನಾಟಕಕ್ಕೆ ಬಂದೆವೋ ಆದ ಮೇಲೆ ನಾನು ತಂದೆಯೊಟ್ಟಿಗೆ ನಮಗೆ ಮನೆಗೆ ಬರ್ತಾ ಇದ್ದರು. ಹಾಗಾಗಿ ಕಾಂಟ್ಯಾಕ್ಟ್ ಉಂಟು. ನನಗೆ ನನ್ನ ತಂದೆಯ ವೇಷ ಅಂದರೆ ಬಹಳ ಪ್ರೀತಿ. ನಾನು ಲೈವ್ ಇದ್ದರೆ ಹಾಗೂ ಈ ಥರ ವೀಡಿಯೋಗಳನ್ನಿದ್ದರೆ ಜಾಸ್ತಿಯಾಗಿ ನೋಡ್ತಾ ಇರ್ತೇನೆ. ಅವರ ಯಕ್ಷಗಾನ ಪಯಣ ಶುರುವಾಗಿ 42 ವರ್ಷ ಆಯಿತು. ಹಾಗೆ ಈಗ ಅವರಿಗೆ 60ರ ಸಂಭ್ರಮ. 60 ಆದರೂ ಅದಕ್ಕಿಂತ ಮುಂಚೆ ನಮಗೆ ಅಪ್ಪ ಯಾವುದಕ್ಕೂ, ನಮಗೆ ಶಾಲೆಗೆ ಹೋಗುವಾಗಲಿ ಕಾಲೇಜಿಗೆ ಹೋಗುವಾಗಲಿ ನಾವು ಯಾವುದಕ್ಕೂ ನಮಗೆ ಒಂದು ಕೊರತೆ ಕಾಣಲಿಲ್ಲ ಇಷ್ಟವರೆಗೆ. ಒಂದು ಬೇಕು ಅಂತ ಹೇಳಿದರೂ ಸಹ ಒಂದು ಸತಿಗೆ ಹೇಳ್ತಾರೆ ಎಂತಕ್ಕೆ ಮಗ ಅದೆಲ್ಲ ಸುಮ್ಮನೆ ಅಂತ. ಆದರೂ ಅವರು ಇನ್ನೊಂದು ಸಲ ಸ್ವಲ್ಪ ಹೊತ್ತಾದಮೇಲೆ ಅವರೇ ಪರಿವರ್ತನೆ ಆಗಿ ನಮಗೆ ಅದನ್ನು ತೆಗೆದುಕೊಡ್ತಾರೆ. ಆಗಲೇ ಯಾವುದಕ್ಕೂ ಸಹ ನಮಗೆ ಕೊರತೆಯನ್ನು ಇಷ್ಟವರೆಗೆ ಮಾಡಲಿಲ್ಲ. ನನಗಾಗಲಿ ನನ್ನ ಅಣ್ಣನಿಗೂ ಆಗಲಿ. ಅವನಿಗೆ MBA ಮಾಡಬೇಕು ಅಂತ ಹೇಳುವಾಗ ಸಹ ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ, ನಿನಗೆ ಸಾಲ ಮಾಡಿ ಆದರೂ ನಾನು ಕಲಿಸ್ತೇನೆ ಅಂತ ಹೇಳಿ ಕಲಿಸಿದ್ದಾರೆ. ಹಾಗೆ ಇನ್ನೂ ಕೂಡ ಅವರು ಈ ಯಕ್ಷಗಾನ ರಂಗದಲ್ಲಿ ಮಿಂಚುವಂತೆ ಆಗಬೇಕು, ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೂ ಕಲಾಭಿಮಾನಿ ಬಂಧುಗಳಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇನೆ. ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಎಂದು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಸಿರಿಬಾಗಿಲುನಲ್ಲಿ ನನ್ನ ಕ್ಲಾಸ್ ಆಗುತ್ತಿರುವಾಗ ಸುಬ್ರಾಯ ಹೊಳ್ರು ಬಂದು ಕ್ಲಾಸಿಗೆ ಬಂದು ಸೇರಿಕೊಂಡರು. ಅವರು ನನ್ನ ಕ್ಲಾಸಿಗೆ ಬರುವಾಗಲೇ ಅವರಿಗೆ ತುಂಬ ಯಕ್ಷಗಾನದಲ್ಲಿ ಸ್ವಲ್ಪ ಅನುಭವ ಆಗಿತ್ತು ಅವರಿಗೆ. ಹಾಗೆ ನಾನು ಕ್ಲಾಸ್ ಮಾಡ್ತಿರುವಾಗ ನನ್ನ ಅನುಭವವನ್ನು ಕೂಡ ಅವರು ಹೇಳಿದ್ರು. ನಾನು ಆವಾಗ ಕ್ಲಾಸಿನಲ್ಲಿ ನಾನೊಂದು 64ನೇ ಇಸವಿಯಿಂದ ರಂಗದಲ್ಲಿದ್ದೆವು. ನನ್ನ ಅನುಭವವನ್ನು ನಾನು ಹೇಳ್ತಿದ್ದೆ. ಯಾವುದು 1ನೇ ಪಾಠದಲ್ಲಿ ಇದು ಗಜಮುಖದವಗೆ ಮುದದಿಂದ ಶರಣ ತಿರುವಾಗ್ರ ನಿತ್ಯ ವೇಷದ ಈ ಪಾಠವನ್ನು ಮೈಯಾರಿಗೆ ಪಾಠ ಮಾಡುವಾಗಲೇ ಅದು ಸುಬ್ರಾಯ ಹೊಳ್ರಿಗೆ ತಲೆಗೆ ಮೊದಲೇ ಹೋಗಿ ಆಗ್ತಿತ್ತು. ಹಾಗೆ ಸುಬ್ರಾಯ ಹೊಳ್ರನ್ನು ನಾನು ಆವತ್ತಿಂದಲೇ ನಾನು ನೋಡುವಾಗ ಅವರಿಗೆ ಒಂದು ಕಲೆಯಲ್ಲಿ ಒಂದು ರಕ್ತದಲ್ಲಿ ಕಲೆಯ ಪ್ರವೇಶ ಆಗಿದೆ ಅಂತ. ಅವಾಗ ಈ ಎಲ್ಲರಿಂದಲೂ ಹೆಚ್ಚು ಅವರದ್ದು ಅರ್ಜುನ, ಇಂದ್ರಜಿತು, ನಾನು ನೋಡಿದ ಎಲ್ಲ ವೇಷಗಳನ್ನು, ಮೊದಲಿನ ವೇಷಗಳನ್ನು ಅವರಿಂದಲೂ ಅಂತೂ ಮೀರಿದಂಥ ಒಂದು ಸಾಮರ್ಥ್ಯ ಇದ್ದದ್ದು ಆ ವೇಷದಲ್ಲಿ ಸುಬ್ರಾಯ ಹೊಳ್ರು. ಮತ್ತು ನನ್ನ ಕ್ಲಾಸಿಗೆ ಬರುವಾಗಲೂ ಹಾಗೆ ಅವರು ಕ್ಲಾಸಿನಲ್ಲಿ ನನ್ನ ಕೈಯಿಂದೆಲ್ಲ ಅನುಭವವನ್ನು ಪಡೆದರು. ಆವಾಗ ಮತ್ತು ನಾನು ಸುಮ್ಮನೆ ಚೆಂಡೆ ಬಾರಿಸುವಾಗ ಗುರುಗಳೇ ಒಂದು
ಇದು ಪ್ರವೇಶಕ್ಕೆ ಬಾರಿಸಿ ಅಂತ ಹೇಳಿದರೆ ಅವರು ಆವಾಗಲೇ ಒಂದು ಪ್ರವೇಶಕ್ಕೆ ಬಾರಿಸುವಾಗ ಅವರು ಎಂಪೆಗಟ್ಟೆ ಶೈಲಿ ಮತ್ತು ಇವರ ಶೈಲಿಯೆಲ್ಲ ಮಾಡ್ತಿದ್ರು. ಅವರು ಕೂಡಲು ಬಲ್ಯಾಯನ ಸ್ಟೈಲು ಭಾರಿ ನಾಟ್ಯದಲ್ಲಿ ಒಂದು ಸುತ್ತು ಬರುವ ಕ್ರಮ, ಅವರ ಒಂದು ನಾಟ್ಯ ವೀರರಸಕ್ಕೆ ನಮ್ಮ ಚೆಂಡವರಿಗೆ ಕೂಡ ಒಂದು ಉಮೇದಿತ್ತು ಅವರಿಗೆ. ಆ ವೇಷ ತೆಗೆಯುವಾಗ ಅವರು ತೆಗೆಯುವುದು, ಪಿಡಿತಕ್ಕೆ ಮೊದಲು ಹೋಗುವುದು, ಮತ್ತು ಆ ಗುತ್ತಿಂದ ಮೊದಲಿನ ಸ್ಟೆಪ್ಪುಗಳ ಸುತ್ತು ತಿರುಗುವುದೆಲ್ಲ ಉಂಟಲ್ಲ, ಅದರಲ್ಲಿ ಒಂದು ಚೆಂಡೆಯವರಿಗೆ ಕೂಡ ಒಂದು ಪಾಠ ಇತ್ತು. ಸಾಹಿತ್ಯಗಳು ಸೃಷ್ಟಿಯಾಗ್ತಿತ್ತು. ಅಂದರೆ ಅಲ್ಲಿ ಹೊರಡ್ರದ್ದೇ ಒಂದು ಮನಸ್ಸಿನ ಒಂದು ಸೃಷ್ಟಿಯ ಸಾಹಿತ್ಯ ಅಂತ ಇರ್ತದೆ. ಡಗ್ ಡಗ್ ಅಂತ ಹೇಳುವಾಗ ಕ್ರಾಂಗ್ ರಡ್ಡ ಎಲ್ಲಿ ಬಾರಿಸಬೇಕು ಅಂತ ಹೇಳಿಕೊಂಡು ಅವರದ್ದೆಲ್ಲ ಇದಿತ್ತು. ನಾನು ಆವಾಗಲೇ ಅವರನ್ನು ನಾನು ಅಂದಾಜು ಮಾಡಿದ್ದೇನೆ ಅಂದರೆ ಸಿರಿಬಾಗಿಲು ಮಯ್ಯರು ಭಾಗವತರಾಗಿ ಹೋಗುವವರು. ಇವರು ಯಾವಾಗ ಹೋದರೂ ಇವರು ಒಳ್ಳೆ ವೇಷಧಾರಿಯಾಗಿ ಹೋಗ್ತಾರೆ. ದೀರ್ಘಕಾಲದ ತಿರುಗಾಟ ಅಂತ ಹೇಳಿಕೊಳ್ಳೋದು ಹೌದು, ಆದರೆ ನಾನು ಇಚ್ಛಿಸಿದ, ನಾನು ಸಂಕಲ್ಪಿಸಿದ ವೇಷಧಾರಿ ಆಗಬೇಕು ಅಂತಾದರೆ ಒಂದು 10 ವರ್ಷ ಕಾದಿದ್ದೇನೆ. ನಾನು ಈ ಮಟ್ಟದ ಒಬ್ಬ ಕಲಾವಿದ ಆಗಬೇಕು ಅಂತಂದರೆ ಅಷ್ಟು ದೀರ್ಘಕಾಲದ ಯಾನ ಮಾಡಿದ್ದೇನೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಈಗ ಕಲಾವಿದರು ನೋಡಿ, ಇವತ್ತು ನಾಟ್ಯ ಕಲೀಲಿಕ್ಕೆ ತೊಡಗಿದರೆ ನಾಳೆ ವೇಷ ಮಾಡಬೇಕು, ನಾಳೆ ವೇಷ ಮಾಡಿ ನಾಡ್ದು ಪೂರ್ಣ ಪ್ರಮಾಣದ ವೇಷ ಮಾಡಬೇಕು ಅಂತ ಹೇಳುವ ಒಂದು ಅಭಿಲಾಷೆ ಹೊಂದಿ ಬರೋದು. ಅದರಲ್ಲಿಯೂ ಕಲಿಕೆ ಬರುವಂಥ ಮಕ್ಕಳಿಗಿಂತಲೂ ಹೆಚ್ಚಿಗೆ ತಂದೆ ತಾಯಿಯವರು. ನಾಳೆ ನಾನು ಮಗ ವೇಷ, ಅದು ಅಷ್ಟು ಸುಲಭ ಇಲ್ಲ. ನಮಗೆ ಒಂದು ತಾಳವನ್ನು ತಿಂಗಳುಗಟ್ಟಲೆ ಪಾಠ ಮಾಡ್ತಿದ್ರು ಆವಾಗ. ಅದಕ್ಕಾಗಿ ನಮಗೆ ಅಷ್ಟು ಸಿದ್ಧಿ ಆಗಬೇಕು. ತಾಳ ಎಣಿಸಿದಾಗೆ ಕೇವಲ ಗಾತ ಮಾತ್ರ ಹಾಕಿ ಆ ತಾಳದ ಲಯದಲ್ಲಿ ಕುಣಿಯುವಂಥದ್ದು, ಇಂಥದ್ದೆಲ್ಲ ಆವಾಗ ಇತ್ತು. ಹಾಗೆ ಒಬ್ಬ ವೇಷಧಾರಿ ಆಗಬೇಕು ಅಂತಂದರೆ ಅಷ್ಟು ದೀರ್ಘಾನುಭವ ಹೊಂದಿ ಬಹಳ ಮಂದಿಗಳ ವೇಷ ನೋಡಿ ಈಗೆಲ್ಲ ಸಿದ್ಧರಾಗ್ತಾ ಬರಬೇಕು. ಹಾಗೆ ಬಂದರೆ ಮಾತ್ರ ಒಬ್ಬ ವೇಷಧಾರಿ ಆಗಬಲ್ಲ. ಇದನ್ನು ಯಾಕೆ ಹೇಳುವುದಂದರೆ, ಅಂಥ ಒಂದು ಇವತ್ತು ಬಂದು ಕೂಡಲೇ ನಾಳೆ ವೇಷ ಮಾಡುವ ಮನೋಬಲ ಆಶೆಯಿಂದ ಯಕ್ಷಗಾನಕ್ಕೆ ಬರುವುದು ಬೇಡ. ಅಂದರೆ ಅಷ್ಟು ಕಷ್ಟ ಉಂಟು, ಇದು ಸುಲಭ ಅಲ್ಲ ಅಂತ. ಮತ್ತೊಂದು, ಮಾಧ್ಯಮಗಳು ನಾವು ಇರುವ ಕಾಲಕ್ಕೆಲ್ಲ ಇಷ್ಟು ಬೆಳೀಲಿಲ್ಲ. ಇದ್ದದ್ದು ರೇಡಿಯೋ ಮಾತ್ರ, ಆಮೇಲೆ ಟಿ ವಿ ಇತ್ಯಾದಿ ಬಂತು. ಆಮೇಲೆ ಈಗ ಮಾಧ್ಯಮಗಳು ಬೇಕಾದಷ್ಟು. ನೀವು ಎಲ್ಲ ಯಕ್ಷಗಾನ ನೋಡ್ತೀರಿ, ನೀವು ಯಕ್ಷಗಾನ ಪ್ರೇಮಿಗಳಲ್ಲ ಅಂತ ನನ್ನ ವಾದ ಇಲ್ಲ. ಆದರೆ ಎಂತ ಅಂದರೆ, ಈಗ ನೀವು ಆಟ ನೋಡಿದ ಕೂಡಲೇ ವಿಮರ್ಶೆ ಬರೀತೀರಿ. ಅವ ಹಾಗೆ ನಾಮ ಹಾಕೋದು ಸರಿ, ಅವ ಹೀಗೆ ಮಾಡಿದ್ದು ಸರಿ, ಹಾಗೆ ಕುಣಿದದ್ದು ಸರಿ ಅಂತಕ್ಕೆ. ಅದೆಲ್ಲ ನೋಡಿ, ಕಳೆದ 30-40 ವರ್ಷಗಳಿಂದ ನಾನು ಯಕ್ಷಗಾನ ನೋಡಲಿಕ್ಕೆ ತೊಡಗಿ 50 ವರ್ಷ 55 ವರ್ಷ ಆಯಿತು. ನಾನು 5 ವರ್ಷದಲ್ಲಿ ನೋಡ್ತೇನೆ ಯಕ್ಷಗಾನ. ಈ ದೀರ್ಘಾವಧಿಯಲ್ಲಿ ನೋಡಿದ ಯಕ್ಷಗಾನದ ಒಂದು ಬೆಳವಣಿಗೆ ಅಂದರೆ ಅದು ಆ ಚಂದ ಈಗ ಇಲ್ಲ. ಅದು ಹೇಳಿದೆ ಮತ್ತು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳೋದಿಲ್ಲ ಎಲ್ಲರೂ, ಚಂದವೇ ಅಲ್ಲ. ಈಗಲೂ ಅದು ಯಕ್ಷಗಾನ ಸಂಪೂರ್ಣ ಹಾಳಾಗಿದೆ ಅಂತಲ್ಲ, ಚಂದದಲ್ಲಿ ಒಂದು ಕಡೆ ಬೆಳೀತಾ ಉಂಟು. ಕಲಾವಿದರು ಎಲ್ಲರೂ ಸಿದ್ಧರಾಗಿದ್ದಾರೆ ಅಂತಲ್ಲ, ಕೆಲವರು ಆದರೂ ಚಂದ ಸಿದ್ಧರಾಗ್ತಾ ಇದ್ದಾರೆ. ಈಗ ನನ್ನ ಜೊತೆಗೆ ಇರುವ ಕೆಲವು ಭಾಗವತರುಗಳು ಅವರು ಕೇಳಿ ತಯಾರಾಗುವಂಥದ್ದು ನನಗೆ ತೃಪ್ತಿ ಕೊಟ್ಟಿದೆ. ಹಿಮ್ಮೇಳ ವಾದಕರಾಗಲಿ ವೇಷಧಾರಿಗಳಾಗಲಿ ಕೇಳಿ ತಯಾರಾಗುವಂಥದ್ದು. ಮೇಳದಲ್ಲಿರುವ ಕಲಾವಿದರಿಗಿಂತಲೂ ಹೆಚ್ಚು ಹವ್ಯಾಸಿಗಳು ತುಂಬ ಕಲಾವಿದರು ತಯಾರಾಗ್ತಾ ಇದ್ದಾರೆ. ಮೊನ್ನೆ ಮಾಡಿದ ಕಾರ್ಯಾಗಾರದಲ್ಲಿ ನನಗೆ ಅದು ಅನುಭವ ಆಗಿದೆ. ತಿರುಗಾಟ ಮಾಡುವ ಕಲಾವಿದರಿಗಿಂತ ಹೆಚ್ಚು ಆಸಕ್ತರಾಗಿ ಹವ್ಯಾಸಿಗಳು ಬಂದಿದ್ದಾರೆ. ಎಷ್ಟು ಚೆಂದ ಕಲಿತಾರೆ. ಹಾಗಾಗಿ ಇದು ಎಷ್ಟು ಕಲಿತರೂ ಕೂಡ, ನಾನು ಕೂಡ ವಿದ್ಯಾರ್ಥಿ, ಮುಗಿಯುವಂಥದ್ದಲ್ಲ, ಒಂದು ಸಾಗರದಾಗಿರುವಂಥದ್ದು. ಇಂಥ ಒಂದು ಸಾಗರದಲ್ಲಿ ಈಜುವಂಥ ನಮ್ಮಂಥವರನ್ನು ಒಂದು ಕ್ಷಣದಲ್ಲಿ ವಿಮರ್ಶೆ ಮಾಡಿಬಿಡ್ತೀರಿ ನೀವು. ಅಷ್ಟು ವಿಮರ್ಶೆ ಸುಲಭ ಇಲ್ಲ ಸ್ವಾಮಿ. ಯಾಕೆ ಇದು ಮಾಡ್ತೇನೆ, ಯಾಕೆ ಹೀಗಾಗಿದೆ, ಈ ಮೊದಲು ಹೇಗಿತ್ತು, ಇದನ್ನೆಲ್ಲ ತಿಳಿಬೇಕು ಅಂತಾದರೆ ಮೊದಲು ನೋಡಿದಂಥ ಆಸಕ್ತರಲ್ಲಿ, ಹಿರಿಯರಲ್ಲಿ ಕೇಳಿ ತಿಳಿದು ಮತ್ತೆ ವಿಮರ್ಶೆ ಬರೀಬೇಕು. ಬಂದ ಕೂಡಲೇ 4 ದಿವಸದಲ್ಲಿ ವೇಷ ಮಾಡಿದ ಒಂದು ವಿಮರ್ಶೆ, ಅವರಿಗೊಂದು ಅಭಿಮಾನಿ ಬಳಗ, ಅವರ ಬಗ್ಗೆ ನಾವೇನಾದರೂ ಹೇಳಿದ ಕೂಡಲೇ ಒಟ್ಟು ಆಕ್ರಮಣ ಬುದ್ಧಿಯಿಂದ ಇನ್ನೊಬ್ಬನ ಮೇಲೆ ಅಟ್ಯಾಕ್ ಅಂತ ಹೇಳಿದ ಹಾಗೆ ಮಾಡೋದು. ಇದೆಲ್ಲ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ. ಹಾಗಾಗಿ ನನಗೇನು ಗೊತ್ತಿಲ್ಲ ಅಂತಲೇ ಎಲ್ಲರೂ ಹೇಳೋದು. ಇವಾಗ ಮಾಧ್ಯಮದಲ್ಲಿ ಯಾಕೆ ಗೊತ್ತುಂಟ, ಅದಕ್ಕಿಂತ ದೂರ ಇದ್ದರೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗ್ತದೆ. ಇವರೊಮ್ಮೊಮ್ಮೆ ಹೇಳ್ತಾರೆ, ಇಂಚ ಬರೆಯುತ್ತೆ ಇಂಬಿ ಹಾಗೆ ಬರೆದಿದ್ದಾನೆ, ಮತ್ತೊಬ್ಬ ಹೀಗೆ ಬರೆದಿದ್ದಾನೆ ಅಂತ. ಅದನ್ನು ನೋಡದಿದ್ದರೆ ಮುಗೀತಲ್ಲ. ನನ್ನ ಬಗ್ಗೆ ಎಷ್ಟು ವಿಮರ್ಶೆ ಬಂತು ನೋಡಿ. 10 ವರ್ಷ ಮೊದಲು, 20 ವರ್ಷ ಮೊದಲು ನಾನು ಹೇಳಿದ ಸಾಹಿತ್ಯ ರಂಗದಲ್ಲಿ ಕಳೆದ ವರ್ಷ ಹೇಳಿದ್ದಕ್ಕೆ ನಾನು ಟೀಕೆ ಮಾಡಿದ್ದೇನೆ. ಹಾಗಲ್ಲ ಯಕ್ಷಗಾನ. ನೀವು ನಿಜವಾಗಿಯೂ ನನ್ನ ಭಗವತ್ ಸ್ವರೂಪಿಗಳು, ನನಗೆ ಗುರುಗಳ ಆಗಿದ್ದಂಥ ಶೇಣಿಯ ಅಜ್ಜ ಒಮ್ಮೆ ಭಾಷಣದಲ್ಲಿ ಹೇಳಿದ್ದಾರೆ, ಒಳ್ಳೆಯ ರುಚಿ ಅಭ್ಯಾಸ ಮಾಡಿ ಅಂತ. ಧರ್ಮಬೋಧಕವಾದದ್ದು, ಧರ್ಮ ಪ್ರಚಾರಕ್ಕೆ ಕಾರಣವಾಗತಕ್ಕಂಥ ಈ ಕಲೆ ನಿರಂತರವಾಗಿ ಹಾಗೆ. ನನಗಿದು ಎಷ್ಟು ಕಾಲ ಹೇಳಲಿಕ್ಕೆ ಅವಕಾಶ ಬರಲಿಲ್ಲ. ನಾನು ಈಗ ಸಂತೋಷದಲ್ಲಿ ಹೇಳ್ತಾ ಇರುವುದು, ಒಳ್ಳೆ ರುಚಿ ಅಭ್ಯಾಸ ಮಾಡಿ. ಈ ಕಲೆ ಗತ ವೈಭವ ಹೇಗಿತ್ತು ಹಾಗೆ ಈ ಕಲೆ ಬೆಳೆಯಲಿ. ಯಕ್ಷಗಾನ ಅಳಿಯುವಂಥದ್ದಲ್ಲ. ಈ ಕಲೆ ಯಾವತ್ತೂ ಉಳಿದು ಜಗತ್ತಿಗೆ ಧರ್ಮವನ್ನು ಕೊಡತಕ್ಕಂಥದ್ದು, ಧರ್ಮ ಪ್ರಚಾರ ಮಾಡತಕ್ಕಂಥದ್ದು. ಕಲೆ ಎಂಬುದು ಮತ್ತೊಬ್ಬನನ್ನು ಕೆರಳಿಸುವುದಕ್ಕಿರುವುದಲ್ಲ.
ಅವನ ಹೃದಯ ಕಮಲವನ್ನು ಅರಳಿಸುವುದಕ್ಕಿರುವಂಥದ್ದು. ಹಾಗಾಗಿ ಎಲ್ಲರೂ ಒಳ್ಳೆಯ ರುಚಿ ಅಭ್ಯಾಸ ಮಾಡಿ ಒಳ್ಳೆಯ ಕಲೆಯನ್ನು ಸ್ವೀಕರಿಸಿ ಆ ಮೂಲಕವಾಗಿ ಎಲ್ಲರೂ ಧರ್ಮವಂತರಾಗಿ ಅಂತ ನಾನು ಕೈ ಮುಗಿದು ಕಳಕಳಿಯ ವಿನಂತಿ ನಿಮ್ಮ ಹತ್ರ. ನನ್ನ ಈ ಕಲಾ ಪ್ರತಿಭೆಗೆ ನಾನು ತೊಡಗಿದ ಕಲ್ಲಾಡಿ ವಿಠಲ ಶೆಟ್ಟರಂಥ ಯಜಮಾನಿಕೆಯಿಂದ ತೊಡಗಿದವ ಕರ್ನೂಲು ಕೊರಗರಪಳಿಗಳಿಗೆ ಒಬ್ಬೊಬ್ಬನೇ ಯಜಮಾನ ಆಗಿ ಈ 42 ವರ್ಷಗಳ ದೀರ್ಘ ತಿರುಗಾಟಕ್ಕೆ ನನಗೆ ವೇದಿಕೆಯನ್ನು, ನನ್ನ ಪ್ರತಿಭೆಯನ್ನು ಅನಾವರಣಗೊಳಿಸೋಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟ ಸರ್ವ ಭಾಗವತರುಗಳು, ಕೆಲವು ಕೀರ್ತಿಶೇಷರು ಮೊದಲಗಾರಗಳು, ಭಾಗವತರುಗಳು, ಹಿಮ್ಮೇಳ ವಾದಕರು, ಯಜಮಾನರುಗಳು, ಮ್ಯಾನೇಜರ್ಗಳು, ಸಹ ಕಲಾವಿದರುಗಳು, ಇವರೆಲ್ಲರಿಗೂ ನಾನು ಹೃದಯ ತುಂಬಿ ವಂದಿಸ್ತೇನೆ. ಇರುವವರಿಗೂ ವಂದನೆ. ಕೀರ್ತಿಶೇಷರಾದವರಿಗೆ ಇಲ್ಲಿಂದಲೇ ನನ್ನ ಹೃದಯವಾದಂಥ ನಮನಗಳನ್ನು ಸಲ್ಲಿಸ್ತೇನೆ. ಮಳೆಗಾಲದಲ್ಲಿ ಕೂಡ ಅತ್ಯಂತ ಉತ್ಕೃಷ್ಟ ರೀತಿಯ ಕಾರ್ಯಕ್ರಮಗಳನ್ನು ನೀಡುವ ಈ ನಾಡು, ಆಮೇಲೆ ನಮ್ಮ ಹೊರ ರಾಜ್ಯಗಳು, ಆಮೇಲೆ ವಿದೇಶಗಳು ಇಲ್ಲೆಲ್ಲ ಸಂಘಟಿಸಿ ನಮ್ಮನ್ನು ಕರೆದು ನಮಗೆ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡುತ್ತಿರುವಂತಹ ಸಂಘಟಕರಿಗೆ, ಸಂಯೋಜಕರಿಗೆ, ಅಲ್ಲಿ ಒದಗಿ ಬರುವಂಥ ಪ್ರತಿಯೊಬ್ಬ ಅದಕ್ಕೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ನನ್ನ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು.